ಒಬ್ಬ ನಮ್ಮ ಹೆಮ್ಮೆ, ನಮ್ಮ ಸೈನಿಕ ನಮ್ಮ ಹೆಮ್ಮೆ. ಸೈನಿಕರನ್ನ ಗೌರವಿಸೋಣ.
ನಮ್ಮ ಹೆಮ್ಮೆ. ಕಾರ್ಗಿಲ್ ಯುದ್ಧದಲ್ಲಿ ಹೋರಾಟ
ಯೂಟ್ಯೂಬ್ದು ಯೂಟ್ಯೂಬ್ ಹಾಂ ನನಗೆ ಕೊಡ್ತೀನಿ काय
ಪರಂಪರೆಯನ್ನು ಗೌರವಿಸುವ ಕಾರ್ಯಕ್ರಮದ ಬಳಿಕ ಸಭಾ ಕಾರ್ಯಕ್ರಮ ಆರಂಭವಾಗುವುದಕ್ಕಿದೆ. ಅಮರ ಜವಾನ್ ಜ್ಯೋತಿ ಸ್ಮಾರಕದ ಆವರಣದಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಹೀರೋ ಕಾರ್ಗಿಲ್ ಯೋಧ ಕ್ಯಾಪ್ಟನ್ ನವೀನ್ ನಾಗಪ್ಪ ನಮ್ಮ ಜೊತೆ ಬಂದು ಸೇರಿದ್ದಾರೆ. 19ರ ಹರೆಯದಲ್ಲೇ ಪರಮವೀರ ಚಕ್ರ ಪ್ರಶಸ್ತಿಗೆ ಭಾಜನರಾದ ಕ್ಯಾಪ್ಟನ್ ಯೋಗೇಂದ್ರ ಸಿಂಗ್ ಯಾದವ್ ಅಮರ ಜವಾನ್ ಜ್ಯೋತಿ ಸ್ಮಾರಕದ ಬಳಿಗೆ ಬರ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಗಿಲ್ ಯೋಧರಿಬ್ಬರು ಗೌರವ ವಂದನೆಯನ್ನು ಸ್ವೀಕರಿಸಿ ಸಾರ್ವಜನಿಕ ಸನ್ಮಾನಕ್ಕೆ ಭಾಜನರಾಗಿ ಅಮರ ಜವಾನ್ ಜ್ಯೋತಿ ಸ್ಮಾರಕದಲ್ಲಿ ಸೈನಿಕರಿಗೆಲ್ಲರಿಗೂ ಗೌರವವನ್ನು ಸಮರ್ಪಿಸುತ್ತಿದ್ದಾರೆ. ಸಮಸ್ತ ನಾಗರಿಕರ ದಿನಗಳ ಕನಸು ನೆರವೇರ್ತಾ ಇದೆ. ನಮ್ಮೆಲ್ಲರ ಸುಂದರ ಬದುಕಿಗಾಗಿ ತಮ್ಮ ಬದುಕನ್ನ ಯೌವನವನ್ನ ಧಾರೆಯೆರೆದ ಶ್ರೀಮಂತ ಸೈನಿಕರಿಗೆ ಗೌರವಾದರಪೂರ್ವಕವಾಗಿರುವಂತಹ ಸನ್ಮಾನವನ್ನ ಮಾಡುವರೆ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಧ್ಯಕ್ಷರಾದ ರೆವರೆಂಡ್ ವಿಜಯ್ ಹಾರ್ಜಿನ್, ವಿದ್ಯಾಗೌರಿ, ಸುನೀತಾ ಅವರು, ಅಕ್ಷಯ ಕಾಲೇಜಿನ ಅಧ್ಯಕ್ಷರಾದ ಶ್ರೀ ಜಯಂತ ಈ ನಾಡಿನ ಸ್ವಾತಂತ್ರ್ಯದ ರಕ್ಷೆಗಾಗಿ ನಮ್ಮದಾದ ಸರ್ವಸ್ವವನ್ನು ಆಣೆಯಿಟ್ಟ 100,000 ಸಂಖ್ಯೆಯ ವೀರ ಯೋಧರಿಗೆ ಕಾರ್ಗಿಲ್ ಯೋಧರಿಂದ ಗೌರವ ಒಂದು ನಿಮಿಷ. आइए नागप सर, one more. Next second. ದೇಶಭಕ್ತರ ದೇವಾಲಯ ಪುತ್ತೂರಿನ ಅಮರ ಜವಾನ ಜ್ಯೋತಿ ಸ್ಮಾರಕದಲ್ಲಿ ಪರಮವೀರ ಚಕ್ರ ಪುರಸ್ಕೃತ ಕ್ಯಾಪ್ಟನ್ ಯೋಗೇಂದ್ರ ಸಿಂಗ್ ಯಾದವ್ ಇವರಿಂದ
ಸೈನಿಕ ಪರಿವಾರಕ್ಕೆ, ಈ ನಾಡಿನ ದೇಶಭಕ್ತ ಸೈನಿಕರಿಗೆ ಗೌರವ ವಂದನೆ. ನಾಗಪ್ಪಾಜಿ ಏಕೋ ಕನ್ನಡ ನಾಡಿನ ವೀರ ಯೋಧ ಕ್ಯಾಪ್ಟನ್ ನವೀನ್ ನಾಗಪ್ಪ ಇವರಿಂದ ಅಮರ ಜವಾನ್ ಜ್ಯೋತಿ ಸ್ಮಾರಕದಲ್ಲಿ ಈ ನಾಡಿನ ದೇಶಭಕ್ತ ವೀರ ಧೀರ ಸೈನಿಕರಿಗೆ ನಾಗಪ್ಪ ಸರ್ ನಾಗಪ್ಪ ಸರ್ ಆಯ್ತು ಕ್ಯಾಪ್ಟನ್ ನವೀನ್ ನಾಗಪ್ಪ ಇವರಿಂದ ಗೌರವಾರ್ಪಣೆ. ಮೊದಲ 4 ಸಾಲುಗಳನ್ನ ದಯವಿಟ್ಟು ನಿವೃತ್ತ ಸೈನಿಕರಿಗೆ ಮೀಸಲಾಗಿರಬೇಕು ಅಂತ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಮೊದಲ 4 ಸಾಲುಗಳು ನಿವೃತ್ತ ಸೈನಿಕರಿಗಾಗಿ ಮೀಸಲಿಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. इधर जंग के मैदान में दोनों दिन पर मिली सफलता के बाद भारतीय सैनिक और रुकना नहीं चाहते थे। उन्हें अपने एक एक भाई के शरीर से गिरी हुई उनकी हर बूंद का एहसास लेना था। फिर क्या था, दोनों लिंक के नॉर्थ में एक और ऊंची पहाड़ी थी जिसे नाम 0.5140 दिया गया था। इसकी ऊंचाई 17,000 फीट थी। इसके अलावा लिंक और 0.5140 के बीच 10 हाई ग्राउंड्स थे जिन्हें हम्स कहा जाता था। इंडियन आर्मी द्वारा इन हम्स को तो कैप्चर कर लिया गया था, लेकिन 0.5140 को वापस पाना अभी बाकी था और इसे वापस रिकैप्चर करने का टास्क लेफ्टिनेंट कर्नल देवेश कुमार जोशी को सौंपा गया था। इसके बाद सोल्जर्स के 2 ग्रुप्स को फॉर्म किया गया, जिसमें एक ग्रुप की कमान लेफ्टिनेंट संजीव सिंह जंगवाल को सौंपी गई। वहीं दूसरे ग्रुप को लीड कर रहे थे लेफ्टिनेंट विक्रम बत्रा, जिनका कोड नेम था शेरशाह। इनका प्लान था कि हिल्स को 2 डिफरेंट डायरेक्शन से क्लाइंब किया जाए। 20 जून को दोनों ग्रुप्स ने चढ़ाई शुरू की और दोनों ग्रुप्स अपने इस ऑपरेशन में सक्सेसफुल रहे। लेफ्टिनेंट विक्रम बत्रा की कमान में उनके ग्रुप ने फ्रंटल अटैक संभाले और
को खो दिया था, जबकि भारत की तरफ 6 कैजुअल्टीज हुई थी। घायल हुए सोल्जर्स में एक सैनिक 19 साल के योगेंद्र सिंह यादव भी थे, जिन्होंने खुद से इस मिशन पर जाने के लिए वॉलंटियर किया था। ತ್ಯಾಗ, ಬಲಿದಾನ, ಸಂಘರ್ಷಗಳಿಂದ ಪಡೆದ ಸ್ವಾತಂತ್ರ್ಯವನ್ನು ಸಂರಕ್ಷಿಸುತ್ತಿರುವ ಸೈನಿಕರು ನಮ್ಮ ನಿಜವಾದ ನಾಯಕರು. ಚೀನಾದ ಸೊಕ್ಕನ್ನು ಮುರಿದು ಪಾಕಿಸ್ತಾನದ ಕುತಂತ್ರಕ್ಕೆ ಮಗ್ಗರೆದು ಮೆರೆದಾಡಿದ ನಮ್ಮ ಸೈನಿಕರು ನಮ್ಮ ಹೆಮ್ಮೆ. ಸಿಯಾಚಿನ್ನ ಕೊರೆಯುವ ಚಳಿಯಲ್ಲಿ, ರಾಜಸ್ಥಾನದ ಬಿರುಬಿಸಿಲಿನಲ್ಲಿ, ಛತ್ತೀಸ್ಗಢದ ಗಹನ ಅರಣ್ಯದಲ್ಲಿ, ಪಂಜಾಬ್ ಪ್ರಾಂತದ ಬೆಟ್ಟಗುಡ್ಡಗಳ ಗೌರವ ಉಪಸ್ಥಿತಿಯನ್ನು ಹೊಂದಿರುವ ಶ್ರೀ ಸಂಜೀವ ಮಠಂದವರು, ಮಾಜಿ ಶಾಸಕರು ಪುತ್ತೂರು, ಶ್ರೀಮತಿ ಶಕುಂತಲಾ ಶೆಟ್ಟಿ, ಮಾಜಿ ಶಾಸಕರು ಪುತ್ತೂರು, ಶ್ರೀ ಜುಬಿನ್ ಮಹಾಪಾತ್ರ, ಸಹಾಯಕ ಆಯುಕ್ತರು ಪುತ್ತೂರು, ಶ್ರೀ ಮಧು ಎಸ್ ಮನೋಹರ್, ನಗರಸಭಾ ಆಯುಕ್ತರು ಪುತ್ತೂರು, ಶ್ರೀ ಲೋಕೇಶ್ ಎಸ್ಆರ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪುತ್ತೂರು, ಇವರೆಲ್ಲರೂ ಈ ಭವ್ಯವಾಗಿರುವ ವೇದಿಕೆಯನ್ನ ಅಲಂಕರಿಸುವಂತೆ ಪ್ರಾರ್ಥಿಸ್ತಾ ಇದ್ದಾರೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಅಂಜನ್ ಹೆಡ್ಫೋನ್ ಕೊಡಿ, ಹೆಡ್ಫೋನ್. ಈ ಸಮಾರಂಭದ ಅಧ್ಯಕ್ಷರಾಗಿರುವ ಶ್ರೀ ಎನ್ ಕೆ ನಾರಾಯಣ ಭಟ್, ಅಧ್ಯಕ್ಷರು ಮಾಜಿ ಸೈನಿಕರ ಸಂಘ ಪುತ್ತೂರು, ಎಲ್ಲರನ್ನು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಈ ಭವ್ಯವಾಗಿರುವ ವೇದಿಕೆಗೆ ಸ್ವಾಗತಿಸ್ತಾ ಇದೀಗ ಭಾರತ ಮಾತೆಯ ಜಯ ಜಯಕಾರದ ಘೋಷದೊಂದಿಗೆ ಸಭಾ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ಭಾರತ ಮಾತೆಯನ್ನು ಸ್ತುತಿಸುವ ಮಧುರ ಗಾನಕ್ಕೆ ಧ್ವನಿಯಾಗಲಿದ್ದಾರೆ ಅಂಬಿಕಾ ವಿದ್ಯಾಸಂಸ್ಥೆ ನೆಲ್ಲಿಗಟ್ಟೆಯ ವಿದ್ಯಾರ್ಥಿಗಳಾದ ಕುಮಾರಿ ಆತ್ಮಶ್ರೀಯ, ಕುಮಾರಿ ಶ್ರೀಮಾವಿ, ಕುಮಾರಿ ಧನ್ಯಶ್ರೀ ಕೆ.
चल के साथ और इधर को चित्र करने की इस चाह में, और इधर को पहचान करके नाश करते जाएंगे। बोलो भारत माता की जय, कहना मेरा फर्ज है। तेरा दुख देख के हम रुद्र तांडव नाचे। बोलो भारत माता की जय, कहना मेरा फर्ज है। तेरा दुख देख के हम रुद्र तांडव नाचे। सारे सनि धनि सा धनि सा पदनि द प म प ग म प नि सनि ध पदनि पदनि सा सरि धनि सा सरि 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 ग म मात्र पूजक मैं हूँ मेरा, सर तो तेरे चरण में, सर तो तेरे चरण में। मेरा घट घट पूर्ण अर्पण, जैसे चंदन घिस कर। भरत माता तेरी शोभा, दिव्य प्रज्वल दीपक। चरण की भीगी धारा, मेरा खून निरंतर। मातृ मंदिर नंदादीप, मातृ मंदिर नंदादीप, तेरा भक्त मैं प्रभु। मातृ पूजक मैं हूँ मेरा, सर तो तेरे चरण में, सर तो तेरे चरण में। देहवाती रक्त तेल, पूर्णता का जीवन। रुद्र बन कर अरिजहर को तेज से पिएंगे हम। विश्व भर में तेरे पूजक संख्य गण में उदित हो। विराजमान हो कीर्ति शिखर में, विश्व माता भारत। विश्व भर में तेरे पूजक संख्य गण में उदित हो। विराजमान हो कीर्ति शिखर में, विश्व माता भारत। सारे सनि धनि सा पदनि द प म प ग म प नि सनि ध पदनि पदनि सा सरि सरि माते पूजक नानु निन्नय, ಶಿರವನಿಡುವೆನು ಅಡಿಯಲ್ಲಿ, ಶಿರವನಿಡುವೆನು ಅಡಿಯಲ್ಲಿ। ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ, ಮುಂದೆ ಆಸೆಯು ಮನದಲ್ಲಿ, ಮುಂದೆ ಆಸೆಯು ಮನದಲ್ಲಿ। ಮಾತೆ ಪೂಜಕ ನಾನು ನಿನ್ನಯ, ಶಿರವನಿಡುವೆನು ಅಡಿಯಲ್ಲಿ, ಶಿರವನಿಡುವೆನು ಅಡಿಯಲ್ಲಿ। ಮಾತೆ ಭಾರತ್ ಮಾತಾ ಕಿ ಬಂಧುಗಳೇ, ಕಾರ್ಗಿಲ್ ವಿಜಯೋತ್ಸವದ 25ನೆಯ ವರ್ಷಾಚರಣೆಯಲ್ಲಿ ಭಾಗವಹಿಸಿರುವಂತಹ ಎಲ್ಲ ಸನ್ಮಾನ್ಯ ಅಭ್ಯಾಗತರನ್ನು, ಕಾರ್ಯಕ್ರಮದಲ್ಲಿ ನೆರೆದಿರುವಂತಹ ಸಹಸ್ರ ಸಂಖ್ಯೆಯ ದೇಶಭಕ್ತರನ್ನ ಸ್ವಾಗತಿಸಲಿದ್ದಾರೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಶ್ರೀ ಸುಬ್ರಹ್ಮಣ್ಯ ನಟ್ಟೋಜ ಇವರು. ಈ ಒಂದು ಪವಿತ್ರ
ಕಾರ್ಯಕ್ರಮದ ಸುಮುಹೂರ್ತದಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕರಾಗಿ ಹಿರಿಯ ವಯಸ್ಸಿನ ಮಾರ್ಗದರ್ಶಕರಿರುವಂತಹ ನಮ್ಮೊಂದಿಗಿರುವಂತಹ ನಿವೃತ್ತ ಯೋಧರ ಎಕ್ಸ್ ಸರ್ವಿಸ್ಮೆನ್ ಅಸೋಸಿಯೇಷನ್ ಅಧ್ಯಕ್ಷರಾದಂತಹ ಶ್ರೀಯುತ ನಾರಾಯಣ ಭಟ್ ಅವರೇ, ಇವತ್ತಿನ ಪ್ರಮುಖ ಆಕರ್ಷಣಾ ಕೇಂದ್ರವಾಗಿ ಬಹುಶಃ ನಾವು ಕಂಡು ಕೇಳರಿಯದ ನೋಡಿರದ ಅತ್ಯಂತ ಶ್ರೇಷ್ಠವಾದಂತಹ ಸುಮುಹೂರ್ತದಲ್ಲಿ ನಾವಿರುವಂಥ ಸಂದರ್ಭದಲ್ಲಿ ನಮಗೆ ದರ್ಶನ ಭಾಗ್ಯ ನಮಗೆ ಒದಗಿದೆ. ಅದೇನು ಅಂತಂದರೆ ಭಾರತದ ಮಹೋನ್ನತ ಗೌರವಕ್ಕೆ ಪಾತ್ರರಾದಂತಹ ಪರಮವೀರ ಚಕ್ರ ಪದಕದ ಪ್ರಶಸ್ತಿಗೆ ಭಾಜನರಾದಂತಹ ಶ್ರೀಯುತ ಕ್ಯಾಪ್ಟನ್ ಯೋಗೇಂದ್ರ ಸಿಂಗ್ ಯಾದವ್ ಸರ್ ಅವರೇ, ಕರ್ನಾಟಕದ ಬಾವುಟವನ್ನು ಕಾರ್ಗಿಲ್ನಲ್ಲಿ ಪ್ರದರ್ಶಿಸಿ ತನ್ನ ದೇಹದ ಅಂಗಗಳನ್ನು ಭಾರತಾಂಬೆಗೆ ಅರ್ಪಣೆ ಮಾಡಿದಂತಹ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರೇ, ತುಂಬ ಭಾವನಾತ್ಮಕ ಒಂದು ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಆಗ್ತಾ ಇಲ್ಲ. ಮಾನ್ಯ ಶಕುಂತಲ ಶೆಟ್ಟಿ ಅವರೇ, ಮಾಜಿ ಶಾಸಕರಾದ ಸಂಜೀವ ಮಠಂದೂರು ಸರ್ ಅವರೇ, ಎಲ್ಲ ಪತ್ರಿಕಾ ಬಂಧುಗಳೇ, ಮಾಜಿ ಸೈನಿಕರೇ, ಮಳೆಯನ್ನು ಲೆಕ್ಕಿಸದೆ ಈ ಸಂದರ್ಭದಲ್ಲಿ ಪ್ರಕೃತಿ ವಿಕೋಪದ ಎದುರಿಗೆ ಸವಾಲಾಗಿ ಸ್ವೀಕಾರ ಮಾಡುವಂಥ ಎಲ್ಲ ವಿದ್ಯಾರ್ಥಿ ಬಂಧುಗಳೇ, ಬಹಳ ಪವಿತ್ರವಾದಂತಹ ರೋಮಾಂಚನಕಾರದಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ. 2017ರಲ್ಲಿ ಆ ಭಗವಂತನ ಪ್ರೇರಣೆ ಪ್ರಕಾರವಾಗಿ ಅಮರ್ ಜವಾನ್ ಜ್ಯೋತಿ ಯಾವಾಗ ಸ್ಥಾಪನೆ ಆಯಿತು ನಮ್ಮ ಹಿಂದೆ ಬದಿಯಲ್ಲಿ, ಅಲ್ಲಿಂದ ನಿರಂತರವಾಗಿ ಕಳೆದ 7 ವರ್ಷಗಳಲ್ಲಿ ಶ್ರದ್ಧಾಪೂರ್ವಕವಾಗಿ ಕಾರ್ಗಿಲ್ ವಿಜಯೋತ್ಸವದ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಆದರೆ ಕಲಶಪ್ರಾಯವಾಗಿ ಇವತ್ತು 20ನೇ ವರ್ಷವನ್ನು ಆಚರಣೆ ಮಾಡುವಂತಹ ಪರಮ ಭಾಗ್ಯ ನಮ್ಮ ಪಾಲಿಗೆ ಬಂದಿದೆ. ಅದು ಅಂಬಿಕಾ ಮತ್ತು ಮಾಜಿ ಸೈನಿಕರ ಅಸೋಸಿಯೇಷನ್ ಹೆಗಲಲ್ಲಿ ಇಟ್ಟುಕೊಂಡು ಇಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಇದು ನಮ್ಮ ಪುಣ್ಯದ ಕೆಲಸ, ನಮ್ಮ ಕರ್ತವ್ಯ ಇದು ಅಂತ. ಇಂತಹ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ದೇಶಭಕ್ತಿಯ ಭೂರಿ ಭೋಜನವನ್ನು ಉಣಬಡಿಸಬೇಕು ಅಂತೇಳೋದು ನಮ್ಮ ಪ್ರಯತ್ನ. ಆ ಉಣಬಡಿಸಲಿಕ್ಕೆ ದೆಹಲಿಯಿಂದ ವಿಶೇಷವಾಗಿ ಕಳೆದ 2.5 ತಿಂಗಳಿಂದ ನಮ್ಮಲ್ಲಿ ಸಂಪರ್ಕದಲ್ಲಿದ್ದು, ಕೊನೆಗೂ ಆ ತಾಯಿ ಭಾರತೀಯ ಕೃಪೆಯ ಪ್ರಕಾರವಾಗಿ ಪುತ್ತೂರಿಗೆ ಶ್ರೀಯುತ ಯೋಗೇಂದ್ರ ಸಿಂಗ್ ಯಾದವ್ ಕ್ಯಾಪ್ಟನ್ ಜೀವನ್ ನಮ್ಮನೆಗೆ ಬಂದಿದ್ದಾರೆ. ಅವರನ್ನು ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅವರಿಗೆ. ಈಗಾಗಲೇ ಹೇಳಿದಾಗಲೇ ಕಳೆದ 2 ವರ್ಷಗಳಿಂದ ನನ್ನೊಂದು ಕೂಗಿತ್ತು, ಕಾರ್ಗಿಲ್ ಧನನಚಕ್ಕೆ ನಮ್ಮವರೇ ಆದಂತಹ ಕ್ಯಾಪ್ಟನ್ ನಾಗಪ್ಪ ಅವರು ಬರಬೇಕು, ನವೀನ್ ನಾಗಪ್ಪ ಅವರು ಬರಬೇಕು ಅಂತ. ಆದರೆ ಕಾಲಾಯ ತಸ್ಮೈ ನಮಃ ಅಂತ ಹೇಳ್ತಾರೆ. ಬಹುಶಃ ಈ ಪರಿಸ್ಥಿತಿ ನಮಗೆ ಕೂಡಿ ಒಂದು 75ನೇ ವರ್ಷದಲ್ಲಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನವೀನ್ ನಾಗಪ್ಪ ಅವರು ಬರ್ತಾನೆ ಅಂತ ಒಪ್ಕೊಂಡ್ರು. ಬಹಳ ಪುಣ್ಯದ ಸಂಕೇತ, ಬಹಳ ಖುಷಿ ಆಗ್ತದೆ. ನಿಮಗೂ ನನ್ನ ಹೃದಯಾಂತರದ ಸ್ವಾಗತವನ್ನು ನಾನು ಈ ಮೂಲಕ ಬಯಸ್ತಾ ಇದ್ದೇನೆ. ಇವತ್ತು ಏನು ಅಮರ್ ಜವಾನ್ ಜ್ಯೋತಿ ಇದೆಯಾ, ನಮಗೆ ಏನು ಪ್ರೇರಣೆ ಆಯಿತು, ಆ ಸಂದರ್ಭದಲ್ಲಿ ನಾವು ಒಂದು ಹೆಜ್ಜೆ ಹಾಕಬೇಕಾದ್ರೆ ಒಂದು ಸವಾಲು ಸ್ವೀಕಾರ ಆಯಿತು ನಮ್ಮೊಂದಿಗೆ. ಭಾಳ ಕಷ್ಟದ ಸಂದರ್ಭದಲ್ಲಿ ನಮಗೆ ಹೆಗಲು ಕೊಟ್ಟು ಈ ಅಮರ್ ಜವಾನ್ ಜ್ಯೋತಿಯ ನಿರ್ಮಾಣದ ಕಾರ್ಯದಲ್ಲಿ ನಮಗೆ ಕೈ ಜೋಡಿಸಿದಂಥ ಶ್ರೀಮತಿ ಮಾಜಿ ಶಾಸಕಿ ಶಕುಂತಲ ಶೆಟ್ಟಿ ಅವರಿದ್ದಾರೆ. ಅವರಿಗೂ ನಾನು ನಲ್ಮೆಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ನಮ್ಮ ಅನೇಕ ಅಡ್ಡಿ ಆತಂಕಗಳು ಬಂದಾಗ, PU ಕಾಲೇಜಿಗೆ ದೊಡ್ಡ ಕಾನೂನು ತೊಡಕಾದಾಗ ನಮ್ಮೊಂದಿಗಿತ್ತು ನಮ್ಮ ಕಾಲೇಜನ್ನು ಮತ್ತೆ ಪುನಃ ವಾಪಸ್ಸು ಕಾರ್ಯರೂಪಕ್ಕೆ ತರುವಲ್ಲಿ ಪ್ರಯತ್ನ ಮಾಡಿದಂಥ ಶ್ರೀಯುತ ಸಂಜೀವ ಮಠಂದೂರು ಮಾಜಿ ಶಾಸಕರು, ಅವರಿಗೂ ನಾನು ಶಾಸಕರನ್ನು ನಗುತ್ತಾ ಇದ್ದೇನೆ. ನಮಗೆ ಬಹಳ ಸ್ಫೂರ್ತಿಯಾಗಿರುವಂಥದ್ದು, ಇವಳು ಬಹಳ ವಿಶೇಷವಾಗಿರುವಂಥದ್ದು, ಕರ್ತವ್ಯ ಪ್ರಜ್ಞೆಯಿಂದ ನಮ್ಮೊಂದಿಗೆ ಕೈ ಜೋಡಿಸಿರುವಂಥದ್ದು ಎಲ್ಲ ನಿವೃತ್ತ ಸೇನಾ ನಾಯಕರುಗಳು, ಸೇನಾ ಅಧಿಕಾರಿಗಳು, ಸೇನೆಯವರು. ಇವತ್ತು ಅವರಿಗೂ ನಲ್ಮೆಯ ಸ್ವಾಗತವನ್ನು ಎಲ್ಲ ಪರವಾಗಿ ನಾನು ಬಯಸ್ತಾ ಇದ್ದೇನೆ. ಹಾಗೆಯೇ ವಿಶೇಷ ಪುತ್ತೂರಿನ ಧುರೀಣರಿದ್ದಾರೆ, ಹೇಮನ ಶೆಟ್ಟಿ ಅವರಿದ್ದಾರೆ, ಬಹಳ ಜನ ಇದ್ದಾರೆ, ಡಾಕ್ಟರ್ ಶ್ರೀಪತ್ರ ಅವರಿದ್ದಾರೆ, ಎಲ್ಲರೂ ಇದ್ದಾರೆ. ಇವರನ್ನೆಲ್ಲರನ್ನು ನಮ್ಮ ಅರುಣ್ ಕುಮಾರ್ ಪುತ್ತಿಲ ಅವರಿದ್ದಾರೆ, ಬಹಳ ಜನ ಪುತ್ತೂರಿನ ಗಣ್ಯ ವ್ಯಕ್ತಿಗಳಿಗೆ ಎಲ್ಲರಿಗೂ ನಾವು ಆಧಾರದ ಸ್ವಾಗತವನ್ನು ಈ ಮೂಲಕ ನಾನು ಬಯಸ್ತಾ ಇದ್ದೇನೆ. ಎಲ್ಲದಕ್ಕಿಂತ ಮುಖ್ಯ ನಾನು ಈಗಾಗಲೇ ಹೇಳಿದಾಗೇ, ಯಾವುದೇ ಮಳೆಯನ್ನು ಲೆಕ್ಕಿಸದೆ ಸರ್ಕಾರ ಇವತ್ತು ರಜೆ ಘೋಷಿಸಿದೆ. ಆದರೆ ನಮಗೆ ರಜೆ ಇಲ್ಲ,
ನಮಗೆ ನಮ್ಮ ಕರ್ತವ್ಯ ಪ್ರಜ್ಞೆ ಈ ಸಂದರ್ಭದಲ್ಲಿ ದೇಶಭಕ್ತಿಯನ್ನು ಮೆರೆಯುವಂತಹ ಇವತ್ತು ನಮ್ಮ ಕರ್ತವ್ಯದ ಆ ಮೂಲಕವಾಗಿ ನಮ್ಮೊಂದಿಗೆ ಕೈ ಜೋಡಿಸಿದ ಎಲ್ಲ ವಿದ್ಯಾರ್ಥಿ ಬಂಧುಗಳಿಗೆ ನಮ್ಮ ಮೂಲಕವಾದಂಥ ಈ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಬಂಧುಗಳೇ. ಹಾಗೆಯೇ ಪತ್ರಿಕಾ ಪ್ರತಿನಿಧಿಗಳಿದೆ, ನಿಮಗೂ ನಲ್ಮೆಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತು ಈ ಕಾರ್ಯಕ್ರಮ ನಿರ್ವಿಘ್ನವಾಗಿ ನೆರವೇರಿಸಲಿಕ್ಕೆ ನಮ್ಮ ಪೊಲೀಸ್ ಇಲಾಖೆ, ಟ್ರಾಫಿಕ್ ಎಲ್ಲ ಅಧಿಕಾರಿಗಳಿಗೆ, ಎಲ್ಲ ಪೊಲೀಸ್ ಸಿಬ್ಬಂದಿಗಳಿಗೆ ಈ ಮೂಲಕ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಬಂಧುಗಳೇ. ಹಾಗೆಯೇ ಮತ್ತೊಮ್ಮೆ ಇದಕ್ಕೆ ಪ್ರತ್ಯಕ್ಷವಾಗಿ ಬಿಟ್ಟು ಪರೋಕ್ಷವಾಗಿ ಕಾರಣಕರ್ತರಾದಂತಹ ನಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಭಾರತ್ ಮಾತಾ ಕಿ ಜೈ ಹಿಂದ್, ಜೈ ಹಿಂದ್. ನಮ್ಮ ಅಧ್ಯಕ್ಷರಾದಂತಹ ಶ್ರೀಯುತ ನಾರಾಯಣ್ ಭಟ್ ಇದ್ದಾರೆ, ಮಾಜಿ ಸೈನಿಕ ಅಸೋಸಿಯೇಷನ್ ಅಧ್ಯಕ್ಷರಿದ್ದಾರೆ, ಅವರಿಗೂ ನಲ್ಮೆಯ ಸ್ವಾಗತ ಸರ್. ಈ ಸಮಾರಂಭದ ಕೇಂದ್ರ ಬಿಂದುವಾಗಿರುವಂತಹ ಸನ್ಮಾನ್ಯ ಕ್ಯಾಪ್ಟನ್ ಯೋಗೇಂದ್ರ ಸಿಂಗ್ ಯಾದವ್ ಅವರಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಶ್ರೀ ಸುಬ್ರಹ್ಮಣ್ಯ ನಟ್ಟೋಜ ಅವರು ಪುಷ್ಪಗುಚ್ಛವನ್ನು ಸಮರ್ಪಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ವಿನಂತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅಭ್ಯಾಗತರಾಗಿರುವಂತಹ ಕನ್ನಡ ನಾಡಿನ ಕಣ್ಮಣಿ ಕ್ಯಾಪ್ಟನ್ ನವೀನ್ ನಾಗಪ್ಪ ಇವರಿಗೂ ಪುಷ್ಪಗುಚ್ಛ ಸಮರ್ಪಣೆ. ಸೈನಿಕ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀ ಎಂ.ಕೆ. ನಾರಾಯಣ್ ಭಟ್ ಇವರಿಗೆ ಸನ್ಮಾನ್ಯ ಮಾಧವ್ ಭಟ್ ಇವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಮಾಜಿ ಶಾಸಕರಾಗಿರುವಂತಹ ಶ್ರೀ ಸಂಜೀವ್ ಮಟ್ಟಂದೂರು ಇವರಿಗೆ ಶ್ರೀ ಮಹೇಶ್ ಕಜೆ ಇವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಾನ್ಯ ಮಾಜಿ ಶಾಸಕರಾದಂತಹ ಶ್ರೀಮತಿ ಶಕುಂತಲಾ ಶೆಟ್ಟಿ ಇವರಿಗೆ ಅಂಬಿಕಾ ವಿದ್ಯಾಸಂಸ್ಥೆಯ ಪ್ರಾಚಾರ್ಯರಾಗಿರುವಂತಹ ಕುಮಾರಿ ಮಾಲತಿ ಡಿ ಇವರಿಂದ ಗೌರವ ಸಮರ್ಪಣೆ. ಭಾರತ್ ಮಾತಾ ಕಿ. ಹೌಸ್ ದ ಜೋಶ್, ಹೌಸ್ ದ ಜೋಶ್, ಹೌಸ್ ದ ಜೋಶ್. ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತಹ ಕ್ಯಾಪ್ಟನ್ ನವೀನ್ ನಾಗಪ್ಪ ಕನ್ನಡ ನಾಡಿನ ಹೆಮ್ಮೆಯ ಕುವರ. 1999ರ ಕಾರ್ಗಿಲ್ ಮಹಾಸಮರದಲ್ಲಿ ಭಾಗವಹಿಸಿದಂತಹ ಕ್ಯಾಪ್ಟನ್ ನವೀನ್ ನಾಗಪ್ಪ ಜನಿಸಿದ್ದು 1973ರ ಸೆಪ್ಟೆಂಬರ್ 5ರಂದು. ಕನ್ನಡ ನಾಡಿನ ಹೆಮ್ಮೆಯ ರತ್ನ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿಯನ್ನ ಪಡೆದು ವಿದೇಶಕ್ಕೆ ತೆರಳುವ ಅವಕಾಶವಿದ್ದರೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿಯನ್ನ ಪಡೆದು ವಿದೇಶಕ್ಕೆ ತೆರಳುವ ಅವಕಾಶವಿದ್ದರೂ ತಮ್ಮ ಬಾಲ್ಯದ ಕನಸಿನಂತೆ ಭಾರತದ ಸೈನ್ಯವನ್ನ ಸೇರಿದಂತಹ ಪುಣ್ಯಾತ್ಮ ಕ್ಯಾಪ್ಟನ್ ನವೀನ್ ನಾಗಪ್ಪ ಡೆಹ್ರಾಡೂನ್ ಭಾರತೀಯ ಸೈನಿಕ ಅಕಾಡೆಮಿಯಲ್ಲಿ ತರಬೇತಿಯನ್ನು ಪಡೆದು ಕಾರ್ಗಿಲ್ ಯುದ್ಧದಲ್ಲಿ ಶತ್ರುಪಾಳಯದ ಬಂಕರ್ ನಾಶಪಡಿಸಿದ ಕ್ಯಾಪ್ಟನ್ ನವೀನ್ ನಾಗಪ್ಪ ಪ್ರಾಣ ಹಿಂಡುವ ಚಳಿಯಲ್ಲಿ 50 ಗಂಟೆಗೂ ಅಧಿಕ ಕಾಲ ಅನ್ನ, ಆಹಾರ, ನೀರು, ನಿದ್ರೆ ಇಲ್ಲದೆ ಹೋರಾಡಿ ನಿರ್ಣಾಯಕ ಹಂತದಲ್ಲಿ ಪ್ರಾಣವನ್ನು ಲೆಕ್ಕಿಸದೆ ಮುನ್ನುಗ್ಗಿದಂತಹ ಮಹಾಧೀರ. ಶತ್ರುಪಾಳಯದ ಗ್ರೆನೇಡ್ ದಾಳಿಗೆ ತುತ್ತಾದ ಕ್ಯಾಪ್ಟನ್ ನವೀನ್ ನಾಗಪ್ಪ ಕಾಲುಗಳಿಗೆ ತೀವ್ರ ಸ್ವರೂಪದ ಗಾಯಗಳಾದರೂ ಅವುಗಳನ್ನ ಲೆಕ್ಕಿಸದೆ ಮುನ್ನುಗ್ಗಿ ಹೋರಾಡಿ 21 ತಿಂಗಳುಗಳ ಕಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದು 8 ಶಸ್ತ್ರಚಿಕಿತ್ಸೆಗಳಿಗೆ ತನ್ನ ಶರೀರವನ್ನ ಒಡ್ಡಿ ಈ ನಾಡಿನ ಕೀರ್ತಿ, ಈ ನಾಡಿನ ಗೌರವದ ಪತಾಕೆಯನ್ನ ನಭದೆತ್ತರ ಹಾರಾಡಿಸಿದ ನಮ್ಮ ನಿಮ್ಮೆಲ್ಲರ ರಿಯಲ್ ಹೀರೋ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರಿಗೆ ಪುತ್ತೂರಿನ ಮಹಾಜನತೆಯ ಪರವಾಗಿ ಇದೀಗ ಅಭಿನಂದನೆ, ಸಾರ್ವಜನಿಕ ಸನ್ಮಾನ. ಶ್ರೀ ನವೀನ್ ನಾಗಪ್ಪ ಅವರ ಸನ್ಮಾನ ಪತ್ರವನ್ನ ಅಂಬಿಕಾ ಪದವಿ ಪೂರ್ವ ವಿದ್ಯಾಲಯ ಬಪ್ಪಳಿಗೆ ಇದರ ಪ್ರಾಚಾರ್ಯರಾದ ಶ್ರೀಮತಿ ಸುಚಿತ್ರಾ ಪ್ರಭು ಅವರು ಓದುವುದಕ್ಕಿದ್ದಾರೆ. Captain Naveen Nagappa, hero of Tiger Hills and Chololin. By joining forces with the Indian Army, you have been an inspiration to the whole country.
who has struggled day and night and dedicated his youth in the service of Bharat Mata. During the tenure, when you got the opportunity of participating in the war, which is not available to many, you awakened and fighting spirit within yourself and created an irresistible saga. In the blood-stained history of the Kargil war, the stream of blood that oozed out of your body has brought victory to our country. Not only did you reconquer the Indian bunkers occupied by the enemy, you fought like a tiger even though your body was battered by the rain of grenades and bullets. You fought without food for 60 hours and ensured that Bharat Mata would stand tall with the garland of victory. You proved yourself as the worthy son of this soil. May your name be immortalized forever. On the occasion of the 25th anniversary of Kargil Vijay Divas, Ambika Group of Educational Institutions of Puttur, which is marching ahead with patriotism as a lifeblood, is overwhelmed to honor and felicitate you. The nation is proud of you, sir. ಹೀರೋ ಅಂದರೆ ಯಾರು ಅನ್ನುವ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದ್ರೆ ಈ ವೇದಿಕೆಯಲ್ಲಿದ್ದಾರೆ ಇಬ್ಬರು ರಿಯಲ್ ಹೀರೋಗಳು. ಇದೀಗ ಈ ವೇದಿಕೆಯಲ್ಲಿ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ ಕನ್ನಡ ನಾಡಿನ ಹೆಮ್ಮೆಯ ಕುವರ ಕಾರ್ಗಿಲ್ ಯೋಧ ಕ್ಯಾಪ್ಟನ್ ನವೀನ್ ನಾಗಪ್ಪ. ತಿರ್ಕೊಂಡಿದ್ದು 99ನಲ್ಲಿ 7th ಜುಲೈ 2019 ಅಂದ್ರೆ 20 ವರ್ಷದ ನಂತರ ನಾವು ಅದೇ ಬೆಟ್ಟಕ್ಕೆ ಹೋದಾಗ 16,000 ಅಡಿ 17,000 ಅಡಿಯಲ್ಲಿ ಭಾರತದ ಬಾವುಟ ರಾಜ್ಯಾರೋಷವಾಗಿ ಏನು ಹಾರಾಡ್ತಿತ್ತು ಅದ್ರ ಕೆಳಗಡೆ ನಿಂತು ಏನು ಸಲ್ಯೂಟ್ ಮಾಡಿದ್ದೆ ಅವಾಗ ನನ್ನ ಅನಿಸ್ತು ಜೀವ ಸಾರ್ಥಕ ಆಯ್ತು ಅಂತ. ಬಟ್ ಇವತ್ತು ನನಗೆ 25ನೇ ವರ್ಷದ ಪ್ರಯುಕ್ತ ಇಂಥ ಒಂದು ಅದ್ಭುತವಾದ ಫಂಕ್ಷನ್ ಅನ್ನು ಅಟೆಂಡ್ ಆಗಿ ನನಗನ್ನಿಸ್ತಾ ಇದೆ ದೇವರಲ್ಲಿ ನಾನು ಇನ್ನೇನೂ ಬಿಡಲ್ಲ ಅಂತ ಅದನ್ನು ನೋಡ್ಬಿಡೋದನ್ನ ಇಲ್ಲಿ ನೋಡಿಬಿಟ್ಟಿದ್ದೀನಿ ನಾನು. ಕೆಲವೊಂದ್ಸಲ ಅನ್ಸುತ್ತೆ ಇಂಥ ಒಂದು ಕಾರ್ಯಕ್ರಮ ನೋಡಲಿಕ್ಕೆ ಸುಮಾರು ಕಾರ್ಯಕ್ರಮಗಳು ನಾನು ಅಟೆಂಡ್ ಆಗಿದ್ದೀನಿ. ಅದು ಬೆಂಗಳೂರದಲ್ಲಿರ್ಬೋದು, ಕರ್ನಾಟಕದಲ್ಲಿರ್ಬೋದು, ದೇಶದ ಎಲ್ಲ ಭಾಗದಲ್ಲಿರ್ಬೋದು, ಅಥವಾ ಹೊರಗಡೆ ದೇಶಕ್ಕೆ ಹೋಗಿಯೂ ಕೂಡ ನನ್ನ ಅನುಭವಗಳನ್ನು ಹಂಚಿಕೊಂಡಿದ್ದೀನಿ. ಆದ್ರೆ ಇಂಥ ಒಂದು ಕಾರ್ಯಕ್ರಮನ ನಾನು ಎಂದಿಗೂ ನೋಡಿರಲಿಲ್ಲ. ನನಗೀಗ ಅನಿಸ್ತಾ ಇರೋದು ನಾನು ಯುದ್ಧದ ಬಗ್ಗೆ ಮಾತಾಡ್ಲು ಅಥವಾ ಈ ಕಾರ್ಯಕ್ರಮದ ಬಗ್ಗೆ ಮಾತಾಡ್ಲಿ ಅಂತ ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಸುಬ್ರಹ್ಮಣ್ಯಂ ಸರ್ಗೆ ಒಂದು ಧನ್ಯವಾದವನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಅಂಬಿಕಾ ಸಂಸ್ಥೆಯ ಸುಬ್ರಹ್ಮಣ್ಯಂ ಸರ್ ತುಂಬಾ ಧನ್ಯವಾದ. ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ರಿ, ಅದರಲ್ಲಿ ನನ್ನನ್ನು ಭಾಗಿಯಾಗಿಸ್ಕೊಂಡ್ರಿ. ಅದೇ ರೀತಿ ವೇದಿಕೆ ಮೇಲೆ ನನ್ನ ಪಕ್ಕಕ್ಕೆ ಕುಂತಿರುವಂತ ನಿಮಗೆ ಗೊತ್ತಿರಬಹುದು 21 ಪರಮವೀರ ಚಕ್ರ ವಿಜೇತರಲ್ಲಿ ಭಾರತದ ಇತಿಹಾಸದಲ್ಲಿ 21 ಪರಮವೀರ ಚಕ್ರ ವಿಜೇತರಿದ್ದಾರೆ. ಅದರಲ್ಲಿ ಯೋಗೇಂದ್ರ ಸಿಂಗ್ ಯಾದವ್ ಅವರು ಕೂಡ ಒಬ್ರು. ಅವರ ಪಕ್ಕ ಇವರ ಹೆಸರಿನಲ್ಲಿ ಒಂದು ದ್ವೀಪ ಭಾರತ ರಾಜ್ಯ ಏನಿದೆ, ಭಾರತ ಸರ್ಕಾರ ಇವರ ಹೆಸರಿನಲ್ಲಿ ಒಂದು ದ್ವೀಪವನ್ನ ಇಟ್ಟಿದೆ. ತಮ್ಮ ಏ ಬತಲತಾ ಆಪ್ಕೆ ನಾಮ್ ಪೇ ಏಕ್
ಅಂತ ವ್ಯಕ್ತಿ ಜೊತೆ ನನಗೆ ಕುಂದ್ರಕ್ಕೊಂದು ಅವಕಾಶ ಮಾಡಿಕೊಟ್ರಿ, ಹಾಗೂ ನಿಮ್ಮೆಲ್ಲರ ಜೊತೆ ನನ್ನ ಅನಿಸಿಕೆಗಳನ್ನ, ನನ್ನ ಅನುಭವಗಳನ್ನ ಹಂಚಿಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ರಿ. ಮಾಜಿ ಸೈನಿಕರಿದ್ದಾರೆ ಇಲ್ಲಿ. ನಾನು ನನ್ನನ್ನ ಯಾವತ್ತಿಗೂ ಕಾರ್ಗಿಲ್ ವಾರ್ ಹೀರೋ ಅಂತ ಯಾವತ್ತಿಗೂ ಕರ್ಕೊಳಲ್ಲ. ನಾನು ಹೀರೋ ಅಲ್ಲ, ಒಬ್ಬ ಸಾಮಾನ್ಯ ಸೈನಿಕನ ಕೆಲಸ ಯುದ್ಧದ ಪರಿಸ್ಥಿತಿ ಬಂದ್ರೆ ಯುದ್ಧ ಮಾಡೋದು ಬಿಟ್ರೆ ಬೇರೆ ಏನೂ ಇಲ್ಲ. ಹಾಗಾಗಿ ನನ್ನ ಕೆಲಸವನ್ನ ನಾನು ಮಾಡಿದ್ದೀನಿ. ನಾನು ಏನಾದ್ರೂ ಒಂದು ಸಣ್ಣ ಪುಟ್ಟ ಅಚೀವ್ ಮಾಡಿದ್ರೆ, ನಮ್ಮ ಹಿರಿಯರು ಏನ್ ಕುತ್ಕೊಂಡಿದ್ದಾರೆ, ಮಾಜಿ ಸೈನಿಕರು ಏನ್ ಕುತ್ಕೊಂಡಿದ್ದಾರೆ, ಅವ್ರು ಏನೊಂದು ಫೌಂಡೇಶನ್ ಅನ್ನ ಹಾಕಿದ್ರು, ಅವ್ರು ಏನೊಂದು ನೀವನ್ನ ಹಾಕಿದ್ರು, ಅದನ್ನ ನಾವು ಬೆಳೆಸ್ಕೊಂಡು ಬಂದ್ವಿ ಅಷ್ಟೇ ಮಾತ್ರ. ನಮ್ದೇನು ಅಚೀವ್ಮೆಂಟ್ ಇಲ್ಲ ಇದರಲ್ಲಿ. ನನ್ನನ್ನು ಕಾರ್ಗಿಲ್ ವಾರ್ ಹೀರೋ ಅಂತ ಯಾವತ್ತು ಕರ್ಕೊಳಲ್ಲ ಅಂತಂದೆ. ನನ್ನನ್ನು ಯಾರಾದ್ರೂ ಇಂಟ್ರೊಡ್ಯೂಸ್ ಹೇಗೆ ಮಾಡಬೇಕು ಅಂತ ಕೇಳಿದ್ರೆ ಎರಡೇ ಉತ್ತರ ಹೇಳ್ತೀನಿ. ಒಂದನೇದಾಗಿ ಹುಬ್ಬಳ್ಳಿ ಹುಳಿ ಅಂತ ಯಾವಾಗ ಕರೀತಾರಲ್ಲ ಬಹಳ ಖುಷಿ ಆಗುತ್ತೆ ಅವಾಗ. ಎರಡನೇದಾಗಿ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಯಾವ್ದಾದ್ರೂ ಒಂದು ಯೂನಿಟ್ಗೆ ಒಂದು ಯುದ್ಧದಲ್ಲಿ 2 ಪರಮವೀರ ಚಕ್ರ ಸಿಕ್ಕಿದ್ರೆ ಅದು ನನ್ನ ಯೂನಿಟ್ ಆದಂತಹ 13th ಬಟಾಲಿಯನ್ ಜಮ್ಮು ಅಂಡ್ ಕಾಶ್ಮೀರ್ ರೈಫಲ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಿಗ್ಗಜರು ಮಾತಾಡೋ ಇನ್ನೂ ಲೈನ್ ಅಲ್ಲಿ ಇದ್ದಾರೆ. ಯೋಗೇಂದ್ರ ಸಿಂಗ್ ಯಾದವ್ ಅವರ ಮಾತನ್ನ ನಾವು ಕೇಳಲಿಕ್ಕೆ ಎಲ್ಲರೂ ಕಾಯ್ತಾ ಇದ್ವಿ. ಅದಕ್ಕೆ ನಾನು ತುಂಬಾ ಹೊತ್ತು ತಗೊಳಲ್ಲ. ಕಾರ್ಗಿಲ್ ಯುದ್ಧ ಹೇಗೆ ಶುರು ಆಯ್ತು, ಹೇಗೆ ನನಗೆ ಪೆಟ್ಟು ಬಿತ್ತು, ಹೇಗೆ ಮುಕ್ತಾಯಗೊಳ್ಳಿದೆ ಅಂತ ಮಾತ್ರ ಹೇಳ್ತೀನಿ. ಕಾರ್ಗಿಲ್ ಯುದ್ಧ ನಿಮಗೆಲ್ಲ ಗೊತ್ತಿರುವುದು ಹೇಗೆ ಶುರುವಾಯಿತು ಅಂತ. 99ರಲ್ಲಿ ನಾವು ವಿಂಟರ್ ವೆಕೇಟೆಡ್ ಪೋಸ್ಟ್ ಅಂತೀವಿ. ಅಂದ್ರೆ ಶ್ರೀನಗರ್ ಕೇಳಿಸ್ತಾ ಇದೆಯಲ್ಲ ಎಲ್ಲರಿಗೂ? ಶ್ರೀನಗರ್ ಇಂದ ಲೇ ಹೈವೇ ಏನಿದೆ ಸುಮಾರು ಒಂದು 360 ಕಿಲೋಮೀಟರ್ ದೂರದ ಪ್ರದೇಶ, ಒಂದು ಹೈವೇ. ಅದು ಗುಡ್ಡ ಬೆಟ್ಟಗಳ ಪ್ರದೇಶ. ಎಲ್ಲ ಬೆಟ್ಟಗಳನ್ನು ನಾವು ಕಾಯಕ್ಕಾಗಲ್ಲ. ಕೆಲವೊಂದಿಷ್ಟು ಬೆಟ್ಟಗಳನ್ನ ಕಾಯ್ತೀವಿ. ಎಂತ ಬೆಟ್ಟಗಳನ್ನ ಕಾಯ್ತೀವಿ ಅಂದ್ರೆ, ಯಾವ ಬೆಟ್ಟದ ಮೇಲೆ ಕುತ್ಕೊಂಡ್ರೆ ನಮಗೆ ಲೈನ್ ಆಫ್ ಕಂಟ್ರೋಲ್ ಕಾಣುತ್ತೋ, ಇಲ್ಲ ಯಾವ ಬೆಟ್ಟದ ಮೇಲೆ ಕುತ್ಕೊಂಡ್ರೆ ನಮಗೆ ಈ ನ್ಯಾಷನಲ್ ಹೈವೇ 1A ಕಾಣುತ್ತೋ ಅಂತ ಬೆಟ್ಟಗಳನ್ನ ಆಕ್ಯುಪೈ ಮಾಡಿಕೊಂಡು ಕಾಯ್ತಾ ಇರ್ತೀವಿ. ಅದನ್ನ ಕಾಯ್ಬೇಕು ಅಂದ್ರೆ ವರ್ಷವಿಡೀ ಕಾಯಕ್ಕಾಗಲ್ಲ. ಯಾಕಂದ್ರೆ ತುಂಬಾ ಹಿಮ ಬೀಳುತ್ತೆ. ತುಂಬಾ ಹಿಮ ಬೀಳೋದ್ರಿಂದ ಅವರು ಕಟ್ ಆಫ್ ಆಗ್ಬಿಡ್ತಾರೆ. ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ, ಹಿಮ ಯಾವಾಗ ಬೀಳಕ್ ಶುರು ಆಗುತ್ತೋ ಅವಾಗ ಬೆಟ್ಟವನ್ನ ಖಾಲಿ ಮಾಡಿ ಬರ್ತೀವಿ. ಮತ್ತೆ ಹಿಮ ಯಾವಾಗ ಬೀಳುತ್ತೋ ಅವಾಗ ಖಾಲಿ ಮಾಡ್ಕೊಂಡ್ ಬರ್ತೀವಿ. ಹಿಮ ಯಾವಾಗ ಕರಗುತ್ತೋ ಅವಾಗ ಮತ್ತೆ ಹೋಗಿ ಆಕ್ಯುಪೈ ಮಾಡ್ಕೊಂತೀವಿ. ನಾವು ಯಾವ ರೀತಿ ಈ ತರ ಒಂದು ಪದ್ಧತಿಯನ್ನ ಫಾಲೋ ಮಾಡ್ಕೊಂಡ್ ಬಂದಿದ್ವು, ಅದೇ ರೀತಿ ಪಾಕಿಸ್ತಾನ ಆರ್ಮಿದವರು ಕೂಡ ಇದೇ ಒಂದು ಪದ್ಧತಿನ ಫಾಲೋ ಮಾಡ್ಕೊಂಡ್ ಬಂದಿದ್ರು. ಅಂದ್ರೆ ಹಿಮ ಬೀಳಕ್ ಶುರು ಆಗುತ್ತೆ, ಅವಾಗ ಖಾಲಿ ಮಾಡ್ಕೊಂಡು ಕೆಳಗಡೆ ಬರ್ತಾರೆ. ಹಿಮ ಕರಗಿದ ನಂತರ ಮತ್ತೆ ಬೆಟ್ಟಗಳನ್ನ ಹೋಗಿ ಆಕ್ಯುಪೈ ಮಾಡ್ಕೊಂತಾರೆ. ವರ್ಷಾನುವರ್ಷ ಈ ತರ ಒಂದು ಪದ್ಧತಿ ನಡ್ಕೊಂಡ್ ಬಂದಿತ್ತು. ನಾವ್ ಯಾವ ತರ ಮಾಡ್ತಿದ್ವೋ ಪಾಕಿಸ್ತಾನ ಆರ್ಮಿ ಕೂಡ ಅದೇ ತರ ಮಾಡ್ತಾ ಇದ್ರು. ಬಟ್ 99ರಲ್ಲಿ ನಮಗೆ ದ್ರೋಹ ಬಗೋದವ್ರು ಏನು ಮಾಡ್ತಾರೆ ಅಂದ್ರೆ, ನಾವು ನಮ್ಮ ಬೆಟ್ಟಗಳನ್ನ ಆಕ್ಯುಪೈ ಮಾಡೋಕ್ಕಿಂತ ಮುಂಚೆ ಅವರು ತಮ್ಮ ಸೇನೆಯನ್ನ ಕಳಿಸಿ, ತಮ್ಮ ಆತಂಕವಾದಿಗಳಂತ ಹೇಳ್ತಾರೆ ಅವ್ರನ್ನ ಕಳಿಸಿ ನಮ್ಮ ಬೆಟ್ಟಗಳನ್ನ ಆಕ್ಯುಪೈ ಮಾಡ್ಕೊಂಡು ಕುತ್ಕೊಂತಾರೆ. ನಾವು ಖಾಲಿ ಮಾಡಿ ಬಂದ ಬೆಟ್ಟಗಳನ್ನ ಹಿಮ ಕರಗಿದ ನಂತರ ನಾವು ಹೋಗಿ ಆಕ್ಯುಪೈ ಮಾಡ್ಕೊಳಕ್ಕಿಂತ ಮುಂಚೆ ಅವರು ಬಂದು ಕುತ್ಕೊಂಡ್ಬಿಡ್ತಾರೆ. ಭಾರತೀಯ ಸೇನೆಗೆ ಇದು ಯಾವಾಗ ಗೊತ್ತಾಗುತ್ತೋ ಅವಾಗ ಭಾರತೀಯ ಸೇನೆ ಒಂದು ಸಣ್ಣ ತಂಡವನ್ನ ಕಳಿಸುತ್ತೆ. ನೀವು ಮೇಲ್ಗಡೆ ಹೋಗಿ ಅಲ್ಲಿ ಎಷ್ಟು ಜನ ಇದ್ದಾರೆ, ಅವ್ರ ದಿನಚರ್ಯ ಏನು, ಅವರಲ್ಲಿ ಯಾವ ತರ ಗುಂಡು ಮದ್ದುಗಳಿದಾವೆ, ಇದನ್ನ ಎಲ್ಲ ನೋಡ್ಕೊಂಡು ಕೆಳಗೆ ಬನ್ನಿ. ನೀವು ಯುದ್ಧ ಮಾಡಬೇಕಾಗಿಲ್ಲ. ಇಂಟೆಲಿಜೆನ್ಸ್ ರಿಪೋರ್ಟ್, ರೆಕಾನೆಸನ್ಸ್ ಮಿಷನ್ ಅಂತ ಹೇಳ್ತೀವಿ. ರೆಕಾನೆಸನ್ಸ್ ಮಿಷನ್ಗೆ ಹೋಗಿ ನೀವು ಇಂಟೆಲಿಜೆನ್ಸ್ ಗ್ಯಾದರ್ ಮಾಡ್ಕೊಂಡು ಕೆಳಗೆ ಬರ್ರಿ ಅಂತ ಹೇಳ್ತಾರೆ. ಇದಕ್ಕೆ ನಿಯುಕ್ತ ಆದಂತ ವ್ಯಕ್ತಿ ಲೆಫ್ಟಿನೆಂಟ್ ಸೌರಭ್ ಕಾಲಿಯಾ ಅಂತ. ಅವನ ಜೊತೆಗೆ ಒಂದು 5 ಜನರ ತಂಡ ಆ ಬೆಟ್ಟವನ್ನ ಹತ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾವ ಬೆಟ್ಟವನ್ನ? ಬಜರಂಗ್ ಪೋಸ್ಟ್ ಅಂತ ಒಂದು ಬೆಟ್ಟ ಇದೆ, 4 ಜಾಟ್ ಅಂತ ಒಂದು ರೆಜಿಮೆಂಟ್ ಇದೆ. ಅವ್ರ ಬೆಟ್ಟವನ್ನ ಹತ್ಲಿಕ್ಕೆ ಶುರು ಮಾಡ್ತಾರೆ. ಬಟ್ ದುರಾದೃಷ್ಟ ಅಂದ್ರೆ ಇವ್ರು ಹತ್ತುತ್ತಾ ಹೋಗ್ಬೇಕಾದ್ರೆ ಅವರು ಈ 6 ಜನ ಪಾಕಿಸ್ತಾನದವ್ರು ನೋಡಿಲ್ಲ ಅನ್ಕೊಂತಾರೆ. ಬಟ್ ಪಾಕಿಸ್ತಾನಿ ಪಾಪಿಗಳು ಬೆಟ್ಟದ ಹಿಂದ್ಗಡೆ, ಅಂದ್ರೆ ದೊಡ್ಡ ದೊಡ್ಡ ಬಂಡೆಗಲ್ಲಿರ್ತವೆ, ಅದ್ರ ಹಿಂದ್ಗಡೆ ಅಡಿಗೆ ಕುತ್ಕೊಂಡಿರ್ತಾರೆ. ಕೆಲವೊಂದಿಷ್ಟು ಬಂಕರ್ ಕುತ್ಕೊಂಡಿರ್ತಾರೆ, ಕೆಲವೊಂದಿಷ್ಟು ಸಂಗಡಗಳನ್ನ ಕುತ್ಕೊಂಡಿರ್ತಾರೆ. ಇವ್ರು ಹೋಗ್ತಾ ಒಂದು ಚಕ್ರ ವ್ಯೂಹದಲ್ಲಿ ಸಿಗಾಕೊಂಡ್ಬಿಡ್ತಾರೆ. ಅವರ ಮೇಲೆ ಗುಂಡಿನ ದಾಳಿ ಶುರು ಆಗುತ್ತೆ. ಈ 6 ಜನ ತಮ್ಮಲ್ಲಿ ಎಲ್ಲಿವರೆಗೂ ಸಾಧ್ಯನೋ, ಎಲ್ಲಿವರೆಗೂ ಅವರು ಗುಂಡು ಮದ್ದುಗಳು ಇರ್ತವೋ ಅಲ್ಲಿವರೆಗೂ ಹೋರಾಡ್ತಾರೆ. ತದನಂತರ ಅವರಲ್ಲಿದ್ದಂತ ಗುಂಡು ಮದ್ದುಗಳು ಖಾಲಿಯಾಗಿ ಅವರನ್ನ ಯುದ್ಧ ಬಂದಿಗಳಾಗಿ ತಗೊಳ್ಳಲಾಗುತ್ತೆ, ಪ್ರಿಸನರ್ ಆಫ್ ವಾರ್ ತಗೊಳ್ಳಲಾಗುತ್ತೆ. ಬಂಧುಗಳೇ, ಯೋಚನೆ ಮಾಡಿ ನೋಡಿ ಒಂದ್ಸಲ. ನಿಮಗೆ 21 ಗಂಟೆ ಕಾಲ ನಿಮಗೆ ಊಟ ಇಲ್ಲ, ನೀರಿಲ್ಲ, ನಿದ್ರೆ ಇಲ್ಲ ಅಂದ್ರೆ ಏನಾಗುತ್ತೆ? ಕೇವಲ 21 ಗಂಟೆ
ಈ 6 ಜನನ್ನ ಏನು ಯುದ್ಧ ಬಂದಿಗಳಾಗ ತಗೊಂತಾರಲ್ಲ, ತಗೊಂಡ ನಂತರ 21 ದಿನಗಳ ಕಾಲ, ಐ ರಿಪೀಟ್ 21 ದಿನದ ಕಾಲದ ನಂತರ ಈ 6 ಜವದ ಶವಗಳನ್ನ ಯಾವಾಗ ಭಾರತೀಯ ಸೇನೆಗೆ ವಾಪಸ್ ಕೊಡ್ತಾರೋ ಅವಾಗ ಭಾರತೀಯ ಸೇನೆ ಅಷ್ಟೇ ಅಲ್ಲ, ಇಡೀ ವಿಶ್ವನೇ ಬೆಚ್ಚ ಬೀಳುತ್ತೆ. ಯಾಕೆ ಬೆಚ್ಚ ಬೀಳುತ್ತೆ ಅಂದ್ರೆ ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳುತ್ತೆ ಅವ್ರ ಸ್ಕಲ್ ಫ್ರಾಕ್ಚರ್ ಆಗಿತ್ತೆ, ಅವ್ರ ಕಣ್ಣನ್ನ ಕಿತ್ತಿರ್ತಾರೆ, ಹಲ್ಲು ಮುರಿದಿರ್ತಾರೆ, ನಾಲ್ಗೆ ಕಟ್ ಮಾಡಿರ್ತಾರೆ, ಬಿಸಿ ಕಬ್ಬಿಣದ ರಾಡನ್ನ ಕಿವಿಯಲ್ಲಿ ತುರಿಸಿರ್ತಾರೆ, ಮೈ ತುಂಬ ಸಿಗರೆಟ್ ಇಂದ ಸುಟ್ಟಿರ್ತಾರೆ. ಅಂಡ್ ಇವನ್ ದ ಜೆಂಟಿಲ್ಸ್ ವೇ ನಾಟ್ ಸ್ಪೇರ್ಡ್. ಆ ದೇಹದಲ್ಲಿ ಇನ್ನೇನು ಜೀವ ಇಲ್ಲ ಅನ್ನೋದ ಸಮಯದಲ್ಲಿ ಅವ್ರನ್ನ ಗುಂಡಿಕ್ಕಿ ಕೊಂದು ತಗೊಳ್ಳಿ ನಮ್ಮಿಂದ ಗಿಫ್ಟ್ ಅಂತ ಕಳಿಸ್ಕೊಡ್ತಾರೆ. ಬಂಧುಗಳೇ, ಇದ ಕಾರ್ಗಿಲ್ ವಾದದ ಶುರುವಾಗಿದ್ದು. ಇದು ಅಷ್ಟೇ ಅಲ್ಲ, ಇನ್ನು ಮುಂದೆ ಏನಾಯ್ತಂದ್ರೆ ಸ್ಕ್ವಾಡ್ರನ್ ಲೀಡರ್ ಅಜಯ್ ಅಹುಜಾ ಅಂತ ಕೇಳಿರ್ಬೋದು, ಅವರು ಒಂದು ಏರ್ಕ್ರಾಫ್ಟ್ ಅನ್ನ ಹಾರಿಸ್ಕೊಂಡು ಹೋಗ್ತಾರೆ, ಅದನ್ನ ಪಾಕಿಸ್ತಾನದವರು ಸುಡ್ತಾರೆ. ಫ್ಲೈಟ್ ಲೆಫ್ಟಿನೆಂಟ್ ನಚಿಕೇತ ಅನ್ನೋ ಇನ್ನೊಂದು ಫ್ಲೈಟ್ ಅನ್ನ ತಗೊಂಡು ಹೋಗ್ತಾರೆ, ಅದನ್ನೂ ಕೂಡ ಸುಡ್ತಾರೆ. Mi-17 ಅಂತ ಒಂದು ಹೆಲಿಕಾಪ್ಟರ್ ಇದೆ, ಅದರಲ್ಲಿ ಹೋಗಿ ನೋಡ್ಕೊಂಡ್ ಬರೋಣ ಅಂತ ಹೋದ್ರೆ ಅದನ್ನೂ ಕೂಡ ಸುಟ್ಟು ಹಾಕ್ತಾರೆ, ಮಿಸೈಲ್ ಇಂದ ಶೂಟ್ ಮಾಡಿ. ಅದರಲ್ಲಿದ್ದಂತ 4 ಜನ ಸುಟ್ಟು ಭಸ್ಮ ಆಗ್ತಾರೆ. ನಮಗೇನಾದರೂ ಸಕ್ಸಸ್ ಏನಾದರೂ ಸಿಗಬೇಕು ಅನ್ನೋಕ್ಕಿಂತ ಮುಂಚೆ 28 ಜನನ ನಾವು ಕಳ್ಕೊಂಡ್ಬಿಟ್ಟಿರ್ತೀವಿ. ಬಟ್ ನಿಮಗೆ ಆಶ್ಚರ್ಯ ಏನಾಗುತ್ತೆ ಅಂತಂದ್ರೆ, ನೀವೆಲ್ಲ ಕಾರ್ಗಿಲ್ ಯುದ್ಧ ಅಂತಂದು ಏನು ಕೇಳಿದ್ದೀರ, ಕಾರ್ಗಿಲ್ ಯುದ್ಧ ಅಂತಂದು ಏನು ನಿಮಗೆ ಗೊತ್ತಿದೆ, ಅದನ್ನ ಭಾರತೀಯ ಸೇನೆ ಒಂದು ಕೋಡ್ ನೇಮ್ ಅನ್ನ ಇಡುತ್ತೆ. ಅದು ಕೋಡ್ ನೇಮ್ ಏನಂದ್ರೆ ಆಪರೇಷನ್ ವಿಜಯ್ ಅಂತ. ಯಾಕಂದ್ರೆ ನಮಗೆ ಗೊತ್ತಿತ್ತು ವಿಜಯ್ ನಮ್ದು ಆಗೇ ಆಗುತ್ತೆ ಅನ್ನೋ ಕಾರಣದಿಂದ ನಾವು ಅದಕ್ಕೆ ಆಪರೇಷನ್ ವಿಜಯ್ ಅಂತ ಹೆಸರಿಟ್ಟಿದ್ವಿ. ಜುಲೈ 4, 1999 ಅಂದ್ರೆ ನನ್ನ ಯೂನಿಟ್ ಆದಂತ 13th ಬಟಾಲಿಯನ್ ಜಮ್ಮು ಅಂಡ್ ಕಾಶ್ಮೀರ್ ರೈಫಲ್ಸ್ 2 ಯುದ್ಧವನ್ನ ಮಾಡುತ್ತೆ. ಮೊದಲನೇ ಯುದ್ಧ .5140 ಅಂತ, ಅಂದ್ರೆ 5140 ಮೀಟರ್ಸ್ ಅಬೋವ್ ಸಿ ಲೆವೆಲ್ ಅಂತ. ಅದರ ಬಗ್ಗೆ ನಾನು ಚರ್ಚಿಸಲಿಲ್ಲಿದ್ರೆ, ಅದರ ಬಗ್ಗೆ ನಿಮಗೆ ಹೇಳಿಲ್ಲಿದ್ರೆ, ನಿಮಗೆ ಅದು ಒಂದು ಸಂಖ್ಯೆ ಮಾತ್ರ. .5140 ಸಂಖ್ಯೆ ಒಂದು ಆಗಿ ಉಳಿದು ಬಿಡುತ್ತೆ. .5140 ಅಂತ ಅಂದ್ರೆ ಒಂದು ಸುಮಾರು 17,000 ಅಡಿ ಎತ್ತರದಲ್ಲಿರುತ್ತೆ. ನಾವೆಲ್ಲರೂ ಇಲ್ಲಿ ಏನು ಕುತ್ಕೊಂಡಿದ್ದೀವಿ, ನಾವೆಲ್ಲರೂ ಕುತ್ಕೊಂಡು ಉಸಿಲಾಡ್ತಾ ಇದ್ದೀವಿ, ಇನ್ಹೇಲ್ ಮಾಡ್ತಾ ಇದ್ದೀವಿ. ನಾವು ಇನ್ಹೇಲ್ ಮಾಡಿದಾಗ, ಉಸಿಲಾಡಿದಾಗ ಎಷ್ಟು ಆಮ್ಲಜನಕ ನಮ್ಮ ಬಾಡಿಯಲ್ಲಿ ಹೋಗುತ್ತೋ ಅದ್ರದ್ದು 0.5% ಮಾತ್ರ ಅಲ್ಲಿರುತ್ತೆ. ಓನ್ಲಿ 50% ಇರುತ್ತೆ. ನೀವು ಒಂದು 10 ಹೆಜ್ಜೆ ಇಟ್ಟರೆ ನೀವು ರೆಸ್ಟ್ ತಗೋಬೇಕಾಗತ್ತೆ. ಅಷ್ಟು ಒಂದು ರೇರಿಫೈಡ್ ಅಟ್ಮಾಸ್ಫಿಯರ್ ಅಂತ ಹೇಳ್ತೀವಿ ನಾವು, ಗ್ರೇಡಿಯಂಟ್ ಅಂತ ಹೇಳ್ತೀವಿ. ಒಂದು ಸುಮಾರು 60 ರಿಂದ 70 ಡಿಗ್ರಿ ಇದಿರುತ್ತೆ, ಗ್ರೇಡಿಯಂಟ್ ಇರುತ್ತೆ. ನೀವು 2 ಕಾಲಲ್ಲಿ ಹತ್ತಿರಲ್ಲ, 2 ಕಾಲಲ್ಲಿ ಸ್ಟೆಪ್ಸ್ ಎಲ್ಲ ಹತ್ತಿರಲ್ಲ, ಹಂಗೆ ಹತ್ತಕ್ಕೆ ಬರಲ್ಲ. ಆಲ್ ಫೋರ್ಸ್ ಅಂತ ಹೇಳ್ತೀವಿ. ಅಂದ್ರೆ 2 ಕಾಲು 2 ಕೈಯಿಂದ ಬಳಕೆ ಮಾಡಿ ಮಾತ್ರ ಹತ್ತಲಿಕ್ಕೆ ಸಾಧ್ಯ. ಅಂಥದ್ರಲ್ಲೂ ಕೂಡ ನೀವು ಯಾವ ಹೆಜ್ಜೆ ಅಟ್ಯಾಕಿಗೆ ಹೋದಾಗ ಯಾವ ಹೆಜ್ಜೆ ಕೊನೆ ಹೆಜ್ಜೆ ಅಂತ ಗೊತ್ತಾಗಲ್ಲ. ಯಾಕಂದ್ರೆ ಹೆಜ್ಜೆ ಇಡ್ತೀರಾ, ಬಾಂಬ್ ಸ್ಫೋಟ ಆದರೆ ಅಲ್ಲೇ ನೀವು ಮುಗಿದೋಯ್ತು ಕತೆ. ನೀವೇನಾದರೂ ಫೈರ್ ಮಾಡ್ಲಿಕ್ಕೆ ಅಂತ ಸ್ವಲ್ಪ ಮುಂದೆ ಹೋಗ್ತೀರಾ, ಅವ್ರು ಕಾಯ್ತಾ ಇರ್ತಾರೆ, ಗುಂಡು ಹೊಡೆದ್ರೆ ದಟ್ಸ್ ದ ಎಂಡ್ ಆಫ್ ಯು. ಯಾವ ಉಸಿರು ಕೊನೆ ಉಸಿರು ಗೊತ್ತಾಗಲ್ಲ. ಅಂಥದ್ರಲ್ಲೂ ಕೂಡ ಇಬ್ಬರ ಸೈನ್ಯದ ಅಧಿಕಾರಿಗಳು, ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಮತ್ತೆ ಕ್ಯಾಪ್ಟನ್ ಸಂಜೀವ್ ಸಿಂಗ್ ಜಾಂವಾಲ್ ಅಂತ, ಎಂಥ ಒಂದು ಅದ್ಭುತವಾದ ಅಟ್ಯಾಕ್ ಅನ್ನ ಮಾಡ್ತಾರೆ ಅಂದ್ರೆ .5140 ಮೇಲೆ 19th ಜೂನ್ 19ಕ್ಕೆ ಅಟ್ಯಾಕ್ ಶುರು ಆಗುತ್ತೆ. 48 ಗಂಟೆ ಕಾಲದ ಒಳಗಡೆ ಅಲ್ಲಿದ್ದಂಥ ಶತ್ರುಗಳನ್ನ ನಾಶಪಡಿಸ್ತಾರೆ, ಅಲ್ಲಿದ್ದಂಥ ಬಂಕರ್ ಮತ್ತೆ ಸಂಗಡಗಳನ್ನ ಧ್ವಂಸಪಡಿಸ್ತಾರೆ. ಅದನ್ನೆಲ್ಲ ಮಾಡಿ ಭಾರತದ ಬಾವುಟವನ್ನ .5140 ಮೇಲೆ ಹಾರಿಸಿ ಏ ದಿಲ್ ಮಾಂಗೆ ಮೋರ್ ಅಂತ ಹೇಳ್ತಾರೆ. ಅಂದ್ರೆ ಅದು ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವರಿಂದ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರ ಸಕ್ಸಸ್ ಸಿಗ್ನಲ್ ಆಗಿತ್ತದು. ಅದೇ ರೀತಿ ಲೆಫ್ಟಿನೆಂಟ್ ಸಂಜೀವ್ ಸಿಂಗ್ ಜಾಂವಾಲ್ ಅಂತ, ಅವ್ರ ಸಕ್ಸಸ್ ಸಿಗ್ನಲ್ ಓ ಯಾಯ ಅಂತ ಆಗಿತ್ತು. ಇವ್ರು ಇಬ್ಬರದು ಯಾವಾಗ ಸಿಗ್ನಲ್ ಬರುತ್ತೆ, ನಾನು ಅವಾಗ ರಿಸರ್ವ್ ಅಲ್ಲಿದ್ದೆ, ನಂದು ಆ ಫಸ್ಟ್ ಅಟ್ಯಾಕ್ ಅಲ್ಲಿ ಏನೂ ರೋಲ್ ಇರಲಿಲ್ಲ. ಇದನ್ನ ಯಾವಾಗ ಕೇಳಿದ್ವೋ ತುಂಬಾ ಖುಷಿ ಆಯ್ತು. ಅದರಲ್ಲೂ ಐಸಿಂಗ್ ಆನ್ ದ ಕೇಕ್ ಅಂತ ಹೇಳ್ತೀವಿ. ಇನ್ನೂ ಹೆಚ್ಚಿನ ಖುಷಿ ಏನಂತಂದ್ರೆ, ನಮ್ಮಲ್ಲಿ ಒಬ್ಬ ಸೈನಿಕರಿಗೆ ಕೂಡ ಪೆಟ್ಟು ಬಿದ್ದಿರಲ್ಲ, ಒಬ್ರು ತಿರ್ಕೊಂಡಿರಲ್ಲ. ಅದೊಂದು ಸಂತಸ ವಾತಾವರಣ ಇತ್ತು. ಬಟ್ ನನಗೆಲ್ಲೋ ಒಂದ್ ಕಡೆ ಅನಿಸ್ತಾ ಇತ್ತು, ದೇವರೇ ನನಗೆ ಅವಕಾಶ ಸಿಗ್ಲಿಲ್ಲಲ್ಲ ಅಂತ. ಅದೇನೇ ಹೇಳ್ತಾರಲ್ಲ, ನೀವು ದೇವರನ್ನ ಏನಾದರೂ ಇಚ್ಛಿಸಿದ್ರೆ, ಮನಸಾರೆ ಒಂದು ಬೇಡ್ಕೊಂಡ್ರೆ ಆ ದೇವರು ಕೂಡ ನಿಮಗೆ ಆಶೀರ್ವಾದ ಕೊಡ್ತಾರೆ ಅಂತ. ಹಾಗಾಗಿ ಮತ್ತೆ ಒಂದು ಮೆಸೇಜ್ ಬರುತ್ತೆ, ನೀವು 4875 ಅಟ್ಯಾಕ್ ಮಾಡಿ ಅಂತ. .4875 4ನೇ ತಾರೀಕು ಜುಲೈ 1999 ಆ ಬೆಟ್ಟವನ್ನು ನಾವು ಅಟ್ಯಾಕ್ ಮಾಡ್ಲಿಕ್ಕೆ ಹೋಗ್ಬೇಕು. ನನ್ನ ಜೊತೆಗಾರ ಒಬ್ಬ ಶ್ಯಾಮ್ ಸಿಂಗ್ ಅಂತ, ಜುಲೈ 4 ಡೇಟ್ ಡಿಸೈಡ್ ಆಗುತ್ತೆ ಅಟ್ಯಾಕ್ ಮಾಡಬೇಕಂತ. ನನ್ನ ಜೊತೆಗೆ ಜವಾನ್ ಏನಿದ್ದ, ನನ್ನ ಬಡಿ ಏನಿದ್ದ ಶ್ಯಾಮ್ ಸಿಂಗ್ ಅಂತ, ಅವನಿಗೆ ಹುಷಾರಿರ್ಲಿಲ್ಲ.
4 ದಿವಸದಿಂದ ಹುಷಾರಿಲ್ಲದಕ್ಕೆ ನೀನು ಬರೋದು ಬೇಡ ಅಂತ ಹೇಳಿದ್ದೆ. ಅವಾಗ ಅದು ಯಾವಾಗ ಅವನಿಗೆ ಗೊತ್ತಾಗುತ್ತೋ ಅವನು ಬಂದು ಹೇಳ್ತಾನೆ, ಕೋಟ್ ಅನ್ಕೋಟ್ ಹೇಳ್ತಾನೆ, ಸಾಬ್ ಒಳ್ಳೆ ಸಮಯದಲ್ಲಿ ನಿಮ್ಮ ಜೊತೆಗಿದೆ, ಕಷ್ಟದ ಸಂದರ್ಭ ಬಂದಿದೆ, ನಿಮ್ಮನ್ನ ಯುದ್ಧಕ್ಕೆ ಹೇಗೆ ಕಳಿಸ್ಕೊಡ್ಲಿ, ಯುದ್ಧದಲ್ಲಿ ನಿಮಗೇನಾದರೂ ಆಗಿಬಿಟ್ರೆ ಜೀವನ ಪರ್ಯಂತ ನನ್ನ ಮುಖವನ್ನು ನನ್ನ ಫ್ಯಾಮಿಲಿಯಲ್ಲಿ ನನ್ನ ಯೂನಿಟಲ್ಲಿ ಹೇಗೆ ಎತ್ಕೊಂಡು ಓಡಾಡಲಿ ಅಂತ ಕೇಳ್ತಾನೆ. ಆ ಒಂದು ಕಮಿಟ್ಮೆಂಟ್ ನೋಡಿ ನನಗೆ ಅವನಿಗೆ ಬೇಡ ಅನ್ನೋಕ್ಕಾಗಲಿಲ್ಲ. ಸರಿಯಪ್ಪ ನೀನು ಬಾ ಅಂತಂದು ಹೇಳಿದೆ. 4875 ಬಂಧುಗಳೇ ನಿಮಗೆ ಗೊತ್ತಿರಲಿ, ಅದನ್ನು ಅಟ್ಯಾಕ್ ಮಾಡೋಕ್ಕೆ ನನಗವಾಗ 6 ತಿಂಗಳ ಸರ್ವಿಸ್ ಮಾತ್ರ. ಜನವರಿಯಲ್ಲಿ ಜಾಯ್ನ್ ಆಗಿದ್ದೆ, ಜುಲೈಯಲ್ಲಿ ಅಟ್ಯಾಕ್ ಮಾಡಬೇಕು, 6 ತಿಂಗಳ ಸರ್ವಿಸ್ ಮಾತ್ರ. ವಯಸ್ಸು 23-24 ಇರ್ಬೋದು. ನಮ್ಮ ಕಮಾಂಡಿಂಗ್ ಆಫೀಸರ್ ಕರ್ನಲ್ ವೈ ಕೆ ಜೋಶಿ ಅವರು, ನೀನು ಯುದ್ಧಕ್ಕೆ ಬೇಡ, ಹೋಗೋದು ಬೇಡ, ನಿನಗೆ ಇನ್ನೂ ವಯಸ್ಸು ಕಡಿಮೆ, ಸರ್ವಿಸ್ ಕಡಿಮೆ ಅಂತ ಹೇಳಿದರು. ಬಟ್ ಅವಾಗ ನಾನು ವಾಲಂಟಿಯರ್ ಮಾಡಿದೆ, ಇಲ್ಲ ಸರ್ ನಾನು ಹೋಗಲೇಬೇಕು, ನನ್ನಲ್ಲಿ ಫೈಟಿಂಗ್ ಸ್ಪಿರಿಟ್ಗೇನು ಕಡಿಮೆ ಇಲ್ಲ, ವಯಸ್ಸು ಕಡಿಮೆ ಇರ್ಬೋದು, ಸರ್ವಿಸ್ ಕಡೆ ಇರ್ಬೋದು, ಆದರೆ ಫೈಟಿಂಗ್ ಸ್ಪಿರಿಟಿಗೆ ಕಡಿಮೆ ಇಲ್ಲ ಅಂತ ಹೇಳಿ. ಜುಲೈ 4, 1999 .4875 ಮೇಲೆ ಅಟ್ಯಾಕನ್ನು ಶುರು ಮಾಡ್ತೀವಿ. ಅಟ್ಯಾಕ್ ಮಾಡ್ತೀವಿ ಅಂದರೆ ಬೆಟ್ಟದ ತುದಿ ಮೇಲೆ ಒಂದು 4 ಬಂಕರ್ ಇರ್ತಾವೆ, ಹಾಗಿರಲ್ಲ, ಸುಮಾರು ದೊಡ್ಡ ಬೆಟ್ಟ, ರಿಡ್ಜ್ ಲೈನ್ ಅಂತ ಹೇಳ್ತೀವಿ. ಎಲ್ಲೆಲ್ಲಿ ಹತ್ಲಿಕ್ಕೆ ಸಾಧ್ಯನೋ ಅಲ್ಲಲ್ಲಿ ಅವ್ರ ಬಂಕರ್ ಮತ್ತು ಸಂಗಡಗಳನ್ನ ಕಟ್ಕೊಂಡಿರ್ತಾರೆ. ಒಂದೊಂದನ್ನೇ ಕ್ಲಿಯರ್ ಮಾಡ್ತಾ ನಾವು ತುದಿವರೆಗೂ ಹೋಗಬೇಕಾಗತ್ತೆ. 4ನೇ ತಾರೀಕು ರಾತ್ರಿ ಅಟ್ಯಾಕನ್ನು ಶುರು ಮಾಡ್ತೀವಿ. ನಿಮಗೆ ಗೊತ್ತಿರಲಿ, ಅಟ್ಯಾಕಿನ ಶುರು ಮಾಡೋಕ್ಕಿಂತ ಮುಂಚೆ ಫಿಯರ್ ಆಫ್ ಅನ್ಸರ್ಟನ್ಟಿ ಅಂತ ಹೇಳ್ತೀವಿ. ಏನಾಗುತ್ತೋ ಏನಾಗಲ್ವೋ, ಎಷ್ಟು ದಿನ ಆಗುತ್ತೋ, ಎಷ್ಟು ದಿನ ಅಲ್ಲಿ, ಎಷ್ಟು ರಾತ್ರಿ, ಎಷ್ಟು ದಿನ ಕಳಿಬೇಕಾಗುತ್ತೋ, ಯಾರ್ಯಾರು ವಾಪಸ್ ಬರ್ತೀವಿ, ಯಾರ್ಯಾರು ವಾಪಸ್ ಬರಲ್ಲ, ಯಾರ್ಯಾರು ನಡ್ಕೊಂಡು ವಾಪಸ್ ಬರ್ತೀವಿ, ಯಾರನ್ನು ಹೊತ್ಕೊಂಡ್ಬರ್ಬೇಕಾಗತ್ತೆ. ಇದನ್ನೆಲ್ಲ ಫಿಯರ್ ಆಫ್ ಅನ್ಸರ್ಟನ್ಟಿ ಅಂತ ಹೇಳ್ತೀವಿ. ಅದು ಎಲ್ಲಿವರೆಗೂ ಇರುತ್ತೆ ಅಂತಂದರೆ, ನಾವು ಒಂದು ಸಲ ಎಲ್ಲರೂ 120 ಜನ ನನ್ನ ಹಿಂಭಾಗದಲ್ಲಿ 120 ಜನ ನಾನು ಲೀಡ್ ಮಾಡಬೇಕಿತ್ತು. ನಮ್ಮ ವೆಪನ್ಸನ್ನೆಲ್ಲ ಚೆಕ್ ಮಾಡ್ಕೊತೀವಿ. ಲೈಟ್ ಮಷಿನ್ ಗನ್, ಮೀಡಿಯಂ ಮಷಿನ್ ಗನ್, ಹೆವಿ ಮಷಿನ್ ಗನ್, ರಾಕೆಟ್ ಲಾಂಚರ್, ರೇಡಿಯೋ ಸೆಟ್, ಇವನ್ನೆಲ್ಲ ಚೆಕ್ ಮಾಡಿಕೊಂಡು ನಮ್ಮ ಯೂನಿಟಿನ ವಾರ್ ಕ್ರೈ ದುರ್ಗೆ ಮಾತಾ ಕಿ ಜೈ ಅಂತ ಒಂದು ಸಲ ದುರ್ಗೆ ಮಾತಾ ಕಿ ಜೈ ಅಂತ ಕೂಗಿದಾಗ ನನ್ನ ಹಿಂದೆ 120 ಜನ ಒಂದೇ ಸಲ ದುರ್ಗೆ ಮಾತಾ ಕಿ ಜೈ ಅಂತ ಏನು ಕೂಗಿದ್ರು, ಅವಾಗ ಒಂದು ಅಟ್ಮಾಸ್ಫಿಯರೇ ಚೇಂಜ್ ಆಗಿಬಿಡುತ್ತೆ. ಎಲೆಕ್ಟ್ರಿಫೈಯಿಂಗ್ ಅಟ್ಮಾಸ್ಫಿಯರ್ ಅಂತೀವಲ್ಲ, ಅಲ್ಲಿವರೆಗೂ ನಮಗೆ ಫಿಯರ್ ಆಫ್ ಅನ್ಸರ್ಟನ್ಟಿ ಇತ್ತನೋ, ಅದಾದ ನಂತರ ನಮ್ಮ ತಲೆಯಲ್ಲಿ ಇದ್ದಿದ್ದು ಒಂದೇ, ಹೇಗಾದರೂ ಮಾಡಿ ಎಷ್ಟೇ ಕಷ್ಟ, ಎಷ್ಟೇ ನಷ್ಟ, ಎಷ್ಟೇ ನೋವಾದರೂ ಪರವಾಗಿಲ್ಲ, 4875 ಮೇಲೆ ಭಾರತದ ಬಾವುಟವನ್ನು ಹಾರಿಸಿ ಕೆಳಗೆ ಬರಬೇಕು ಅಂದ್ಕೊಂಡು ಜುಲೈ 4 ಅಟ್ಯಾಕನ್ನು ಶುರು ಮಾಡ್ತೀವಿ. ರಾತ್ರಿ ಹೊತ್ತು ಬೆಟ್ಟ ಹತ್ತ ಹೋಗ್ತೀವಿ. 5ನೇ ತಾರೀಕು ಬೆಳಗಿನ ಜಾವ ಆಗಿಲ್ಲ, ಇನ್ನು ಪಾಕಿಸ್ತಾನದವರಿಗೆ ಗೊತ್ತಿಲ್ಲ ನಾವು ಇನ್ನೂ ಅಟ್ಯಾಕನ್ನು ಶುರು ಮಾಡಿದ್ದೀವಿ ಅಂತ. ಅವಾಗ ಬೆಳಗಿನ ಜಾವ ಆಗಿಲ್ಲ, ಇನ್ನು ಕತ್ಲೆ ಇದೆ. ನನ್ನ 3 ಬಂಕರ್ಗಳನ್ನು ಕಾಣಿಸ್ಕೊಳ್ಳುತ್ತೆ. ಅಲ್ಲಿ ಪಾಕಿಸ್ತಾನ ಆಕ್ಯುಪೈ ಮಾಡೋಂಥ 3 ಬಂಕರ್ನ ಕಾಣಿಸ್ಕೊಳ್ಳುತ್ತೆ. ಅವಾಗ ನಾನು ಅನ್ಕೊತೀನಿ, ನಾನು ಏನಾದರೂ 120 ಜನನ್ನು ಕರ್ಕೊಂಡು ಹೋದರೆ ಅವ್ರಿಗೆ ಎಚ್ಚರ ಆಗಿಬಿಡುತ್ತೆ, ಗೊತ್ತಾಗ್ಬಿಡುತ್ತೆ, ಆ ಒಂದು ಸರ್ಪ್ರೈಸ್ ಎಲಿಮೆಂಟನ್ನು ಕಳ್ಕೊಂಡ್ಬಿಡ್ತೀವಿ ಅಂತ ನಾನು ಏನು ಮಾಡ್ತೀನಿ, ಒಂದು 10 ಜನನ ಸೆಲೆಕ್ಟ್ ಮಾಡ್ತೀನಿ. 3 ಜನ ಎಡಗಡೆ ಬಂಕರನ್ನ ನನ್ನ ಜೊತೆಗೆ, ಮತ್ತೆ 3 ಜನ ಮಧ್ಯದ ಬಂಕರ್ನ, ಮತ್ತೆ 3 ಜನ ಬಲಗಡೆ ಬಂಕರ್ನ ಅಟ್ಯಾಕ್ ಮಾಡಬೇಕು. ಹೇಗೆ ಅಟ್ಯಾಕ್ ಮಾಡಬೇಕು? ತವಳ್ತಾ ಆ ಬಂಕರ್ಗಳ ಹತ್ರ ಆ ಟೀಮ್ಗಳು ಹೋಗಬೇಕು. ಹೋಗಿ 2 ಟೀಮ್ ರೀಚ್ ಆದ ನಂತರ, ನನ್ನ ಟೀಮ್ ರೀಚ್ ಆದ ನಂತರ ನಾನು ಒಂದು ಸಿಗ್ನಲನ್ನು ಕೊಡ್ತೀನಿ. ಕೊಟ್ಟ ತಕ್ಷಣ ನಮ್ಮಲ್ಲಿದ್ದಂಥ ಹ್ಯಾಂಡ್ ಗ್ರೆನೇಡನ್ನು ತೆಗೆದು ಅದರಲ್ಲಿ ಎಸಿಬೇಕು. ನಮ್ಮಲ್ಲಿದ್ದಂಥ ವೆಪ್ಪನನ್ನು ತೆಗೆದು ಅದರಲ್ಲಿ ಬುಲೆಟನ್ನು ಪಂಪ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀವಿ. ಸರಿ ಅಂತ ನಾನು ತಳ್ಕೊಂತ ನನ್ನ ಟೀಮ್ ಜೊತೆಗೆ ಅಲ್ಲಿಗೆ ಹೋಗ್ತೀನಿ. ಅವು 2 ಟೀಮು ಅಲ್ಲಿಗೆ ಬರ್ತವೆ. ಆ 2 ಟೀಮ್ ರೀಚ್ ಆದ ತಕ್ಷಣ, ನಾನು ರೀಚ್ ಆದ ತಕ್ಷಣ ಒಂದು ಸಿಗ್ನಲನ್ನು ಕೊಡ್ತೀನಿ. ಸಿಗ್ನಲ್ ಕೊಟ್ಟ ತಕ್ಷಣ ಹೆಲ್ ಬ್ರೋಕ್ ಲೂಸ್ ಅಂತಿರಲ್ಲ, ನೀವು ಇಮ್ಯಾಜಿನ್ ಮಾಡಿ, ಕತ್ಲಲ್ಲಿ ಬೆಟ್ಟದ ಮೇಲೆ ಪಿನ್ ಡ್ರಾಪ್ ಸೈಲೆನ್ಸ್ ಇದೆ. ಒಂದೇ ಸಲ ಹೇಗಾಗುತ್ತೆ ಅಂದರೆ, ಗ್ರೆನೇಡ್ ಶಬ್ದ, ನಾವು ಇದ್ದಂಥ AK-47 ತೊಗೊಂಡು ಫೈರ್ ಮಾಡ್ತಿದ್ದ ಮಜಲ್ ಫ್ಲ್ಯಾಶ್ ಎಲ್ಲ ಆಗ್ತಿದೆ. ಅಷ್ಟರೊಳಗೆ ಮೇಲಿದ್ದಂಥ ಪಾಕಿಸ್ತಾನಿಗಳವರಿಗೆ ಗೊತ್ತಾಗ್ಬಿಡುತ್ತೆ ಅಟ್ಯಾಕ್ ಬಂದಿದೆ ಅಂತ. ಅವರೂ ಫೈರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಹೇಗೋ ಮಾಡಿ ಆ ಸರ್ಪ್ರೈಸ್ ಎಲಿಮೆಂಟಲ್ಲಿ ಆ 3 ಬಂಕರ್ಗಳನ್ನ ನಾವು ವಶಪಡಿಸ್ಕೊತೀವಿ. ವಶಪಡಿಸ್ಕೊಂಡ ನಂತರ ಅವನ್ನ ಸ್ಯಾನಿಟೈಸ್ ಮಾಡಬೇಕು. ಅಲ್ಲಿದ್ದಂಥ ಬಿದ್ದಂಥ ಶತ್ರು ಬಾಡಿಗಳನ್ನು ತೆಗೆದು ಆಚೆ ಹಾಕಬೇಕು. ಅವ್ರೇನಾದರೂ ಮೈನ್ ಸಡಿಗಿಟ್ಟಿದ್ದರೆ ಅವನ್ನ ಡಿಫ್ಯೂಸ್ ಮಾಡಬೇಕು. ಅವ್ರ ರಕ್ತ ಸೋರ್ ಹೋಗಿರುತ್ತೆ, ಗಲೀಜಾಗಿರುತ್ತೆ, ಅದ್ರ ಮೇಲೆ ಹೇಗೆ ನಿಂತ್ಕೊಂತೀರ, ಹಾಗಾಗಿ ಐಸ್ ತೆಗೆದನ್ನು ಹಾಕಿದರೆ ಒಂದು ಸ್ವಲ್ಪ ಡೈಲ್ಯೂಟ್ ಆಗುತ್ತೆ, ಆ ಕಡೆ ಈ ಕಡೆ ಹೋಗುತ್ತೆ ಅಂತ ಐಸ್ ತೆಗೆದೆಲ್ಲ ಹಾಕ್ಬೇಕಾದ್ರೆ ಬೆಳಗಿನ ಜಾವ ಆಗ್ತಾ ಬರ್ತಾಯಿದ್ದೆ. ಆವಾಗ ನಾನು ಹಿಂತಿರುಗಿ ನೋಡ್ತಾ ಇದ್ದೆ, ಎಲ್ಲ ಕರೆಕ್ಟಾಗಿ ಎಲ್ಲ ಆಕ್ಯುಪೈ ಆಗಿದೆ ಅಂತ. ನಾನು ಏನು ಕಂಡೆ ಅವಾಗ ಅಂತಂದರೆ, ನಮ್ಮ ಯೂನಿಫಾರ್ಮ್ ಹಾಕ್ಕೊಂಡಂಥ ಒಬ್ಬ ವ್ಯಕ್ತಿ ಮುಖ ಕೆಳಗೆ ಮಾಡಿ ಬಿದ್ದುಬಿಟ್ಟಿದ್ದಾನೆ. ಕೈ ಯಾವುದೋ ಥರ ಟ್ವಿಸ್ಟ್ ಆಗಿದೆ, ಕಾಲು ಯಾವುದೋ ಥರ ಟ್ವಿಸ್ಟ್ ಆಗಿದೆ. ನೋಡಿದ ತಕ್ಷಣ ಗೊತ್ತಾಗುತ್ತೆ ಅವನು ಬದುಕಿಲ್ಲ ಅಂತ. ಬಟ್ ಹೃದಯ ಹೇಳ್ತಾ ಇದೆ, ಬದುಕಿರಲಿ ದೇವರೇ, ಅವನು ಹೇಗಾದರೂ ಮಾಡಿ ಅವನನ್ನು ಕೆಳಗೆ ಕಳಿಸಿ ಟ್ರೀಟ್ಮೆಂಟ್ ಕೊಡ್ಸೋಣ ಅಂತ ಅವನ ಹತ್ರ ಓಡಿ ಬರ್ತೀನಿ. ಎಳೆ ಬಿಸಿಲು ಅವನ ತಲೆ ಮೇಲೆ ಬೀಳ್ತಿದೆ. ಅದನ್ನು ಟರ್ನ್ ಮಾಡಿದಾಗ ಶ್ಯಾಮ್ ಸಿಂಗ್ ಏನಿದ್ದಲ್ಲ, ನನ್ನ ಹೆಲ್ಪರ್ ಬಡಿ ಅವನು ತಿರ್ಕೊಂಡ್ಬಿಟ್ಟಿದ್ದ. ನೋಡಿ, ಅವನಿಗೊಂದು ಅವಕಾಶ ಇತ್ತು ಬರದೇ ಇದ್ದಿದ್ರೆ. ಇದನ್ನೇ ಹೇಳೋದು ನಾನು, ಅವನಿಗೆ ಅವಕಾಶ ಇದ್ದರೂ ಕೂಡ 6 ತಿಂಗಳಿಂದ
ಕ್ಯಾಪ್ಟನ್ ನವೀನ್ ಯಾರು, ಶ್ಯಾಮ್ ಸಿಂಗ್ ಯಾರು. ಬಟ್ 6 ತಿಂಗಳಲ್ಲಿ ನಮ್ಮ ಬಾಂಧವ್ಯ ಇಷ್ಟು ಬೆಳೆದಿತ್ತು ಅಂತಂದರೆ ಅವನಿಗೆ ಅವಕಾಶ ಇದ್ದರೂ ಕೂಡ ಅವನು ಅಲ್ಲಿಗೆ ಬರಲಿಕ್ಕೆ ಇಷ್ಟಪಟ್ಟ. ಈ ಒಂದು ಬಾರ್ಗೆನಲ್ಲಿ ಅವನು ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ. ಇದೆಲ್ಲ ಯುದ್ಧದ ಸಂದರ್ಭದಲ್ಲಿ ನಡೀತಾನೆ ಇರುತ್ತೆ. ನಾನೊಬ್ಬ ಸೈನ್ಯದ ಅಧಿಕಾರಿಯಾಗಿ ಅಳು ಬರ್ತಾ ಇದೆ, ಬಟ್ ಅಳಕ್ಕಾಗಲ್ಲ. ಯಾಕೆಂದ್ರೆ ನಾನು ಏನಾದರೂ ಅಳ್ತಾ ಕುತ್ಕೊಂಡ್ಬಿಟ್ರೆ ನನ್ನ ಹಿಂದೆ 100 ಜನ ನನ್ನ ಜೊತೆಗೆ ಜವಾನ್ಸಿದ್ರೆ ನನ್ನ ಟೀಮ್ ಇದೆ, ಅವರು ಎಲ್ಲಿ ಯುದ್ಧವನ್ನು ಮಾಡೋ ಹುಮ್ಮಸ್ಸನ್ನು ಕಳ್ಕೊಂಡ್ಬಿಡ್ತಾರೋ ಅಂತ ಅಳ್ಳಿಕ್ಕಾಗದೆ ತುಟಿಗೆ ಹಚ್ಕೊಂಡು ಕುತ್ಕೊಂಡಿದ್ದೆ. ಬಟ್ ಯುದ್ಧದ ಸಂದರ್ಭದಲ್ಲಿ ಅದೆಲ್ಲ ಮುಂದೆ ನಡೆಯಲೇಬೇಕು. ಟು ಕಟ್ ದ ಸ್ಟೋರಿ ಶಾರ್ಟ್, ಈ ಥರ ನಾವು 5ನೇ ತಾರೀಕನ್ನು ಯುದ್ಧ ಮಾಡ್ತೀವಿ ಇಡೀ ದಿನ, 5ನೇ ತಾರೀಕು ರಾತ್ರಿ ಕೂಡ ಯುದ್ಧ ಮಾಡ್ತೀವಿ, 6ನೇ ತಾರೀಕು ಮಧ್ಯಾಹ್ನದವರೆಗೂ ಯುದ್ಧ ನಡೀತಾನೆ ಇದೆ. ನಮಗೊಂದು ಇಂಚ್ ಟೆರಿಟರಿ ಕೂಡ ಇಂಪಾರ್ಟೆಂಟ್. ಅಂದರೆ ಒಂದು ಬಂಡೆಗಲ್ಲಿಂದ ಇನ್ನೊಂದು ಬಂಡೆಗಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ತುದಿ ಹತ್ರ ಅಷ್ಟು ಹತ್ತಿರ ಹೋಗ್ತಿದ್ದೀವಿ ಅಂತ. ಒಂದು ಬಂಕರಿಂದ ಇನ್ನೊಂದು ಬಂಕರಿಗೆ ಹೋದರೆ ಅದನ್ನು ಕ್ಲಿಯರ್ ಮಾಡ್ತಾ ಮಾಡ್ತಾ ಮುಂದೆ ಹೋಗ್ತಿದ್ದೀವಿ ಅಂತ. 6ನೇ ತಾರೀಕು ಮಧ್ಯಾಹ್ನದ ಒಳಗೆ ನಮಗೊಂದು ರೇಡಿಯೋ ಮೆಸೇಜ್ ಬರುತ್ತೆ. ನಮ್ಮ ಕಮಾಂಡಿಂಗ್ ಆಫೀಸರ್ ಬಂದು ಹೇಳ್ತಾರೆ, ನೀವು 4ನೇ ತಾರೀಕು ಮಧ್ಯಾಹ್ನ ಊಟ ಮಾಡಿದ್ರಿ, ಇವಾಗ 6ನೇ ತಾರೀಕು ಮಧ್ಯಾಹ್ನ ಆಗಿದೆ, 48 ಗಂಟೆ ಕಾಲ 2 ದಿನ ಕಳೆದು ಹೋಗ್ಬಿಟ್ಟಿದೆ, ನಿಮಗೇನಾದರೂ ಊಟಕ್ಕೆ ಕಳಿಸ್ಲಾ ಅಂತ. ಬಟ್ ನನಗೆ ಗೊತ್ತು, ಊಟ ಬರಬೇಕಂದ್ರೆ ಫುಲ್ ಬೆಟ್ಟದ ಕೆಳಗಿಂದ ಬರಬೇಕು. 48 ಗಂಟೆ ಕಾಲ ಹೋರಾಡ್ತಾ ನಮ್ಮಲ್ಲಿ ಗುಂಡು ಮದ್ದುಗಳು ಕಡಿಮೆ ಆಗ್ತಾ ಬರ್ತಾ ಇದೆ. ಅದಕ್ಕೆ ನಾನು ವಾಪಸ್ ರೇಡಿಯೋ ಸೆಟ್ಟಲ್ಲಿ ಹೋಗ್ತೀನಿ, ಸರ್ ನೀವು ಊಟದ ಚಿಂತೆ ಬಿಟ್ಟುಬಿಡಿ, ಕೆಲವೊಂದಿಷ್ಟು ಗುಂಡು ಮದ್ದುಗಳು ಕಡಿಮೆ ಆಗ್ತಿದೆ, ಅವನ್ನ ಕಳಿಸ್ಕೊಡಿ ಅಂತ. ಹಾಗಾದ್ರೆ ನೀವು ಅನ್ಕೊಂತಿರ್ಬೋದು, ಮತ್ತು 48 ಗಂಟೆ ಕಾಲ ಊಟ ಇಲ್ದಂಗೆ ಹೇಗೆ ಸರ್ವೈವ್ ಮಾಡೋಕ್ಕೆ ಸಾಧ್ಯ, ಹೇಗೆ ಬದುಕಿದ್ವಿ ಅಂತ. ಬಂಧುಗಳೇ, ಜುಲೈ ತಿಂಗಳಲ್ಲೂ ಕೂಡ ಅಲ್ಲಿ ಹಿಮ ಬಿದ್ದಿರುತ್ತೆ. ಹಿಮದ ಮೇಲಿನ ಭಾಗ ಏನಿರುತ್ತೆ ಅಂತಂದರೆ ಗಲೀಜಾಗೋಗ್ಬಿಟ್ಟಿರುತ್ತೆ, ಶೆಲ್ಲಿಂಗ್ ಆಗಿದೆ, ಯಾರಿಗಾದ್ರೂ ಗುಂಡು ತಗಲಿದ್ದರೆ ರಕ್ತ ಸುರುಗಿದೆ. ಆ ಮೇಲಿನ ಭಾಗವನ್ನು ಎಲ್ಲ ತೆಗಿತಾ ಇದ್ವಿ, ಕೆಳಗಿಂದ ಫ್ರೆಶ್ ಐಸ್ ಏನಿರ್ತಿತ್ತೋ ಅದನ್ನು ಬಾಯಲ್ಲಿ ಹಾಕ್ಕೊತ ಇದ್ವಿ. ಜಸ್ಟ್ ನಮಗೇನೋ ಹೊಟ್ಟೆಯಲ್ಲಿ ಹೋಯ್ತು, ನಾವು ಏನೋ ತಿಂದ್ವಿ ಅನ್ನೋ ಒಂದು ಫೀಲಿಂಗ್ ಬರಲಿ ಅಂತ. ಇದೇ ರೀತಿ ಗುಂಡು ಮದ್ದುಗಳು ಕಡಿಮೆ ಆಗ್ತಾ ಇದೆ, ಕಳಿಸಿ ಅಂತ ಹೇಳಿದಾಗ ಅವಾಗ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವರು ಬಂದು ನಮ್ಮನ್ನು ಜಾಯ್ನ್ ಆಗ್ತಾರೆ. ಅಲ್ಲಿಂದ ಮುಂದೆ ಮತ್ತೆ ಹೊಸ ಹುಮ್ಮಸ್ಸಿಂದ ಯುದ್ಧವನ್ನು ಶುರು ಮಾಡ್ತೀವಿ. ಬಂಧುಗಳೇ, 7ನೇ ತಾರೀಕು ಬೆಳಗಿನ ಜಾವಕ್ಕೆ ಬರ್ತೀನಿ. ನಾವು 7ನೇ ತಾರೀಕು ಬೆಳಗಿನ ಜಾವದ ಎಲ್ಲಿವರೆಗೂ ಬಂದಿದ್ದೀವಿ ಅಂದರೆ ಕೊನೆಯ ಬಂಕರ್ ಉಳ್ಕೊಂಡಿದೆ, ಅದನ್ನು ಗೆದ್ದುಬಿಟ್ರೆ ನಾವು 4875 ಗೆದ್ದಾಗುತ್ತೆ. 7ನೇ ತಾರೀಕು ಬೆಳಗಿನ ಜಾವ ಒಂದು ಬಂಕರಲ್ಲಿ ನಾನು ಕುತ್ಕೊಂಡಿದ್ದೀನಿ. ನನ್ನ ಕೈಯಲ್ಲಿ ಒಂದು AK-47 ಇದೆ, ಬಲಭಾಗದಲ್ಲಿ ಒಂದು ದೊಡ್ಡ ಬಂಡೆಗಲ್ಲಿದೆ, ಬಂಡೆಗಲ್ ಆಚೆ ಪಾಕಿಸ್ತಾನದ ಕೊನೆಯ ಪೋಸ್ಟ್ ಇದೆ. ಯಾವಾಗ ಸಾಧ್ಯವೋ ಅದನ್ನು ನಾನು ಫೈರ್ ಮಾಡ್ತಾ ಇದ್ದೀನಿ, ಕೆಳಗೆ ಕುತ್ಕೊತಾ ಇದ್ದೀನಿ. 7ನೇ ತಾರೀಕು ಬೆಳಗಿನ ಜಾವ ಅವರೊಂದು ಹ್ಯಾಂಡ್ ಗ್ರೆನೇಡನ್ನು ಎಸಿತಾರೆ. ನೀವು ಮೂವಿಯಲ್ಲೆಲ್ಲ ನೋಡಿರ್ಬೋದು ಅನ್ಕೊತೀನಿ, ಪಿನ್ ತೆಗೆದು ಈ ಥರ ಎಸಿತಾರಲ್ಲ, ಆ ಥರ ಹ್ಯಾಂಡ್ ಗ್ರೆನೇಡ್, ಕೈ ಬಾಂಬನ್ನು ಎಸಿತಾರೆ. ನಾನು ಹಿಂಗೆ ಕುತ್ಕೊಂಡಿದ್ದೀನಿ ಅಂದರೆ ಆ ಗ್ರೆನೇಡ್ ಬಂದು ಕಾಲ ಹತ್ರ ಬೀಳುತ್ತೆ. ಆ ಗ್ರೆನೇಡ್ ಡಿಸೈನ್ ಹೇಗಿರುತ್ತೆ ಅಂದರೆ ಅದಕ್ಕೊಂದು 4 ಸೆಕೆಂಡ್ ಟೈಮ್ ಲಾಗಿರುತ್ತೆ. ನೀವು ಪಿನ್ ತೆಗಿತೀರಾ, ಎಸಿದ ತಕ್ಷಣ ಬ್ಲಾಸ್ಟ್ ಆದರೆ ಎಸರಿಗೆ ಪೆಟ್ಟು ಬೀಳುತ್ತೆ. ಅದಕ್ಕೆ 4 ಸೆಕೆಂಡ್ ನಂತರ ಬ್ಲಾಸ್ಟ್ ಆಗುತ್ತೆ. ಪಿನ್ ತೆಗೆದು ಎಸಬೇಕು, ಎಸದಲ್ಲಿ ಬಿದ್ದು ಒಂದು 3-4 ಸೆಕೆಂಡ್ ನಂತರ ಬ್ಲಾಸ್ಟ್ ಆಗುತ್ತೆ. ಯಾಕಂದರೆ ಮ್ಯಾಕ್ಸಿಮಮ್ ಜನಕ್ಕೆ ಪೆಟ್ಟು ಬೀಳಬೇಕು ಅಂತ. ಅದರ ಕಿಲ್ಲಿಂಗ್ ರೇಡಿಯಸ್ ಅಂತ ಹೇಳ್ತೀವಿ. ಅಂದರೆ ಗ್ರೆನೇಡ್ ಇಲ್ಲಿ ಏನಾದರೂ ಸಿಡಿದ್ರೆ ಅಕ್ಕಪಕ್ಕ ಇದ್ದಂಥ ಸುಮಾರು 10 ಮೀಟರ್ ಛಿದ್ರೆ ಆಗುತ್ತೆ. ಅಂಥ ಗ್ರೆನೇಡ್ ಬಂದು ಕಾಲ ಹತ್ರ ಬೀಳುತ್ತೆ. ನನಗೆ ಅವಕಾಶ ಎದ್ದು ಓಡ್ಲಿಕ್ಕಾಗಲ್ಲ ಅವಾಗ, ಏಕೆಂದರೆ ಎದ್ದು ಓಡಕ್ಕೆ ಹೋದರೆ ಮೇಲೆ ಕುತ್ಕೊಂಡು ಕಾಯ್ತಾ ಇದ್ದಾರೆ, ಗುಂಡು ಹೊಡಿತಾರೆ. ಎಲ್ ಶೇಪ್ ಬಂಕರ್ ಇದೆ. ನಾನು ಒಂದು ಕಡೆ ಇದ್ದರೆ ನನ್ನ ಇಬ್ಬರು ಜವಾನ್ಸ್ ಆ ಕಡೆ ಕುತ್ಕೊಂಡಿದ್ದಾರೆ, ಅವ್ರ ಕಡೆಗೆ ನನ್ನ ಕಾಲಿಂದ ಆ ಹ್ಯಾಂಡ್ ಗ್ರೆನೇಡ್ ಹೇಗೆ ಒದಿಲಿ, ಮನಸ್ಸು ಒಪ್ಪಲ್ಲ. ಹಾಗಾಗಿ ಅದನ್ನು ನಮ್ಮ ಟ್ರೈನಿಂಗಲ್ಲಿ ಹೇಳ್ಕೊಟ್ಟಿರ್ತಾರೆ, ನೀವು ಏನೇ ಮಾಡಬೇಕಾದ್ರೂ ಆ 4 ಸೆಕೆಂಡ್ ಮಾಡಬೇಕು ಅಂತ. ಆ 4 ಸೆಕೆಂಡಲ್ಲೇ ನಾನು ಉಪಯೋಗಿಸ್ಕೋಬೇಕಂತ ಆ ಗ್ರೆನೇಡನ್ನು ಎತ್ಕೊಂಡೆ ವಾಪಸ್ ಎಸಿಲಿಕ್ಕೆ ಹೋದೆ. ಇಮ್ಯಾಜಿನ್ ಮಾಡಿ, ನೀವು ಯಾವುದೋ ಒಂದು ಹಬ್ಬದಲ್ಲಿ ಒಂದು ಪಟಾಕಿ ಹೊಡಿತೀರಾ ಅಂದರೆ ಎಷ್ಟು ದೂರ ಓಡೋಗ್ತೀರಾ. ಆ ಲೈವ್ ಗ್ರೆನೇಡ್ ಅದನ್ನು ಎತ್ಕೊಂಡು ವಾಪಸ್ ಎಸಿಲಿಕ್ಕೆ ಹೋದೆ. ನೀವೇನಾದರೂ ಒಂದು ಕಲ್ಲನ್ನು ಚೆಂಡನ್ನು ಎಸಿಬೇಕಂದ್ರೆ ನಿಮಗೆ ಪ್ರಾಪರ್ ಹಿಂಗೆ ಕೈ ಸ್ವಿಂಗ್ ಸಿಕ್ಕರೆ ತಾನೇ ಹೋಗೋದು. ಬಟ್ ನನಗೆ ಆ ಸ್ವಿಂಗ್ ಸಿಗಲಿಲ್ಲ, ಯಾಕಂದರೆ ನಾನು ಒಂದು ಚಿಕ್ಕ ಕನ್ಸ್ಟೆಂಟ್ ಸ್ಪೇಸಲ್ಲಿ ಕೂತ್ಕೊಂಡಿದ್ದೆ. ಎತ್ಕೊಂಡೆ ವಾಪಸ್ ಎಸಿಲಿಕ್ಕೆ ಹೋದೆ. ಅನ್ಫಾರ್ಚುನೇಟ್ ಅದು ಬಂಡೆಗಲ್ಲಿಗೆ ಬಡಿತು, ಉಳ್ಳಿ ಬಂದು ಮತ್ತೆ ನನ್ನ ಕಾಲ ಹತ್ರ ಬಿತ್ತು. ಆ ಒಂದು 4 ಸೆಕೆಂಡಲ್ಲಿ ಒಂದು 2-3 ಸೆಕೆಂಡ್ ಕಳ್ಕೊಂಡ್ಬಿಟ್ಟಿದ್ದೀನಿ. ಇನ್ನು 1 ಸೆಕೆಂಡಲ್ಲಿ ನನ್ನ ಹತ್ರ ಇದೆ. ನಾನು ಇದನ್ನೇ ಬಣ್ಣಿಸಿ ವರ್ಣಿಸಿ ಏನೂ ಹೇಳ್ತಾ ಇಲ್ಲ, ಸಾವನ್ನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಆ ಗ್ರೆನೇಡ್ ಹೇಗೆ ಬಂದು ಬಿತ್ತಲ್ಲ, ತುಂಬ ಕ್ಲಿಯರಾಗಿ ನೆನಪಿದೆ ನನಗೆ. ನಿಮಗೆಲ್ಲ 1 ಸೆಕೆಂಡ್ ಅಂದರೆ ಏನು ಸಮಯ, ಅದು ಏನು ಮಹಾ ಸಮಯ ಅನ್ಬೋದು. ಬಟ್ ಫ್ರ್ಯಾಕ್ಷನ್ ಆಫ್ ಅ ಸೆಕೆಂಡ್ಸ್ ಇನ್ ಮ್ಯಾಟರ್ ಆಫ್ ಲೈಫ್ ಆ್ಯಂಡ್ ಡೆತ್, ಈವನ್ ಫ್ರ್ಯಾಕ್ಷನ್ ಆಫ್ ಅ ಸೆಕೆಂಡ್ ಮ್ಯಾಟರ್ಸ್. ಆ ಒಂದು ಫ್ರ್ಯಾಕ್ಷನ್ ಆಫ್ ಅ ಸೆಕೆಂಡಲ್ಲಿ ನನಗೆ ಅನಿಸ್ತಾ ಇದೆ, ನನಗೆಲ್ಲ ಕಡೆ ಫ್ಲ್ಯಾಶ್ ಆದಂಗೆ ಆಗ್ತಿದೆ. ನನ್ನ ಬಾಲ್ಯ, ನನ್ನ ಸ್ಕೂಲು, ನನ್ನ ಕಾಲೇಜು, ನಮ್ಮ ತಂದೆ ತಾಯಿ ಮುಖ ಎಲ್ಲ ಬಂದು ಫ್ಲ್ಯಾಶ್ ಆದಂಗೆ ಆಗ್ತಿದೆ. ಆ ಸಮಯದಲ್ಲಿ ನಾನು ಅನ್ಕೊತಿದ್ದೀನಿ, ನೀನು ಸತ್ತ ನಂತರ ಗ್ರೆನೇಡ್ ಬ್ಲಾಸ್ಟ್ ಆಗುತ್ತೆ ಇನ್ನೇನು 1 ಸೆಕೆಂಡಲ್ಲಿ. ನೀನು ಸತ್ತ ನಂತರ ನಿಮ್ಮ ತಂದೆ ತಾಯಿ ಆಗೇ ಆಗುತ್ತೆ, ಅವ್ರು ಬೇಜಾರು ಮಾಡ್ಕೊಳೋದು ಸಹಜ. ಬಟ್ ನಾನು ಹೀಗೆ ಏನಾದರೂ ಕೂತ್ಕೊಂಡೆ, ಗ್ರೆನೇಡ್ ಬ್ಲಾಸ್ಟ್ ಆದರೆ ಮೇಲಿನ ಭಾಗ ಎಲ್ಲ ಛಿದ್ರ ಆದರೆ ಮನೆಗೆ ವಾಪಸ್ ನವೀನ್ ಏನಂತ ಕಳಿಸ್ತಾರೆ.
ಛಿದ್ರ ಆದಂಥ ಕೆಲವೊಂದಿಷ್ಟು ಎಲುಬು ತುಂಡುಗಳನ್ನ ಮಾಂಸ ತುಂಡುಗಳನ್ನ ಬ್ಯಾಗಲ್ಲಿ ಹಾಕಿ ಗೋಣಿ ಚೀಲದಲ್ಲಿ ಹಾಕಿ ಮನೆಗೆ ಕಳಿಸಿದ್ರೆ ನಮ್ಮ ತಂದೆ ತಾಯಿ ನನ್ನ ಕ್ಷಮಿಸ್ತಾರ? ಒಂದು ಪಕ್ಷ ಅವರು ನನ್ನ ಮುಖ ನೋಡೋ ಒಂದು ಅವಕಾಶ ಮಾಡಿಕೊಡ್ಬಾರ್ದಾ ಅಂತ ದೇವರಲ್ಲಿ ಒಂದೇ ಒಂದು ಬೇಡಿಕೆ ಇಟ್ಟೆ. ದೇವರೇ ನಾನು ಸಾಯ್ತೀನಿ ಗೊತ್ತು, ಬಟ್ ನನ್ನ ಮುಖ ಇಂಟ್ಯಾಕ್ಟ್ ಆಗಿರಲಿ, ಮುಖ ಸರಿಯಾಗಿರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ. ಆ ಬಂಡೆಗಲ್ಲು ಮತ್ತು ಬಂಕರ್ ಎಂಡ್ ತುದಿಯಲ್ಲಿ ಒಂದು ಸ್ವಲ್ಪ ಜಾಗ ಇತ್ತು, ಅಲ್ಲಿ ರೈಟ್ ಸೈಡಿಗೆ ಜಿಗಿದೆ. ಆ ಜಾಗ ಕಡಿಮೆ ಇರೋದ್ರಿಂದ ಮೇಲಿನ ಭಾಗ ಬಂಡೆಗಲ್ಲು ಹಿಂದೋಯ್ತು, ಕಾಲು ಹೊರಗಡೆ ಉಳ್ಕೊಂತು. ಆ ಬ್ಲಾಸ್ಟ್ ಹೆಂಗಾಯ್ತು ಆಮೇಲೆ ಅಂತಂದರೆ, ನಿಮಗೇನಾದರೂ ಪೇನ್ ಮುಂದಿನ ಒಂದು 15 ಸೆಕೆಂಡ್ ನನಗೆ ಗೊತ್ತಾಗಲಿಲ್ಲ. ನಾನು ಬದುಕಿದ್ದೀನೋ ಸತ್ತಿದ್ದೀನೋ ಏನೂ ಗೊತ್ತಾಗ್ತಾ ಇಲ್ಲ. ನಾನಿದ್ದಂಥ ಬಂಕರ್ ಫುಲ್ ಬಿದ್ದು ಹೋಗ್ಬಿಟ್ಟಿದೆ. ಕಿವಿಯಲ್ಲಿ ಗುಯ್ಗುಟ್ಟೋ ಸೌಂಡ್ ಅಂತ ಹೇಳ್ತೀವಲ್ಲ ಅದಾಗ್ತಿದೆ. ಸ್ಮೆಲ್ ಆಫ್ ಕಾರ್ಡೈಟ್, ಸ್ಮೆಲ್ ಆಫ್ ಬರ್ನ್ಡ್ ಫ್ಲೆಶ್ ಬರ್ತಾ ಇದೆ. ಒಂದು 15 ಸೆಕೆಂಡ್ ಏನೂ ಗೊತ್ತಾಗಿಲ್ಲ. ಆ 15 ಸೆಕೆಂಡ್ ನಂತರ ನನಗೆ ಏನು ಅನ್ನಿಸ್ತಾ ಇದೆ ಅಂತಂದರೆ, ಪಾಕಿಸ್ತಾನದವ್ರು ಕೌಂಟರ್ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅಂದರೆ ನಮ್ಮ ಹತ್ರ ಓಡಿ ಬರ್ತಾ ಇದೆ ಆ ಟೀಮ್ ನಮ್ಮನ್ನು ಅಟ್ಯಾಕ್ ಮಾಡಬೇಕಂತ. ಆ ಸಂದರ್ಭದಲ್ಲಿ ನಾನು ಫಸ್ಟ್ ಮಾತನ್ನು ಕೇಳಿದ್ದು, ಯಾವುದೋ ನಮ್ಮ ಒಬ್ಬ ಯೂನಿಫಾರ್ಮ್ ಹಾಕೊಂಡಂಥ ಒಬ್ಬ ವ್ಯಕ್ತಿ ಓಡಿ ಮೇಲ್ಗಡೆ ಬರ್ತಾ ಇದ್ದಾರೆ. ಬಂದು ಆ ಪಾಕಿಸ್ತಾನದವ್ರ ಕಡೆಗೆ ಫೈರ್ ಮಾಡ್ತಾ ಅಲ್ಲಿ ಬಂದು ನಿಂತ್ಕೊತಾರೆ. ನನಗೇನೂ ಒಂದು ಸ್ವಲ್ಪ ಹೋಶ್ ಬರ್ತಾ ಇದೆ. ಅಲ್ಲಿದ್ದಂಥ ಡಸ್ಟ್ ಫುಲ್ ಸ್ವಲ್ಪ ಸೆಟ್ಲ್ ಆಗ್ತಿದೆ. ಅವರು ಮೊದಲನೇ ಮಾತು ಹೇಳಿದ್ದು, ನವೀನ್ ತು ಡರ್ನಾ ನೈ ಮೈ ಆಗ್ಯಾವ, ನೀನು ಹೆದರಬೇಡ, ನಾನು ಬಂದಿದ್ದೀನಿ ಅಂತ ಹೇಳ್ತಾರೆ. ನಾನು ಕಣ್ಬಿಟ್ಟು ನೋಡಿದರೆ ಎದುರಿಗೆ ಕ್ಯಾಪ್ಟನ್ ವಿಕ್ರಮ್ ಬತ್ರ ನಿಂತ್ಕೊಂಡಿರ್ತಾರೆ. ನನಗೆ ಗೊತ್ತಿಲ್ಲ ನೀವು ಎಷ್ಟು ಜನ ಈ ಒಂದು ಶೇರ್ ಶಾ ಅಂತ ಒಂದು ಮೂವಿ ಬಂದಿತ್ತು, ಎಷ್ಟು ಜನ ನೋಡಿದ್ರಿ ಗೊತ್ತಿಲ್ಲ. ಆ ಶೇರ್ ಶಾ ಮೂವಿದಲ್ಲಿ ಈ ಒಂದು ಸನ್ನಿವೇಶವನ್ನು ಕ್ಯಾಪ್ಚರ್ ಮಾಡಿದ್ದಾರೆ. ನನಗೆ ಹೆಂಗೆ ಪೆಟ್ಟು ಬೀಳುತ್ತೆ, ಅವ್ರು ಬಂದು ಹೇಗೆ ನನ್ನನ್ನು ರೆಸ್ಕ್ಯೂ ಮಾಡ್ತಾರೆ ಅಂತ. ಅಲ್ಲಿಂದ ನನ್ನನ್ನು ಎಳ್ಕೊಂಡು ಹೋಗ್ತಾರೆ. ಸುಮಾರು ಒಂದು 115 ಮೀಟ್ರ್ ಎಳ್ಕೊಂಡೋಗಿ, ನೀನು ಕೆಳಗಡೆ ಹೋಗಿ ಟ್ರೀಟ್ಮೆಂಟ್ ತಗೋ, ನಾನು ಮುಂದೆ ಮೇಲೆ ಯುದ್ಧವನ್ನು ಒರೆಸ್ತೀನಿ ಅಂತ ಅವ್ರ ಮೇಲೆ ಹೋಗ್ತಾರೆ. ನಾನು ಕೆಳಗೆ ತಗೊಳಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸುಮಾರು ಒಂದು 150 ಮೀಟರ್ ಕ್ರಾಲ್ ಮಾಡಿದೆ. ಒಂದು ಬಂಡೆಗಲ್ಲಿ ಹಿಂದೆ ಬಂದು ಕುತ್ಕೊಂಡೆ. ಬಂಡೆಗಲ್ಲಿ ಹಿಂದೆ ಬಂದು ಕುತ್ಕೊಂಡು ನನಗೆ ಏನಾಗಿದೆ ಕಾಲು ಅಂತ ನೋಡ್ಕೊಳ್ಳೋಣ ಅಂತಂದು ಹಿಂತಿರುಗಿ ನೋಡಿದರೆ, ನಾನು ಎಲ್ಲೆಲ್ಲಿಂದ ನನ್ನ ಕಾಲನ್ನು ಎಳ್ಕೊಂಡು ಬಂದಿದ್ನೋ ಅಲ್ಲಿ ಫುಲ್ ರಕ್ತದ ಮಾರ್ಕ್ ನನಗೆ ಕಾಣ್ತಾ ಇದೆ. ನನ್ನ ಬಲಗಾಲ್ ಫುಲ್ ಜೋತಾಡ್ತಾ ಇದೆ. ಯಾರಾದರೂ ಹಿಂಗೆ ಎಳೆದಿದ್ರೆ ಕಿತ್ಕೊಂಡು ಬಂದುಬಿಡ್ತಿತ್ತು ಏನೋ. ಆ ಪರಿಸ್ಥಿತಿಯಲ್ಲಿ ನಮ್ಮ ಸೈನಿಕನೊಬ್ಬ ಬಂದು ನನ್ನನ್ನು ಹೆಗಲ ಮೇಲೆ ಹೊತ್ಕೊತಾನೆ. ಹೆಗಲ ಮೇಲೆ ಹೊತ್ಕೊಂಡು ಒಂದು ಬಂಡೆಗಲ್ಲಿಂದ ಇನ್ನೊಂದು ಬಂಡೆಗಲ್ಲಿಗೆ ಓಡ್ತಾ ಇದ್ದಾನೆ. ಅವಾಗ ಪಾಕಿಸ್ತಾನದವ್ರು ಫೈರ್ ಮಾಡೋದು ನನಗೆ ಕಾಣಿಸ್ತಾ ಇದೆ. ಆ ಫೈರ್ ಬಂದ ಮಣ್ಣಲ್ಲಿ ಐಸಲ್ಲಿ ಸಿಡಿದು ಅದು ಛಿದ್ರ ಆಗ್ತಾ ಇದೆ, ಕಾಣ್ತಾ ಇದೆ. ನಿಮಗೆ ಆ ಸಮಯದಲ್ಲಿ ಗೊತ್ತಾಗಲ್ಲ ಏನು ಸಾಧ್ಯ ಏನು ಅಸಾಧ್ಯ ಅಂತ. ಆದರೂ ಕೂಡ ನಾನು ಹೊತ್ಕೊಂಡು ಓಡ್ತಿದ್ದಾನೆ. ಒಂದು ಬಂಡೆಗಲ್ಲಿಂದ ಬೀಳ್ತಾ ಇದ್ದಾನೆ, ಎದ್ದೇಳ್ತಾನೆ, ಮತ್ತೆ ಓಡ್ತಾನೆ. ಯಾಕಂದ್ರೆ ಅವ್ನು ಬುಲೆಟ್ ಫೈರ್ ಮಾಡ್ತಾರಿಂದ ಜಲ್ದಿ ಓಡಬೇಕಾಗತ್ತೆ. ಅವನು ಓಡಿ ಈ ಥರ ಬಿದ್ದು ಎದ್ದು ಮತ್ತೆ ಹೊತ್ಕೊಂಡು ಓಡ್ಬೇಕಾದ್ರೆ ನಾನು ಹಿಂತಿರುಗಿ ನೋಡ್ತಾ ಇದ್ದೀನಿ. ನನ್ನ ಕಾಲೇನಾದರೂ ಕಟ್ಟಾಗಿ ಕೆಳಗೆ ಬಿದ್ದುಬಿಟ್ರೆ ಅದನ್ನು ತೊಗೊಂಡು ಹೋಗೋಣ, ಕೆಳಗಡೆ ಹೋಗಿ ಡಾಕ್ಟ್ರಿಗೆ ಕೊಟ್ಟು ಏನಾದರೂ ಮಾಡಿ ಹೊಲಿಯಪ್ಪ ಅಂತ ಹೇಳೋಣ ಅಂತ. ಯಾಕಂದ್ರೆ ನಿಮ್ಗೆ ಗೊತ್ತಾಗಲ್ಲ ಅವಾಗ ಏನು ಸಾಧ್ಯ ಏನು ಅಸಾಧ್ಯ ಅಂತ. ಬೆಳಗಿನ ಜಾವ ಪೆಟ್ಟು ಬಿದ್ದಿದ್ದು ನನಗೆ ರಾತ್ರಿ ಕೆಳಗೆ ಕರ್ಕೊಂಬಂದಾಗ ರಾತ್ರಿಯಾಗಿ ಹೋಗ್ಬಿಟ್ಟಿದೆ. ಸುಮಾರು ಇನ್ಫೆಕ್ಷನ್ ಆಗಿದೆ, ಬ್ಲಡ್ ಲಾಸ್ ಆಗಿದೆ. ಅವಾಗ ಕೆಳಗಡೆ ಬಂದ ತಕ್ಷಣ ಡಾಕ್ಟರ್ ನೋಡಿ, ನಿನ್ನ ಡೇಂಜರಸ್ಲಿ ಇಲ್ಲಿ ನೀನು ಬದುಕ್ತೀಯೋ ಸಾಯ್ತೀಯೋ ಗೊತ್ತಿಲ್ಲ, ನಿನಗೆ ಅರ್ಲಿಯೆಸ್ಟ್ ಪಾಸಿಬಲ್ ಅಪಾರ್ಚುನಿಟಿ ಅಂದರೆ ನಾಳೆ ಬೆಳಗ್ಗೆ ನಿನಗೆ ಹೆಲಿಕಾಪ್ಟರ್ ಬಂದು ನಿನ್ನನ್ನು ಉದಂಪುರಿಗೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿ ಒಂದು ಸೆಡೆಟಿವ್ ಹಾಕಿ ಮಲಗಿಸ್ಬಿಡ್ತಾರೆ. ಬೆಟ್ಟದ ಮೇಲೆ ಏನು ನಡೀತಾ ಇದೆ ನನಗೆ ಗೊತ್ತಿಲ್ಲ. ಬೆಳಗಿನ ಜಾವ ಆಗುತ್ತೆ, ಹೆಲಿಕಾಪ್ಟರ್ ಬಂದಿದೆ ನನ್ನನ್ನು ಉದಂಪುರಿಗೆ ಕರ್ಕೊಂಡು ಹೋಗಲಿಕ್ಕೆ. ನನ್ನ ನರ್ಸಿಂಗ್ ಅಸಿಸ್ಟೆಂಟ್ ಜೊತೆಗೆ ಬಂದು ಹೆಲಿಕಾಪ್ಟರ್ ಇದರಲ್ಲಿ ಸ್ಟ್ರೆಚ್ಚರಲ್ಲಿ ಮಲಗಿಸ್ತಾರೆ. ಹೆಲಿಕಾಪ್ಟರಲ್ಲಿ ಲೋಡ್ ಮಾಡ್ತಾರೆ. ಹೆಲಿಕಾಪ್ಟರ್ ಟೇಕ್ ಆಫ್ ಆಗಿ ಸ್ವಲ್ಪ ಮುಂದೆ ಹೋಗಿರುತ್ತೆ. ಅವಾಗ ಆ ನರ್ಸಿಂಗ್ ಅಸಿಸ್ಟೆಂಟ್ ಹೇಳ್ತಾರೆ, ಸಾಬ್ ಡಾಕ್ಟರ್ನೇ ಉಟ್ನೆಸೆ ಮನ ಹಾಕಿ, ಅವ ಡಾಕ್ಟರ್ ಎದ್ದೇಳಬೇಡ ಅಂತ ಹೇಳಿದ್ದಾರೆ. ಯಾಕಂದರೆ ನಿಮ್ಗೆ ಎಲ್ಲೆಲ್ಲಿ ಪೆಟ್ಟು ಬಿದ್ದಿದೆ ಇನ್ನೂ ಗೊತ್ತಿಲ್ಲ, ಎಕ್ಸ್ರೇ ಎಲ್ಲ ಆಗಿಲ್ಲ, ಎದ್ದೇಳಬೇಡ ಅಂತ ಹೇಳಿದರೆ. ಬಟ್ ಅಲ್ಲಿ ನೋಡಿ .4875 ಮೇಲೆ ಭಾರತದ ಬಾವುಟ ಹಾರ್ತಾ ಇದೆ ಅಂತ. ಎಂಥ ಒಂದು ಅದ್ಭುತವಾದ ಸನ್ನಿವೇಶ ಅದು ಅಂತಂದರೆ ಬಂಧುಗಳೇ. ಅವಾಗ ನಾನು ಅಂದ್ಕೊಂಡೆ, ನವೀನ್ ನೀನು ಸಾಯ್ತೀಯೋ ಬದುಕ್ತೀಯೋ ದ್ಯಾಟ್ ಈಸ್ ನಾಟ್ ಇಂಪಾರ್ಟೆಂಟ್, ಅದು ಮುಖ್ಯ ಅಲ್ಲ. ನಿನಗೆ ಭಾರತ ಸೇನೆ ಏನೊಂದು ಟಾಸ್ಕನ್ನು ಕೊಟ್ಟಿತ್ತು, ಅದು ಮಿಷನ್ ಹ್ಯಾಸ್ ಬಿನ್ ಅಕಾಂಪ್ಲಿಷ್ಡ್, ಅದು ಸಾರ್ಥಕವಾಗಿದೆ ಅಂತಂದು ಎದ್ದು ಕೂತ್ಕೊಂಡೆ, ಸಲ್ಯೂಟ್ ಮಾಡಿದೆ. ಸಲ್ಯೂಟ್ ಮಾಡಿ ಮಲಗುತ್ತಾ ಇದ್ದೆ. ಮಲಗಬೇಕಾದ್ರೆ ಆ ನರ್ಸಿಂಗ್ ಅಸಿಸ್ಟೆಂಟ್ ಮತ್ತೆ ಹೇಳ್ತಾರೆ, ಸಾಬ್ ಇದಕ್ಕೆ ನಾವೊಂದು ದೊಡ್ಡ ತ್ಯಾಗ, ಒಂದು ದೊಡ್ಡ ಬಲಿದಾನ ಕೊಡಬೇಕಾಗಿ ಬಂತು ಅಂತ. ನಾನು ಅವಾಗ ಕೇಳಿದೆ, ಏನಪ್ಪ ಅದು ಬಲಿದಾನ, ಏನು ಕೊಡಬೇಕಾಗಿ ಬಂತು ಅಂತ. ಅವಾಗ ಅವ್ನು ಹೇಳ್ತಾನೆ, ಕ್ಯಾಪ್ಟನ್ ವಿಕ್ರಮ್ ಬತ್ರ ಇನ್ನು ಇಲ್ಲ ಸರ್ ಅಂತ ಹೇಳ್ತಾನೆ. ಒಂದು ಸೆಮಿ ಅನ್ಕಾನ್ಷಿಯಸ್ ಸ್ಟೇಟಲ್ಲಿ ಇದ್ದೆ ಅನಿಸುತ್ತೆ. ಆವಾಗ ಅನ್ಕಾನ್ಷಿಯಸ್ ಆಗಿದೆ. ಅಲ್ಲಿಂದ ನನ್ನನ್ನು ಶ್ರೀನಗರಕ್ಕೆ ಉದಂಪುರಿಗೆ ಕರ್ಕೊಂಬರ್ತಾರೆ. ಉದಂಪುರಲ್ಲಿ ಟ್ರೀಟ್ಮೆಂಟ್ ಆಗಲ್ಲ, ಯಾಕಂದರೆ ಸುಮಾರು ಇನ್ಫೆಕ್ಷನ್ ಆಗಿಬಿಟ್ಟಿದೆ. ಅಲ್ಲಿಂದ ಡೆಲ್ಲಿ ಕರ್ಕೊಂಬರ್ತಾರೆ. ಡೆಲ್ಲಿಯಲ್ಲಿ ಸುಮಾರು 21 ತಿಂಗಳು ಹಾಸ್ಪಿಟಲಿದ್ದೆ. 8 ಮೇಜರ್ ಸರ್ಜರಿ ಆಗುತ್ತೆ. ಅದಾದ ನಂತರ ನನ್ನನ್ನು ಸೈನ್ಯದಿಂದ ಬಿಡುಗಡೆ ಮಾಡ್ತಾರೆ. ಮೆಡಿಕಲಿ ಡಿಸ್ಚಾರ್ಜ್ ಮಾಡ್ತಾರೆ ನನ್ನನ್ನು. ಆ ಡಿಸ್ಚಾರ್ಜ್ ಮಾಡಿದಾಗ ನನಗೆ ಹೇಳಿರ್ತಾರೆ ಡಾಕ್ಟರ್, ನೀವಿನ ಸಪೋರ್ಟ್ ಇಲ್ಲದೆ ನಿನ್ನ ಜೀವನ ಪರ್ಯಂತ ಓಡಾಡೋಕ್ಕಾಗಲ್ಲ ಅಂತ. ಅವಾಗ ನಾನು ಹೊರಗೆ ಬಂದಾಗ ಕೈಯಲ್ಲಿ 2 ಕೋಲು, ಮೊಣಕಾಲ್ವರೆಗೂ ಶೂ ಇತ್ತು.
ನೀವು ಜೀವನ ಪರ್ಯಂತ ಓಡಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ನಾನು ಅಲ್ಲಿಂದ ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದೆ, ಬೆಂಗಳೂರಿಂದ ಹುಬ್ಳಿಗೆ ಹೋದೆ. ಆ ಥ್ರೂ ಔಟ್ ದ ಜರ್ನಿ ನನಗೆ ಒಂದೇ ಒಂದು ಅನ್ನಿಸ್ತಾ ಇತ್ತು, ನೀವೆಲ್ಲ ಹೇಗೆ ಇಂಡಿಪೆಂಡೆಂಟ್ ಆಗಿದ್ದೀರೋ ಹಾಗೆ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ. ಸುಮಾರು ಕಷ್ಟಪಟ್ಟೆ, ಫಿಸಿಯೋಥೆರಪಿ ಮಾಡ್ತಾಯಿದ್ದೆ, ಎಕ್ಸಸೈಸ್ ಮಾಡ್ತಿದ್ದೆ, ಯೋಗ ಮಾಡ್ತಿದ್ದೆ. ಒಂದು ಸಮಯ ಹೇಗೆ ಬಂತು ಅಂದರೆ ಒಂದು ಕೋಲ್ ಹಾಕಿದೆ, ಇನ್ನೊಂದು ಕೋಲ್ ತೆಗೆದು ಹಾಕಿದೆ, ಆಮೇಲೆ 2 ಬ್ರೇಸಸ್ ತೆಗೆದು ಹಾಕಿದೆ. ಬಂಧುಗಳೇ, ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇದೆಲ್ಲ ಕಷ್ಟಪಟ್ಟು ನಾನೇನು ಓಡಾಡ್ಲಿಕ್ಕೆ ಶುರು ಮಾಡಿದೆ, ಹೊರಗಿನ ಸಮಾಜದಲ್ಲಿ ನೋಡಿ ನನಗೆ ಬೇಜಾರಾಗ್ತಿತ್ತು. ಏನಪ್ಪ ಸಮಾಜ ಹಿಂಗಿದೆಯಲ್ಲ, ನಾವು ಹಿಂಗೆ ಕಿತ್ತಾಡ್ತಿದ್ದೀವಲ್ಲ, ಸಮಾಜದಲ್ಲಿ ಏನು ನಡೀತಾ ಇದೆ, ಇದನ್ನೆಲ್ಲ ನೋಡಿದಾಗ ಬೇಜಾರಾಗ್ತಿತ್ತು. ಬಟ್ ಒಂದು ಹೇಳ್ತೀನಿ, ನನ್ನ ಸರ್ವಿಸ್ ಇರ್ಬೋದು, ನನ್ನನ್ನು ನೀನು ಎಷ್ಟು ಅನ್ಫಾರ್ಚುನೇಟ್, ದುರಾದೃಷ್ಟ ಎಷ್ಟು ನವೀನ್ ನಿಂದು, ನೀನು 1 ವರ್ಷ ಟ್ರೈನಿಂಗ್ ಮಾಡ್ತೀಯಾ, 6 ತಿಂಗಳು ಸರ್ವಿಸ್ ಮಾಡ್ತೀಯಾ, 21 ತಿಂಗಳು ಹಾಸ್ಪಿಟಲ್ ಇರ್ತೀಯಾ, ಜೀವನ ಪರ್ಯಂತ ಕುಂಟ್ಕೊಂತ ಓಡಾಡಂಗಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನನ್ನಷ್ಟು ಅದೃಷ್ಟವಂತ ಯಾರಿಲ್ಲ. ಈ ತಾಯಿನಾಡಿನಲ್ಲಿ ಹುಟ್ಟಿದ್ದು, ಕರ್ನಾಟಕದ ಭೂಮಿ ಮಣ್ಣಲ್ಲಿ ಹುಟ್ಟಿದ್ದು, ಭಾರತಾಂಬೆಗೆ ಸರ್ವಿಸ್ ಮಾಡೋಕೆ ಒಂದು ಅವಕಾಶ ಕೊಟ್ಟಿದ್ದು ನನ್ನಷ್ಟು ಅದೃಷ್ಟವಂತ ಯಾರಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ನಾನು ಹೇಳ್ತಾ ಇದ್ದೆ, ಈ ಥರ ಸಮಾಜನ ನೋಡ್ಬೇಕಾದ್ರೆ ದುಃಖ ಆಗ್ತಿತ್ತಲ್ಲ. 20 ವರ್ಷದ ನಂತರ, ಅಂದರೆ ನಂಗೆ ಪೆಟ್ಟು ಬಿದ್ದಿದ್ದು ಜುಲೈ 7, 1999ಕ್ಕೆ ಪೆಟ್ಟು ಬಿದ್ದಿದ್ದು. ಅವತ್ತೇ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವರು ತಿರ್ಕೊಂಡಿದ್ದು. 20 ವರ್ಷದ ನಂತರ ಅಂದರೆ 7th ಜುಲೈ 2019 ನಾವು ಅದೇ ಬೆಟ್ಟಕ್ಕೆ ಹೋಗ್ತೀವಿ. ನಮ್ಮನ್ನು ಹೆಲಿಕಾಪ್ಟರಲ್ಲಿ ಕರ್ಕೊಂಡೋಗಲ್ಲಿ ಬಿಡ್ತಾರೆ, ನಮ್ಮ ಇಡೀ ಟೀಮಲ್ಲಿರುತ್ತೆ. ಆ 16,000 ಅಡಿ ಎತ್ತರದಲ್ಲಿ ಭಾರತದ ಬಾವುಟವನ್ನು ರಾಜ್ಯಾರೋಷವಾಗಿ ಹಾರಾಡೋದನ್ನು ಏನು ಕಂಡೆ ನಾನು, ಅದರ ಕೆಳಗೆ ನಿಂತುಕೊಂಡು ಸಲ್ಯೂಟ್ ಏನು ಮಾಡಿದೆ ಅಂದ್ಕೊಂಡು, ನಿನ್ನೂ ಒಂದು ಕಾರಣ, ನಿಂದು ಒಂದು ಸಣ್ಣ ಅಳಿಲಿ ಸೇವೆ ಇದೆ ಇದರಲ್ಲಿ ಅಂತಂದು ಕೆಳಗಡೆ ಸಲ್ಯೂಟ್ ಏನು ಮಾಡಿದೆ. ಅವಾಗ ನಾನು ಅಂದ್ಕೊಂಡೆ, ನನ್ನ ಜೀವನ ಸಾರ್ಥಕ ಆಯಿತು, ಜೀವನದಲ್ಲಿ ನನಗಿನ್ನೇನೂ ಬೇಡ ಅಂತ. ಬಂಧುಗಳೇ, 25 ವರ್ಷದ ಹಿಂದೆ ಈ ಸಮಯಕ್ಕಾಗಲಿ ಹೆಚ್ಚು ಕಡಿಮೆ ಯುದ್ಧ ಮುಗಿತಾ ಬಂದಿತ್ತು. ನಾನು ನನ್ನ ಯೂನಿಟಿನ ಬಗ್ಗೆ ಮಾತ್ರ ಹೇಳಿದೆ, ಸುಮಾರು ಯೂನಿಟ್ಗಳು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾವೆ. ಎಷ್ಟೋ ಜನಕ್ಕೆ ಬ್ರೇವೆಸ್ಟ್ ಆಫ್ ದ ಬ್ರೇವ್ ಅವಾರ್ಡ್ ಅಂತ ಯೂನಿಟ್ಗಳು ಸಿಕ್ಕಿದೆ, 4 ಪರಮವೀರ ಚಕ್ರ ಸಿಕ್ಕಿದೆ, ಸುಮಾರು ಯೂನಿಟ್ಸ್ಗೆ ಯೂನಿಟ್ ಸೈಟೇಷನ್ ಕೂಡ ಸಿಕ್ಕಿದೆ. ಆದರೆ ಎಂಥ ಒಂದು ಪಾಕಿಸ್ತಾನಿಗೆ ನಾವು ಪೆಟ್ಟು ಕೊಟ್ಟಿದ್ದೀವಿ ಅಂತಂದರೆ, 20 ವರ್ಷ ಆದರೂ ಕೂಡ ಇವತ್ತು ಹಿಂತಿರುಗಿ ನೋಡೋಕೆ ಆಗ್ತಾ ಇಲ್ಲ ಅವರಿಗೆ, ಅಂಥ ಒಂದು ಪೆಟ್ಟನ್ನು ಕೊಟ್ಟಿದ್ದೀವಿ. ಯಾವ ರೀತಿ ನಾವು ಹೇಗೆ ಆಪರೇಷನ್ ವಿಜಯ್ ಅಂತ ಹೆಸರಿಟ್ಟಿದ್ವೋ, ನಮ್ಮ ಪ್ಲಾನಿಂಗ್ ಹೇಗಿತ್ತು ಗೆಲ್ಲಬೇಕಂತ, ನಾವೊಂದಿಷ್ಟು ಬಂಕರ ಸಂಘಗಳನ್ನ ಗೆದ್ದ ನಂತರ ನಾನು ನೋಡಿದ್ದೀನಿ, ಅವರು ಇಳಿದು ಓಡ್ ಹೋಗೋಕ್ಕೆ ಹಗ್ಗವನ್ನು ಕಟ್ಟಿದ್ರು, ಅಂದರೆ ಎಸ್ಕೇಪ್ ಪ್ಲ್ಯಾನನ್ನು ರೆಡಿ ಇಟ್ಟಿದ್ರು. ನಾವು ವಿಕ್ಟ್ರಿ ಪ್ಲ್ಯಾನನ್ನು ರೆಡಿ ಮಾಡ್ತಾ ಇದ್ರೆ, ಅವರು ಎಸ್ಕೇಪ್ ಪ್ಲ್ಯಾನನ್ನು ರೆಡಿ ಮಾಡ್ತಾ ಇದ್ರು. ನಾನು ಕಾರ್ಗಿಲ್ ಯುದ್ಧ ಕೊನೆ ಮುಕ್ತಾಯವಾಗಿ ಹೇಳ್ತೀನಿ, ಕಾರ್ಗಿಲ್ ಯುದ್ಧ ಹೇಗೆ ಶುರು ಆಯಿತು ಅನ್ನೋದನ್ನು ಹೇಳಿದೆ. ನಮ್ಮ 6 ಜೈನ ಸೈನಿಕರನ್ನ ಹೇಗೆ ಹಿಯಾನವಾಗಿ ಅವ್ರನ್ನ ಟಾರ್ಚರ್ ಮಾಡಿ ಕೊಂದರು ಅನ್ನೋದನ್ನು ಹೇಳಿದೆ. ನೀವು ಯೂಟ್ಯೂಬಲ್ಲಿ ಹೋಗಿ ನೋಡಿ, ನಾನು ಏನೋ ಬಣ್ಣಿಸಿ ವರ್ಣಿಸಿ ಹೇಳ್ತಾ ಇಲ್ಲ. ಯೂಟ್ಯೂಬಲ್ಲಿ ಇವತ್ತು ಸರ್ಚ್ ಮಾಡಿದರೆ 0.4875 ಕಾರ್ಗಿಲ್ ವಾರ್ ಅಂತ ಸರ್ಚ್ ಮಾಡಿರಿ, ನಿಮಗೆ ಅಲ್ಲಿ ಏನು ಸಿಗುತ್ತೆ ಯೂಟ್ಯೂಬಲ್ಲಿ ಅಂತಂದರೆ, ನಮ್ಮ ಶತ್ರುಗಳ ಶವಗಳಲ್ಲಿ ಏನು ಬಿದ್ದಿದ್ವು, ಪಾಕಿಸ್ತಾನಿ ಸೈನಿಕರ ಶವಗಳು ಏನು ಬಿದ್ದಿದ್ವು, ಅವ್ರನ್ನ ಅವ್ರು ವಾಪಸ್ ಪಡೀಲಿಲ್ಲ. ನಾವು ಇವ್ರನ್ನ ತೊಗೊಂಡ್ಬಿಟ್ರೆ ನಮ್ಮ ಹೆಡ್ ಕೌಂಟ್ ಎಷ್ಟು ಜನ ಸತ್ತಿದ್ದಾರೆ ಅಂತಂದ್ರೆ ನಾವು ಡಿಕ್ಲೇರ್ ಮಾಡಬೇಕಾಗತ್ತೆ ಒಂದನೇದ್ದು. ಆಮೇಲೆ ಇವ್ರು ನಮ್ಮ ಸೈನಿಕರೇ ಅಲ್ಲ, ಇವರು ಆತಂಕವಾದಿಗಳು, ಹಾಗಾಗಿ ನಮ್ಗೆ ತೊಗೊಳಲ್ಲ ಅಂತಂದು ಹೇಳಿದರು. ನಮಗೆ ಭಾಳ ಈಸಿ ಇತ್ತು, ಅದನ್ನು ಎಲ್ಲಾದರೂ ಕೆಳಗಡೆ ಗುಂಡಿಯಲ್ಲಿ ನಾವು ಬಿಸಾಕ್ಬಿಡ್ಬೋದಾಗಿತ್ತು, ಅವ್ರ ಕತ್ಕನ್ನ ಕಡಿಬೋದಾಗಿತ್ತು ನಾವು. ಬಟ್ ನಾವು ಆ ರೀತಿ ಮಾಡಲಿಲ್ಲ. ನಾವು ಏನು ಮಾಡಿದ್ವಿ ಅಂದರೆ, ಅದು ವಿಡಿಯೋ ಇದೆ, ಅವತ್ತು ನೀವು ನೋಡ್ಬೋದು. ಅವರ ಪದ್ಧತಿ ಪ್ರಕಾರ ಪಾಕಿಸ್ತಾನದ ಧ್ವಜವನ್ನು ಅವ್ರ ಮೇಲೆ ಹಾಕಿ, ಅವರ ಸಿದ್ಧಾಂತ, ಅವರ ಪದ್ಧತಿ ಪ್ರಕಾರ ಅವ್ರನ್ನ ದಫನ್ ಮಾಡಿದ್ವಿ. ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಭಾರತೀಯ ಸೇನೆ ಬರೀ ಬಲಿಷ್ಠವಾಗಿದೆ, ಬರೀ ಆಧುನಿಕ ಹತ್ಯಾರಗಳಿದೆ, ಆಧುನಿಕ ವೆಪನ್ಗಳಿದೆ. ನಮ್ಮ ಭಾರತೀಯ ಸೈನ್ಯ ಸಂಖ್ಯೆ ಜಾಸ್ತಿ ಇದನ್ನು ಗೆಲ್ಲಲ್ಲ. ನಾವು ಯಾಕೆ ಗೆಲ್ತೀವಿ ಅಂತಂದರೆ, ನಾವು ಯಾವತ್ತಿಗೂ ಕೂಡ ನೈತಿಕತೆಯಿಂದ ಹೋರಾಡ್ತೀವಿ, ಅದಕ್ಕೆ ಮಾತ್ರ ಗೆಲ್ಲಲಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಕೊನೆಯದಾಗಿ ಕಾರ್ಗಿಲ್ ಯುದ್ಧದಲ್ಲಿ ನಿಮಗೆಲ್ಲರಿಗೂ ನೆನಪಿರಲಿ, 527 ಜನ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. 527 soldiers sacrificed their lives. ನಾಟ್ ಸ್ಮಾಲ್ ನಂಬರ್ಸ್ ಬೈ ಎನಿ ಕೌಂಟ್. 1300ಕ್ಕೂ ಹೆಚ್ಚು ಜನಕ್ಕೆ ಪೆಟ್ಟು ಬಿದ್ದಿದೆ. ಎಷ್ಟೋ ಜನ ಅದರಲ್ಲಿ ಇವತ್ತಿಗೂ ಕೂಡ ಹಾಸಿಗೆಯಿಂದ ಇದ್ದಿಲ್ಲ. ಇದು ಚಪ್ಪಾಳೆ, ಇದು ಸನ್ಮಾನ ಏನಾದರೂ ಸಲ್ಲಬೇಕಾಗಿದ್ದರೆ ಕ್ಯಾಪ್ಟನ್ ನವೀನ್ ನಾಗಪ್ಪಗಲ್ಲ, ಆ 527 ಜನ ಏನು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಹಾಗವರ ಕುಟುಂಬ ವರ್ಗದವರಿಗೆ ಸಲ್ಲಬೇಕಾಗಿದ್ದು. ಯಾವಾಗ ದೇಶದ ಮೇಲೆ ಸಂಕಟ ಬರುತ್ತೋ ಆವಾಗ ಈ ದೇಶದ ಸೈನಿಕ ಎದ್ದು ನಿಂತ್ಕೊಂತಾನೆ, ತನ್ನ ಪ್ರಾಣವನ್ನು ಕೊಡಕ್ಕೆ ಹಿಂಜರಿಯಲ್ಲ.
ಅವನು ವಾಪಸ್ ಏನನ್ನೂ ಬಿಡಲ್ಲ. ಮಾಜಿ ಸೈನಿಕರಿದ್ದಾರೆ, ಅವ್ರನ್ನ ಕೇಳಿ ನೋಡಿ, ನಾನು ಇನ್ನೂ ಏನು ಕೊಡಬಹುದು, ಈ ಸೊಸೈಟಿಗೆ ಏನು ಹೆಲ್ಪ್ ಮಾಡಬಹುದು ಅನ್ನೋದನ್ನು ಕೇಳ್ತಾರೆ ಹೊರತು ನನಗೆ ಅದು ಕೊಡಿ ಇದು ಕೊಡಿ ಅಂತ ಕೇಳಿದವ್ರು ನಾವಲ್ಲ. ಬಟ್ ನಾನೊಬ್ಬ ಮಾಜಿ ಸೈನಿಕನಾಗಿ, ಮಾಜಿ ಯೋಧನಾಗಿ ಒಂದು ಸಣ್ಣ ಬೇಡಿಕೆಯನ್ನು ಇಡ್ತೀನಿ. ನೀವು ಬೆಳಗ್ಗೆ ಎದ್ದೇಳ್ತೀರಾ, ಪೂಜೆ ಮಾಡ್ತೀರಾ, ಪೂಜೆ ಮಾಡ್ಬೇಕಾದ್ರೆ ಏನು ಕೇಳ್ಕೊತೀರಾ? ದೇವರೇ ನನ್ನನ್ನು ಚೆನ್ನಾಗಿಟ್ಟರು, ನನ್ನ ಆರೋಗ್ಯ ಚೆನ್ನಾಗಿಟ್ಟರು, ನನ್ನ ಕುಟುಂಬ ವರ್ಗದವ್ರನ್ನ ಚೆನ್ನಾಗಿಟ್ಟರು ಅಂತ ಕೇಳ್ಕೊತಿರಲ್ಲ. ಅದ್ರ ಜೊತೆ ಒಂದು ಸಾಲನ್ನು ನೀವು ಜೋಡಿಸ್ಕೋಬೋದಲ್ಲ. ಈ ದೇಶದ ಸೈನಿಕ ಗಡಿಯಲ್ಲಿ ತುಂಬ ಕಷ್ಟಪಡ್ತಾ ಇರ್ತಾರೆ, ಅವ್ರಿಗೂ ಕೂಡ, ಅವರ ಕುಟುಂಬ ವರ್ಗದವ್ರಿಗೂ ಕೂಡ ದೇವರೇ ಚೆನ್ನಾಗಿಟ್ಟರು ಅಂತ ಬೇಡ್ಕೊತೀರಿ ಅನ್ನೋ ಒಂದು ನಂಬಿಕೆ ಇದೆ ನನಗೆ. ನಾವು ವಿ ಓ ಇಟ್ ಟು ದೆಮ್ ಅಂತ ಹೇಳ್ತಾರೆ. 527 ಜನ 25 ವರ್ಷದ ಹಿಂದೆ ನಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು. ಅದನ್ನು ನಾವು ಏನಾದರೂ ಅವರಿಗೆ ವಾಪಸ್ ಏನಾದರೂ ಕೊಡಬೇಕಾಗಿದ್ದರೆ ಈ 26 ಜುಲೈಯಲ್ಲಿ ನಮ್ಮ ಮನೆಯಲ್ಲಿ ಒಂದು ಸಣ್ಣ ದೀಪ ಹಚ್ಚಿ ಅವರು 527 ಜನ ಮತ್ತು ಅವರ ಕುಟುಂಬ ವರ್ಗದನ್ನು ನೆನೆಸ್ಕೊತೀರಿ ಅನ್ನೋ ನಂಬಿಕೆಯಿಂದ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮುಗಿಸೋಕ್ಕಿಂತ ಮುಂಚೆ ಒಂದು ಸಲ ನನ್ನ ಯೂನಿಟಿನ ವಾರಕರೇ ಆದಂಥ ದುರ್ಗೆ ಮಾತಾ ಕಿ ಜೈ ಅಂತ ಕೂಗನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ದುರ್ಗೆ ಮಾತಾ ಕಿ, ದುರ್ಗೆ ಮಾತಾ ಕಿ, ದುರ್ಗೆ ಮಾತಾ ಕಿ. ಜೈ ಹಿಂದ್, ಜೈ ಹಿಂದ್. ದುರ್ಗೆ ಮಾತಾ ಕಿ, ದುರ್ಗೆ ಮಾತಾ ಕಿ, ದುರ್ಗೆ ಮಾತಾ ಕಿ. ಈ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ನಗರಸಭಾ ಆಯುಕ್ತರಾದ ಶ್ರೀ ಮಧು ಎಸ್ ಮನೋಹರ್ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವಂತಹ ಶ್ರೀ ಲೋಕೇಶ್ ಎಸ್ ಆರ್ ಇವರ ಉಪಸ್ಥಿತಿಯನ್ನು ಅತ್ಯಂತ ಪ್ರೀತಿಯಿಂದ ಗುರುತಿಸ್ತಾ ಇದ್ದೇವೆ. ಬಂಧುಗಳೇ, 1965 ಮತ್ತು 1971 ಪಾಕಿಸ್ತಾನದ ವಿರುದ್ಧದ ಯುದ್ಧದಲ್ಲಿ ಭಾಗವಹಿಸಿದ ವೀರ ಯೋಧ ಶ್ರೀ ಕರಣ್ ಸಿಂಗ್ ಯಾದವ್ ದಂಪತಿಗಳಿಗೆ 1980 ಮೇ 10 ಉತ್ತರ ಪ್ರದೇಶದ ಬುಲಂದ್ ಶಹರ್ನಲ್ಲಿ ಜನಿಸಿದ ಕ್ಯಾಪ್ಟನ್ ಯೋಗೇಂದ್ರ ಸಿಂಗ್ ಯಾದವ್ ಚಿಗುರು ಮೀಸೆಯೂ ಸರಿಯಾಗಿ ಮೂಡದ ವಯಸ್ಸಿನಲ್ಲಿ 16 ವರ್ಷ 5 ತಿಂಗಳ ವಯಸ್ಸಿನಲ್ಲಿ ಭಾರತೀಯ ಸೈನ್ಯವನ್ನ ಸೇರಿದಂತಹ ಮಹಾವೀರ. ಕಾರ್ಗಿಲ್ ಸಮರದಲ್ಲಿ ಭಾಗಿಯಾಗಿ ಕಣ್ಣೆದುರೇ ತನ್ನ ಸಹ ಜವಾನರನ್ನು ಕಳೆದುಕೊಂಡಂತಹ ಶ್ರೀ ಯಾದವ್ ಸಿಂಹದಂತೆ ಹೋರಾಡಿ ಪಾಕ್ ಸೇನೆಯನ್ನು ಪುಡಿಗಟ್ಟಿದ ಪರಿಣಾಮವೇ ಟೈಗರ್ ಹಿಲ್ ಮತ್ತು ತೊಲೋಲಿಂಗ್ ಭಾರತದ ವಶವಾಯಿತು. ತನಗಾದ ಮಾರಣಾಂತಿಕ ಗುಂಡಿನ ಗಾಯಗಳನ್ನು ಲೆಕ್ಕಿಸದೆ ಮುನ್ನುಗ್ಗಿದ ರಣವಿಕ್ರಮ ಕ್ಯಾಪ್ಟನ್ ಯಾದವ್ ತಮ್ಮ ಪರಾಕ್ರಮಕ್ಕಾಗಿ 19ರ ಹರೆಯದಲ್ಲೇ ನಮ್ಮ ಸೈನ್ಯದ ಪರಮೋಚ್ಚ ಗೌರವ ಪರಮವೀರ ಚಕ್ರ ಪುರಸ್ಕಾರಕ್ಕೆ ಪಾತ್ರರಾದರು. ಈ ಭೂಮಿಯ ಮೇಲೆ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಪರಮವೀರ ಚಕ್ರ ಪುರಸ್ಕಾರಕ್ಕೆ ಪಾತ್ರರಾದ ಯಾರಾದರೂ ಒಬ್ಬ ವ್ಯಕ್ತಿ ಇದ್ದರೆ ಅವರೇ ಕ್ಯಾಪ್ಟನ್ ಯೋಗೇಂದ್ರ ಸಿಂಗ್ ಯಾದವ್. ಅವರ ಸನ್ಮಾನ ಪತ್ರ ಇದೀಗ ಶ್ರೀಮತಿ ಸುಚಿತ್ರಾ ಪ್ರಭು ಅವರಿಂದ. Captain Yogendra Singh Yadav, by being recruited in the Indian Army, which is one of the magnificent armies in the world, and by serving it for 25 consecutive years, you have proved to be a worthy and proud son of Bharat Mata. In 1999, when the miscreant Pakistan deceivingly captured Kargil, you, showing your indomitable resistance, wonderstruck the whole country. When attacked by the enemy and your body was battered by the bullets, you and your team continued to advance ahead bravely and captured 3 bunkers of the enemy. The Tiger Hills, which is the symbol of identity of India, was attained and the tricolor was unfurled, soaring in the sky, proving the dexterity of India. By showing your valor, you have inspired and contributed in igniting patriotism in the hearts of lakhs of youth of India. You are the youngest soldier to have received Paramveer Chakra, the highest gallantry award of Indian military, at the very young age of 19 years, and we hope that the younger generation of our country would take you as a role model and would also be inspired by your brave heroic stories. On the occasion of the 25th anniversary of Kargil Vijay Divas, Ambika Group of Educational Institutions of Puttur, which is marching ahead with patriotism as its lifeblood, is overwhelmed to honor and felicitate you. The nation is proud of you, sir. माननीय कैप्टन योगेंद्र सिंह यादव जी, आप हम सभी के लिए हीरो हैं. देश की विकास और अखंडता की रक्षा के लिए आपके द्वारा किए गए प्रचंड साहसिक कार्य को देश कभी नहीं भूलेगा. हमारी खुशी का कारण आप है.
अंबिका परिवार आपकी अमूल्य निस्वार्थ सेवा का सम्मान करता है। मैं आपसे विनम्र विज्ञापन करता हूं कि आप हमें अपने प्रेरणादायी जीवनानुभव से प्रेरित करें। कैप्टन योगेंद्र सिंह यादव जी। जय हिंद। ये आवाज नहीं, क्योंकि ये भारत माँ के बेटे और बेटियों की आवाज हो ही नहीं सकती, क्योंकि भारत माँ ने बेटे और बेटियां पैदा नहीं किया, भारत माँ ने तो शिंगने और शेर पैदा किए हैं। तो मैंगलोर तक आवाज पहुंचनी चाहिए ना कि कुछ हो रहा है, हैं? जय हिंद, जय हिंद। बहुत बहुत धन्यवाद। और अंबिका एजुकेशन इंस्टीट्यूशंस, वो पूरा परिवार, आप सबका मैं हृदय की गहराइयों से आभार व्यक्त करता हूं और नमन और वंदन करता हूं जो मंचासीन हमारे गणमान्य अतिथिगण, जिनमें कैप्टन नवीन नागप्पा सर जो सेना मेडल्स, मैं इन सबको हृदय की गहराइयों से आभार व्यक्त करता हूं। और बच्चों, आपसे एक चीज मांगता हूं कि आज हम 25 साल कारगिल जीत की, स्वर्णिम जीत के 25वीं साल यानी सिल्वर जुबली हम मना रहे हैं। और जो आप लोगों के आगे बैठे हुए ये भूतपूर्व सैनिक हैं, उन सैनिकों का वो प्रतिनिधित्व कर रहे हैं। तो इन भूतपूर्व सैनिकों के लिए दोनों हाथ उठा करके 5 मिनट तक तालियों की गड़गड़ाहट होनी चाहिए। जय हिंद। ये मेरे भूतपूर्व सैनिक अपनी जगह पर खड़े हो जाएं और ये आप लोगों के सम्मान में ये भारत का युवा दोनों तालियां, दोनों हाथ उठा करके आपको तालियों से अभिनंदन कर रहा है, ये वंदन कर रहा है। ये वो सैनिक हैं जिन्होंने भारत माँ की रक्षा के लिए अपने वो खूबसूरत पल अपने इस राष्ट्र के लिए और हम सब के लिए कुर्बान किए हैं। ये उन सैनिकों की दास्तान है, ये उन सैनिकों का इतिहास है जो लौट करके वापस नहीं आए हैं। अभी तालियां कमजोर हो गई हैं। थैंक यू सो मच। अभी आपने एक वीर योद्धा सैनिक की शौर्य गाथा को सुना तो कैसा लगा? ऐसा लग रहा कि मैं भी जाकर के फौज में भर्ती हो जाऊं, लेकिन ये थोड़ी देर तक रहेगा। जब यहां से वापस जाओगे तो ये जोश खत्म हो जाएगा। इस जोश को परमानेंट रखना है, रखना है। तो अभी एक, क्योंकि साइंस जो पढ़ रहे होंगे वो जानते होंगे कि एनर्जी पूरी ब्रह्मांड को एनर्जी चलाती है और हर एक मनुष्य के अंदर एनर्जी होती है। एनर्जी ऊपर से नीचे तक फ्लो करती है। हम इस एनर्जी को अगर नीचे से ऊपर फ्लो करेंगे तो ये परमानेंट कायम हो जाएगी। एनर्जी को देखा है आपने? नहीं देखा, सिर्फ पढ़ा है ना? दिखाऊं एनर्जी? हाँ, देखना है। तो जिस तरह से अभी तालियां बजा रहे थे, 2 मिनट तक तालियां जरा बजाइए, बड़ी शिद्दत के साथ। ओके, अभी जैसे मैं कर रहा हूं वैसे करना। आपको अभी एनर्जी दिखाता हूं। ऐसे दबाना है इसको 10 बार। 1 2 3 4 5 6 7 8 9 10। 1 2 3 4 5 6 7 8 9 10।
1 2 3 4 5 6 7 8 9 10 1 2 3 4 5 6 7 8 9 10 1 2 3 4 5 6 7 8 9 10 सेम दूसरे हाथ पर 1 2 3 4 5 6 7 8 9 10 1 2 3 4 5 6 7 8 9 10 1 2 3 4 5 6 7 8 9 10 1 2 3 4 5 6 7 8 9 10 1 2 3 4 5 6 7 8 9 10 1 2 3 4 5 6 7 8 9 10 दोबारा से तालियां। ओके ऐसा कभी किया पहले? नहीं किया ना? ये पहली बार कौन आ गया है? ओके अभी ऐसे घुमाइए, एंटी क्लॉक। अभी हाथ ऐसे लेके जाइए, वापस कुछ फील हो रहा है क्या? मैग्नेटिक फील हो रहा है? दिस इज एनर्जी। इस एनर्जी को आप अपने यहां लेकर आ सकते हो, जहां मर्जी वहां पर लेके जा सकते हो। आप इस एनर्जी को फील कर सकते हो और ये एनर्जी ही एक इंसान की जिंदगी में वो सकारात्मक भाव, वो शक्ति पैदा करती है जो कठिनाई से कठिनाई, विपरीत से विपरीत परिस्थितियों का सामना करने के लिए इंसान को सशक्त और समृद्ध बनाती है। ये 19 साल का लड़का उस समय जब चारों तरफ लाशें ही लाशें पड़ी थी, 2 साल की सर्विस, 19 साल की अवस्था, ये पता नहीं कि हिंदुस्तान किधर है, पाकिस्तान किधर है, जाना है तो कहाँ जाना है। लेकिन अगर ये एनर्जी होश में होती है, काम करती है, होश, हम अपने काम को करते हुए जब होश खो देते हैं, होश, वो चेतना, वो आपका डेडिकेशन, वो आपकी एकाग्रता अगर वहाँ काम पर रहती है तो जो आप शक्ति का एहसास अभी किया है, ऐसी शक्ति आपके शरीर में हमेशा फ्लो रहती है। और ये सब क्यों होता है? कैसे होता है? कि जब हमारे जीवन का मकसद कुछ हो, जो अभी आप मेरा भारत की युवा शक्ति बैठी है, जीवन का पर्पज अगर आपको नहीं मालूम है, अपने जीवन का पर्पज आपको नहीं है, तो पर्पज नहीं है तो पैशन नहीं है, और पैशन नहीं है तो परफॉर्मेंस भी नहीं है। अगर परफॉर्मेंस नहीं है तो आपके अंदर पॉजिटिविटी भी नहीं है। 6 क्लास में मात्र 10 साल की अवस्था में जीवन का पर्पज मिल गया था कि फौज में जाना है, लेकिन फौज में जाना है तो क्यों जाना है उसका भी पता था कि युद्ध लड़ना है। 10 साल की अवस्था के बच्चे को युद्ध की ABCD नहीं मालूम होती, लेकिन एक जुनून था, सपना था, उस सपने को आंखों से देखा नहीं, हृदय से जिया था। आप जैसे भारत का युवा सपनों को, अपने कैरियर के सपनों को देखता है, आंखों से देखा हुआ सपना बहुत कम सफल हो पाता है, साकार हो पाता है। लेकिन जब हम हृदय से किसी सपने को जीते हैं तो वो हृदय तो आत्मा, परमात्मा, अल्लाह, वाहिगुरु का अंश है। अगर परमात्मा हमारे सपनों में शामिल हो गया तो दुनिया की कोई ताकत ऐसी नहीं कि जो हमारे सपनों को साकार होने से रोक सके। उस सपने को जीता रहा, बढ़ता रहा और 11th पास किया था। 12th में आया ही था, मात्र 16 साल 5 महीने की अवस्था, और फौज में भर्ती होकर के चला गया। क्योंकि जो हम पढ़ते हैं, जो हम सुनते हैं, उससे कहीं ना कहीं हमारे हृदय के अंदर भाव जागृत होते हैं। जैसे अभी
नवीन सर ने जैसे अभी आपको जो अपनी स्टोरी शौर्य गाथा बताई, तो उससे आपके अंदर एक भाव जागृत हुआ कि मुझे भी कुछ करना है। मैंने भी वैसे ही सैनिकों की कहानी को पढ़ा कि एक हिंदुस्तान का अकेला सैनिक पाकिस्तान के 8-8 पैटेंट टैंकों को ध्वस्त कर देता है और नौवे पे निशाना लगाते लगाते माँ भारती की गोद में सो जाता है। और बच्चों, आपका भी कोई ना कोई जीवन का आदर्श होगा, कोई रोल मॉडल आपने चुना होगा। जो हमारे मन और मस्तिष्क के अंदर जिस तरह के रॉयल मॉडल की छवि होगी, वैसे ही हमारी बॉडी के अंदर एनर्जी का फ्लो होगा। क्योंकि ये परमात्मा ने ऐसा तंत्र, ऐसा यंत्र दिया है जहां पर पूरा एक अमृत का सागर भरा हुआ है। जिस तरह की छवि यहां पर होगी, हमारी बॉडी में एनर्जी वैसी होगी और बॉडी का बिहेवियर उसी तरह का होता हुआ चला जाएगा। मेरे जीवन का आदर्श था वो 21 साल का नौजवान जो 1971 में टैंक से टैंक की लड़ाई लड़ता है और पूरी पाकिस्तान की स्क्वाड्रन को ध्वस्त कर देता है, और फिर वो भी मां भारती की गोद में सो जाता है। लेकिन भारतवासियों को गर्व तब हुआ जब वो पाकिस्तानी कमांडर हिंदुस्तान आकर के उसकी मां के चरणों को छू करके कहता है, मां तूने बेटा नहीं बल्कि एक शेर को पैदा किया था। जानते हैं उसका नाम? नहीं जानते होंगे, क्योंकि हमें फिल्मी हीरो हमारे रॉयल मॉडल हैं। हम सारे फिल्मी हीरो के नाम जानते होंगे, हीरोइंस के नाम जानते होंगे, हम क्रिकेटर्स के नाम जानते होंगे, लेकिन देश के ऐसे सैनिकों का नाम नहीं जानते होंगे जिनकी बदौलत आप अपने घरों में चैन की नींद सोते हैं और अपने कैरियर के लिए आराम से सोच पाते हैं। शायद उनके नाम नहीं जानते हैं, क्योंकि आप ये समझते हैं कि उनका हमारे जीवन में कोई महत्व तो नहीं है, उनसे हमारा कोई ताल्लुकात नहीं है। लेकिन आप जो काम कर रहे हो ना, उन सैनिकों की बदौलत ही कर पा रहे हो। सेकेंड लेफ्टिनेंट अरुण क्षेत्रपाल, वो उस योद्धा था, वो मेरे जीवन का आदर्श था। उस आदर्श को चुन करके, उस आदर्श को जी करके फौज में गया। 1 साल की ट्रेनिंग, फौज की ट्रेनिंग आग की तप्त भट्टी होती है। जिस तरह से अभी नवीन सर ने बताया कि किस तरह से बारूद से वहां पर फटता था, चारों तरफ शरीर के टुकड़े ही टुकड़े पड़े होते थे, अंग भंग कट जाते थे, चारों तरफ लहू ही लहू था। लेकिन फिर भी हिंदुस्तान का सैनिक तनिक भी घबराया नहीं था, कारण वो ट्रेनिंग थी। जो ट्रेनिंग आग की तप्त भट्टी होती है, और आग जलाती नहीं है, आग तो पिघलाती भी है। जैसे लोहा आग में पिघल करके एक नई आकृति को बन जाती है, वैसे ही ये फौज की ट्रेनिंग एक सिविलियंस के भाव और भावनाओं को बदल करके फौजी के रूप में तब्दील करती है। क्योंकि फौजी तो इस राष्ट्र का विश्वास और भरोसा होता है, और जब वो अपने बदन पर वर्दी पहनता है तो कोई वर्दी वो मामूली कपड़ा नहीं है, वो वर्दी लाखों सैनिकों का खून से संचित पावन और पुनीत वो वर्दी है। 140 करोड़ हिंदुस्तानियों का विश्वास और भरोसा वो वर्दी है। हमारे तिरंगे की आन बान और शान वो वर्दी है, जिसके लिए वो सैनिक पल भर के अंदर अपने आप को हमारे लिए और इस राष्ट्र के लिए कुर्बान कर देता है। ऐसी वो वर्दी होती है। उस वर्दी को पहन करके पहली पोस्टिंग कश्मीर में गया। आज एहसास होता है मैं गया नहीं था, मुझे तो मेरे परमात्मा ने वहां पर भेजा था, क्योंकि उस धरती पर कुछ दिन के बाद एक युद्ध होने वाला था। लेकिन हम इन आंखों से उतना देख सकते हैं जितना देखा जा सकता है। हमारा परमात्मा हमारे जन्म से लेकर के मृत्यु तक के पूरे जीवन के पथ को देख सकता है, क्योंकि उस धरती पर बड़ा युद्ध होने वाला है, तो छोटे युद्धों में हिस्सा लेना बहुत जरूरी है।
तो ताकि छोटे युद्धों में हिस्सा लेकर के बड़े युद्ध के लिए तैयार हो सके। और कश्मीर वैली के अंदर उस धरती पर 1990 से आज तक हिंदुस्तान की सेना उग्रवादियों के साथ, दहशतगर्दों के साथ एक युद्ध लड़ती हुई चली आ रही है। उस युद्ध का हिस्सा बना। धीरे धीरे समय व्यतीत हुआ। मैं प्यारे बच्चों आपसे पूछना चाहता हूं कि जीवन की सबसे बेशुमार कीमती चीज क्या है? वो नहीं मालूम? आउट ऑफ सिलेबस आ गया क्वेश्चन। जीवन की सबसे बेशुमार कीमती चीज समय। समय जीवन की सबसे बेशुमार कीमती चीज है। आज के ये पल, कल पूरी दुनिया की दौलत को किसी के कदमों में डालोगे तो आज के इन पलों को खरीद नहीं पाओगे। और ना ही कोई इस दुनिया में इतना बड़ा धावक कि आज के इन पलों को कल दौड़ करके पकड़ लेगा, कोई नहीं पकड़ पाएगा। इसलिए आपके पेरेंट्स, आपके टीचर्स आपको हर समय कहते होंगे कि समय का पालन करो, कुछ कर लो, ये समय गुजर गया तो फिर वापस नहीं आएगा। वो सही कहते हैं बेटा, सही कहते हैं। समय अपनी गति से चलता है और जो इंसान इस समय की गति के अनुसार कंधे से कंधा और कदम से कदम मिला करके चला तो ये समय उसको उसके लक्ष्य तक पहुंचा देता है। और इसकी बहुत बड़ी विशेषता भी है कि अगर आप वहां पर रुक गए तो आपकी बाजू पकड़ करके साथ में चलने वाला नहीं है, आपको वहीं पर खड़ा हुआ छोड़ करके चला जाएगा। ये समय की महत्वता है। समय व्यतीत होने लगा। वर्ष 1998 आया जब भारत और पाकिस्तान दोनों ने परमाणु परीक्षण किया। तत्कालीन प्रधानमंत्री माननीय अटल बिहारी वाजपेयी, उनको एहसास हो गया था, आभास हो गया था कि दोनों ही मुल्क बारूद के ढेर पर आकर के खड़े हो गए। छोटी सी भी नफरत की चिंगारी पूरी मानवता का विनाश कर सकती है। इसलिए उन्होंने शांति का पथ अपनाया। और ये सच है, जहां शांति होती है वही उन्नति और विकास होता है। राष्ट्र की उन्नति और प्रगति के लिए राष्ट्र में शांति चाहिए और घर की उन्नति और प्रगति के लिए भी घर में शांति चाहिए। और यहां तक कि एक इंसान की उन्नति और प्रगति के लिए भी उसके मन और मस्तिष्क के अंदर शांति चाहिए। अगर विचारों का युद्ध चलता रहा तो वो इंसान कभी आगे नहीं बढ़ पाएगा। उस शांति को कायम रखने के लिए लाहौर बस यात्रा, समझौता एक्सप्रेस शुरू की गई। लेकिन पाकिस्तान का जनरल परवेज मुशर्रफ वो नहीं चाहता था कि दोनों मुल्कों की आवाम के बीच शांति हो, सौहार्दपूर्ण वातावरण हो, दोनों मुल्क तरक्की की राह पर आगे बढ़ें, दोनों मुल्कों के इंसानों के जीवन का जीवनार्थ कोई कल्याणार्थ कार्य किए जा सके, वो नहीं चाहता था। इसलिए उसने कारगिल, बटालिक, दरास, तुर्तुक ऐसे सेक्टर, ऐसी जगह जहां पर सर्दियों में -60 डिग्री टेम्परेचर जाता है। यहां का कितना मिनिमम टेम्परेचर जाता है? 22। और अगर 10 डिग्री चला गया तो आप बिस्तरों से नहीं निकलेंगे। -60, कल्पना कीजिए, जहां ये हड्डियां नहीं खून भी जम जाता है, वहां पर आज भी आपके प्रदेश के, देश के बेटे और बेटियां उसी -60 डिग्री टेम्परेचर में खड़े होकर के दिन रात अपने कर्तव्यों का पालन करते हैं ताकि इस देश का युवा पढ़ लिख करके अपने कैरियर को बनाए और इस राष्ट्र को आंतरिक रूप से सशक्त और समृद्ध बना सके। उसी -60 डिग्री टेम्परेचर, मई और जून का महीना जब मध्य भारत गर्मी से तपता है, तब वहां का 25 साल पहले रात का टेम्परेचर -20 था। दुश्मन 13,000 से 18,000 फीट ऊंची पहाड़ियों पर बहुत मजबूती के साथ बैठा था। लेकिन ये हिंदुस्तान के जवान, ये हिंदुस्तान के सैनिक कंधे से कंधा और कदम से कदम मिलाते हुए उन पहाड़ों के शिखरों पर बढ़ते गए, एक के बाद एक अपनी शहादत को देते हुए चले गए। और इस शहादतों के बाद हर पहाड़ी के ऊपर
हिंदुस्तान की फौज ने अपने लहू से हिंदुस्तान की जीत का एक स्वर्णिम अध्याय लिखा था। मुझे वो पल आज भी याद है जब अभी नवीन सर की यूनिट नहीं आई थी, उससे पहले 22 दिन उस तोलोलिंग टॉप के ऊपर युद्ध लड़ा था और 22 दिन के दौरान हमने अपने 2 ऑफिसर, 2 जूनियर कमीशन ऑफिसर और 21 जवानों की शहादत दी। तब जाकर के 12 जून 1999 को हिंदुस्तान की सेना ने पहली सफलता के रूप में वो तोलोलिंग टॉप पुनः प्राप्त किया था। मैं बच्चों आपको एक चीज बताना चाहता हूं, व्यक्ति की पहचान किसी ओहदे या रैंक से नहीं होती है। व्यक्ति की पहचान उसके कर्म, उसके कार्य से होती है। आप बड़ी विस्मित भरी निगाहों से देख रहे हो कि ये बड़े शक्तिशाली व्यक्ति आपके सामने आए हैं। हम कोई शक्तिशाली व्यक्ति नहीं है, आप लोगों की तरह मां के गर्भ से पैदा हुए आम बच्चे, आप नागरिक हैं। लेकिन उस 22 दिन की लड़ाई के दौरान 15 जवानों की एक टीम, जिसका काम था फॉरवर्ड में लड़ रहे जवानों को राशन और अम्नेशन पहुंचाना, 15 में से 3 जवान हम ऐसे थे जो 22 दिन तक बिना खाए, बिना सोए, बिना रुके, बिना थके लगातार चलते रहे और उसी काम से हम तीनों जवानों की पहचान बनी कि ये तीनों जवान फिजिकली और मेंटली बहुत स्ट्रांग हैं, इनको इस कमांडो टीम के अंदर शामिल किया जाए। इस तरह से मुझे उस टीम का हिस्सा बनने का सौभाग्य मिला और उस टीम को टाइगर हिल पर सबसे पहले हमला करना था। 21 जवानों की वो टीम, हाइट ज्यादा होने की वजह से दुश्मन दूर तक देख सकता था, दूर तक देख सकता था तो दूर तक मार भी सकता था। और बहुत सारे लोगों की मानसिकता बन भी गई है, अरे फौजी हैं तो मरने के लिए ही हैं। लेकिन उनकी मानसिकता को ठीक करने के लिए कह रहा हूं, फौजी मरने के लिए नहीं होता, फौजी तो मारने के लिए होता है। रात का सहारा लिया, रात भर पहाड़ी पर चलते थे, दिन भर पत्थरों में बिना किसी मूवमेंट के चुपचाप पड़े रहते थे, फिर रात भर चलते थे। 2 रात और 1 दिन। और उस माहौल के अंदर जितनी देर अभी आपसे वार्तालाप करते हो गया ना, इतनी देर अगर कमरों से बाहर खड़े हो जाएं तो चेहरे की स्किन फट करके खून टपकना शुरू हो जाता था। टपकते हुए चेहरों से जो खून, दुश्मन की भारी गोलाबारी, इन सब की परवाह न करते हुए हिंदुस्तान के ये सैनिक कंधे से कंधा और कदम से कदम मिलाकर के उस टाइगर हिल टॉप के शिखर की तरफ बढ़ते रहे। और तीसरी रात का वो मंजर आज ही मेरी आंखों के सामने ऐसे दृश्यता है, शायद कल की ही तो बात है। सुबह का वक्त होने वाला था, बिल्कुल 90 डिग्री की चट्टान जिस पर चढ़ना असंभव सा प्रतीत हो रहा था। रस्सियों के सहारे चढ़ना शुरू किया, दुश्मन ने फायर खोल दिया, रास्ता कट ऑफ हो गया और 21 में से हम केवल 7 जवान ऊपर चढ़ पाए। ऊपर चढ़े तो सामने दुश्मन के बंकर, 7 जवानों ने पलक झपकते आधाधुंध फायरिंग किया और उसमें बैठे हुए तमाम पाकिस्तानी सैनिकों को पल भर के अंदर मौत के घाट उतार दिया था। वहां से देखा टाइगर हिल टॉप मात्र 50-60 मीटर रही थी। टॉप पर तो उनकी एक कंपनी का डिप्लॉयमेंट, एक कंपनी 150, उनकी स्ट्रेंथ 150 की और हम केवल 7। लेकिन बिना डरे, साहस के साथ, धैर्य के साथ लगातार लड़ते रहे और लड़ते लड़ते ऐसी परिस्थिति आई कि एक कदम आगे रखते हैं तो हेड शूट है और एक कदम पीछे रखते हैं तो हेड शूट है। मरना निश्चित हो गया था। लेकिन मैं नमन करता हूं इस देश की माओं को जो अपने बेटे और बेटियों को संस्कार स्वरूप कहती हैं कि सीने का दूध पिलाया है, सीने पर गोली खाना, कभी पीठ पर गोली मत खाना। ये हिंदुस्तान के बेटे और बेटियां सीमा पर खड़े होकर के सीने पर गोलियां खाते हैं। मेरे नौजवान साथियों, कभी भविष्य में किसी सैनिक का पार्थिव शरीर देखने का सौभाग्य मिल जाए
तो उसके कफन तिरंगे को हटा करके देखना, उसके सीने पर गोलियों के निशान मिलेंगे, पीठ पर आपको एक भी निशान मिलने वाला नहीं है। और फौज में एक ही शब्द होता है, एडवांस, विड्रॉल नहीं होता। इतने तो समझदार थे, आप भी समझदार हैं कि जो धरती पर पैदा हुआ उसकी मृत्यु निश्चित है, मरना है उसने, लेकिन कायर और बुजदिलों की तरह नहीं, मरना भी है तो सिंघनी और शेर की तरह। तो हमने सोचा मरना है तो लड़ करके मरेंगे, मार करके मरेंगे। 5 घंटे तक हमारा उनका फायरिंग चलता रहा। दोस्तों, जो आज तक सिर्फ आपने फिल्मों में देखा होगा कि गर्दनें कटती हैं, धड़ चलते हैं, मैंने उन पलों को देखा नहीं, जिया भी है। मुझे वो पल आज भी याद है जब मैं सर से लेकर के पैर तक लहू लुहान था, नाक से खून की धार बह रही थी। मेरा साथी मुझे फर्स्ट एड करने लगता है, उसको यहाँ पे गोली लगती है, इधर से पूरा सर निकल करके बाहर हो जाता है। उसका हाथ पकड़ा, सर क्या हुआ, लेकिन एक शब्द तक नहीं बोल पाया। मेरी बगल में बैठा मेरा ट्रेनिंग का साथी रूममेट था, मैं उसको बोला अनंतराम सर को तो गोली लगी। क्या? ये उसका आखिरी शब्द था। और उसको सीने में गोलियां लगती हैं, फेफड़ों से खून की फुहारें छूटती, गोद में आकर के लेट जाता है। एक साथी आगे बढ़ता है, वहीं पर आर्टिलरी का गोला गिरता है, उसकी यहाँ से गर्दन कट करके जमीन पर गिर जाती है। चारों तरफ खून ही खून था। एक और साथी आगे बढ़ता है, उसके दोनों हाथ दोनों पैर कट जाते हैं। इस तरह से एक एक करके मेरे तमाम साथियों ने अपने राष्ट्र की अस्मिता, एकता, अखंडता और आज़ादी को बचाने के लिए अपने प्राणों का बलिदान दे दिया। मैं भी उनकी तरफ से मर चुका था। तो पाकिस्तानी एक कमांडर, उसने बोला कि देखो इनमें से कोई जिंदा तो नहीं है। तो पाकिस्तान के जवान हमारे जवानों की बॉडियों में जब गोलियां मारते थे तो बॉडियां ऐसे उछलती थी। तो उसने जब सामने वाले को मारा, उसकी बॉडी उछली, बगल वाले को मारा, मैं भी इस तरह से पड़ा था। यहाँ पे गोलियां लगी, मैं देख रहा हूँ कि धुआं निकल रहा है। फिर पैर में गोली मारता है तो यहाँ से देखता हूँ कि धुआं निकल रहा है। उस गोली की पीड़ा को चुपचाप पड़ा सहता रहा। उनको यकीन हो गया कि इनमें से कोई जिंदा ही नहीं है। फिर तो उन्होंने अमानवीय क्रूरताओं का तांडव शुरू किया। हमारे जवानों की बॉडियों में बूट की ठोकरें, पत्थर, गालियां, ये सब कुछ तांडव बहुत देर तक चलता रहा। सब कुछ देखता भी रहा, सहता भी रहा। कुछ देर के बाद फिर उनके कमांडर ने बोला इनके हथियार उठा लो और नीचे जो हिंदुस्तान का पोस्ट है उसके ऊपर भी हमला कर डालो। जब हमले वाली बात सुनी तब लगा कि आज तो पूरी टीम खत्म हो जाएगी। तब ऊपर वाले से एक ही प्रार्थना करी कि मुझे इतने जिंदा रख दे कि मैं अपने साथियों तक सूचना दे सकूं। और बच्चों, ये सत्य है, अगर निस्वार्थ भाव, सच्ची श्रद्धा, सच्चे समर्पण के साथ उस ईश्वर अल्लाह वाहे गुरु को याद करते हैं तो वो परमात्मा की शक्ति हमारे सामने आकर के साक्षात खड़ी हो जाती है। वो दोबारा से गोलियां मारते हुए आए, फिर भी उसने मेरे बाजू में गोली मारी, पैर में गोली मारी, 2 कदम चला, मैं देख रहा था कि रुक गया है। मुझे भी लगा कि शायद इसको पता चल गया कि मैं जिंदा हूं। वो तुरंत मुड़ा, मुड़ते ही उसने ऐसे राइफल करी, तब लगा योगेंद्र अब नहीं बचेगा। लेकिन कहते हैं जाको राखे साइयां मार सके ना कोई, और इस देश को भारत मां बोलते हैं, ऐसे नहीं बोलते। ये कंकर और मिट्टी वाली जमीन नहीं है, ये सजीव है। मां भारती अपने बेटों की वीरता, शौर्य, पराक्रम और बलिदान को कभी दफन होने ही नहीं देती। किसी न किसी एक को जरूर माध्यम चुनती है। शायद इस मां भारती ने मुझे वो माध्यम चुना होगा, तभी तो जब उसने गोली चलाई तो यहां पर पर्स रखा था, क्योंकि पूरी पैंट फट गई थी पत्थरों पे चलते चलते। उसमें पर्स में कुछ 5-5 रुपए के सिक्के थे। शायद मां भारती ने उन सिक्कों को इकट्ठा कर दिया होगा। जब गोली चली तो जाकर के सिक्कों से टकराई और गोली के फोर्स से, पावर से मुझे भी लगा कि मैं तो मर गया हूं। पाकिस्तान का दूसरा जवान आया होगा, उसने आकर के जब हथियार उठा करके
जा रहा होगा, उसका पैर मेरे पैर से टकराया, तब मुझे लगा मैं तो जिंदा हूं। तब एक अंतर्मन से आवाज है कि योगेंद्र अभी तक नहीं मरा तो अब मरेगा भी नहीं। तो मेरे पास एक हैंड ग्रेनेड बचा हुआ था, मैंने अपने हैंड ग्रेनेड से उसके ऊपर ऐसे हमला किया, तो कोट के अंदर वो ग्रेनेड गिरा, तो कोट का हुड लगा हुआ था, हुड से जब तक वो ग्रेनेड को निकाल पाता ग्रेनेड फट गया, उसका यहाँ से पूरा सर उड़ा, हमारे ऊपर आकर के गिरा। उस धमाके से पाकिस्तान के जवानों में खलबली मची कि इनमें से कोई जिंदा है, कुछ बोले जिंदा नहीं, नीचे से रीइंफोर्समेंट आ गई है। वही एक मौका था मेरे पास, मैंने दोनों हाथों से उसकी राइफल को उठाने की कोशिश करी, लेकिन इस हाथ की पूरी हड्डी निकल के बाहर थी, सिर्फ कंधा कंधा हिला। एक हाथ से ऐसे राइफल को उठाया, वहां से ऐसे फायरिंग किया, 3-4 पाकिस्तानियों को पल भर के अंदर मौत के घाट उतार दिया। फिर इसी हाथ से पलटा खाया, दूसरे पत्थर, तीसरे पत्थर, 3-4 जगह से जब फायरिंग किया, उनको लगा कि नीचे से भारतीय सेना की दूसरी टुकड़ी ऊपर चढ़ाई है, वो वहां से भाग खड़े हुए। बेबस और लाचार था, चल नहीं सकता था, इस पैर की पूरी मसल्स निकल के बाहर थी, इस हाथ की पूरी हड्डी निकल के बाहर थी, लेकिन फिर भी हताश और निराश नहीं हुआ। अपनी शक्ति को, अपनी साहस को, अपनी एनर्जी को बटोर करके रखा, खिसटता, रेंगता, फायर करता हुआ 4-5 मीटर तक आगे गया। तो 4-5 मीटर जाने के बाद देखता हूं सामने तो उनका लंगर चल रहा है, उनके लिविंग टेंट लगे हुए हैं, उनकी वेपन के डिप्लॉयमेंट है, और वो सब कुछ छोड़ करके उस समय भागते चले जा रहे थे। थोड़ी देर तक, बहुत देर तक वहां पर पड़ा हुआ सब कुछ देखता रहा। फिर मन मस्तिष्क के अंदर फिर पागलपन छाया कि मुझे नीचे जाना है, अपने साथियों को बचाना है। फिर धीरे धीरे खिसटता, रेंगता हूं, अपने उन साथियों तक आया, तो फिर लगा कि देख इनमें से कोई जिंदा होगा। तो किसी का ये सर निकला हुआ पूरा बाहर था, किसी के पूरे फेफड़े निकले हुए बाहर थे। एक एक को गोद में रख करके रोता रहा, बहुत देर रोया, सोचता रहा। फिर एक उस परमात्मा से बस एक ही अरदास करता रहा कि लहू बहे तो बहे, सांस चले या ना चले, लेकिन मेरा राष्ट्र चलना चाहिए और मेरा राष्ट्र बढ़ना चाहिए। बस यही सोचता सोचता, रोता रोता, जब हम रोते भी हैं तो रोना कोई कायरता नहीं है, रोना भी एक थेरेपी है। जैसे हंसना थेरेपी है, वैसे रोना भी एक थेरेपी है। और जब हम रोते हैं तो हम अपने आप से कनेक्ट होते हैं। और हम हैं क्या? हम ये शरीर या बॉडी नहीं है, हम एक सोल है, एक आत्मा है। ये शरीर, इस आत्मा को कुछ दिन के लिए दिया गया इस धरती पर काम करने के लिए। और जब हम अपने आप से कनेक्ट, अपनी आत्मा से कनेक्ट होते हैं तो अपने परमात्मा से कनेक्ट होते हैं। शायद मैं रोते रोते अपने आप से कनेक्ट हुआ तो अपने परमात्मा से कनेक्ट हुआ, और परमात्मा से कनेक्ट हुआ तो सुदर्शन चक्रधारी से कनेक्ट हुआ, और तुरंत आवाज है, योगेंद्र बेटे इस नाले से नीचे की तरफ चला जा। 500 मीटर उस पहाड़ी पर रोल करते नीचे आया। फिर अपने टीम के सदस्यों को ऊपर की घटना का पूरा घटनाक्रम बताया, पूरी इंफॉर्मेशन दिया। दिन के 1:30 से 2 बज रहा था। कमांडिंग ऑफिसर के पास सूचना पहुंची। कमांडिंग ऑफिसर ने बोला कि इन लड़कों को जल्दी से जल्दी मेरे पास पहुंचाइए। पहाड़ियों पर चढ़ना बहुत आसान है, उतरना बहुत मुश्किल है, वो भी कैजुअल्टी को लेकर के। जवान मुझे कंधे पे डाल करके कमांडिंग ऑफिसर के पास पहुंचे तो शाम हो गई थी। इतना अंधेरा हो गया था कि दिखाई देना मुझे भी बंद हो गया था, कि लहू बह गया था बहुत ज्यादा। उन्होंने बोला, बेटा मेरे को पहचानता मैं कौन हूं? साहब आवाज सुनाई दे रही है, दिखाई कुछ नहीं दे रहा। मैं तेरा कमांडिंग ऑफिसर कर्नल कुशाल चंद ठाकुर। मैं जय हिंद साहब, बहुत तेज सर्दी लग रही है। उन्होंने अपने टेंट के अंदर लिटाया, 3-4 स्टॉप जलवाए, थोड़ी सी गर्मी महसूस हुई। अभी जबान ऐंठने लगी थी पानी की, बारूद की वजह से। मैं बोला, साहब थोड़ा सा पानी पिला दो। बोला पानी नहीं मिलेगा। शायद डॉक्टर ने सुन लिया होगा, डॉक्टर दौड़ करके आया, उसने थोड़ा सा ग्लूकोज पिलाया, थोड़ी सी एनर्जी महसूस हुई। बोले बेटा कुछ बताएगा? मैं कहा हाँ सब बताऊंगा।
जवान की रिक्वायरमेंट क्या? जवान की रिक्वायरमेंट अम्निशन और फील्ड पट्टी की है, क्योंकि जो बटालियन कमांडर होता है वो पिता समान होता है, और माता पिता बच्चे से पहले खाने की पूछता है कि खाने के लिए ठीक ठाक मिलता है कि नहीं, तूने खाना खाया है कि नहीं। तो उन्होंने भी तुरंत एकदम से सवाल किया, बेटे खाने के लिए पर्याप्त मिलता है? सब खाने के लिए तो भूख ही नहीं लगती है। 72 घंटे से भी ज्यादा का समय हो गया था। एक बड्डी पेयर, ये पार्ले जी वाला बिस्किट का पैकेट, सिर्फ आधा बिस्किट का पैकेट खाया था, आधा तो बैलेंस था। सर भूख ही नहीं लगती है। ऊपर की तमाम घटनाक्रम, तमाम इंफॉर्मेशन को बताते बताते फिर डॉक्टर ने कौन सा इंजेक्शन लगाया, फिर मुझे पता नहीं मैं कहां पर हूं। 3 दिन के बाद होश आया, देखा ऊपर पंखा चल रहा है, पता चला श्रीनगर हॉस्पिटल में हूं, और वहीं पर मुझे सूचना मिली कि रात को दोबारा से हमारी फौज ने उस टाइगर हिल टॉप के ऊपर हमला किया और बिना किसी कैजुअलिटी के टाइगर हिल टॉप के ऊपर विजय पताका फहरा दिया। टाइगर हिल की जीत के बाद कारगिल युद्ध का यू टर्न हो गया था, सीज फायर हो गया था, और आज हम 26 जुलाई को कारगिल विजय दिवस के रूप में मनाते हैं। बच्चों, ये आप बड़े भाग्यशाली हैं कि वर्ष 2024 उस कारगिल युद्ध का सिल्वर जुबली वर्ष है, जिसको आप साक्षात देख पा रहे हैं। उन शहीद परिवारों को आप वंदन और नमन कर पा रहे हैं। इस कारगिल युद्ध के दौरान हिंदुस्तान के मां भारती के 527 बेटों ने अपने लहू की हर बूंद को, जीवन की हर सांस को कुर्बान होने से पहले पाकिस्तान के 6500 सैनिकों को मौत के घाट उतारा है। और एक नया स्वर्णिम अध्याय इस हिंदुस्तान के अध्याय में लिख दिया है। 16 महीने हॉस्पिटल रहा और फिर उसके बाद भारतीय सेना में गया। 25 साल भारतीय सेना में सेवा किया और आज आप लोगों के बीच हूं। हिंदुस्तान के हर कोने में आप जैसे युवाओं के साथ वार्तालाप और संवाद करने का मेरा जीवन का मिशन है और इसी मिशन पर मैं निकला हुआ हूं। मैं पुनः अंबिका एजुकेशन जो फाउंडेशन है, उनके चेयरमैन, उनकी पूरी टीम और यहाँ आए हुए हमारे तमाम भूतपूर्व सैनिक, टीचर्स, आप सबका हृदय की गहराइयों से आभार व्यक्त करता हूँ कि हमें आपने इस धरती पर इतना सम्मान और मान दिया। आपसे बस 2 लाइन कहकर के अपनी वाणी को विराम देता हूँ, फिर आपसे एक पहले सवाल पूछता हूँ। ये आपने अपने टीचर से, माँ बाप से सुना होगा कि सांस ही जीवन है, जीवन ही सांस है। सुना है कि 1 मिनट में कितनी बार सांस लेते हैं हम? हाँ बच्चों, 1 मिनट में कितनी बार सांस लेते हैं? ये भी आउट ऑफ सिलेबस हो गया है क्वेश्चन। सबको 72 याद है, 72 हार्ट बीट है हमारी। हम 1 मिनट में 15 से 17 बार सांस लेते हैं, तब हमारी औसतन आयु 65 से 70 वर्ष है। और इस धरती पर ऐसा भी प्राणी है जिसकी 300 साल आयु है। जानते हैं? नहीं जानते। कछुआ 1 मिनट में 3 बार सांस लेता है। अगर हमें सांस लेना ही नहीं आता तो हमें जीवन जीना कैसे आएगा? ये जो भारत का भविष्य बैठा है, भारत युवाओं का राष्ट्र है, सच में राष्ट्र है। 65% युवा है, लेकिन इस 65 में से 80% को यह पता नहीं है कि सूरज कितने बजे निकलता है। मालूम है? नहीं मालूम, क्योंकि 1:30 से 2 बजे तक मोबाइल में जो दिन भर रील बनाते हैं उनके लाइक चेक करते हैं, और कुछ पढ़ने में 2:30 से 3 बजाते हैं। जब 2:30-3 बजे तक तुम सोओगे नहीं तो तुम सुबह उठोगे कैसे? उठोगे नहीं तो जीवन में सकारात्मकता कैसे आएगी? पॉजिटिविटी नहीं आएगी। जब पॉजिटिविटी नहीं आएगी तो जीवन में आपको कोई पर्पज भी नहीं मिलेगा। पर्पज नहीं मिलेगा तो पैशन भी नहीं होगा। बस एक जिंदगी भेड़ चाल की तरह करना है।
फिर लास्ट में जब हताश और निराश होने लगते हैं तो फिर कहते हो कि जीवन बड़ा तुच्छ है। बच्चों, जीवन तुच्छ नहीं है, जीवन बड़ा अमूल्य है, मूल्यवान है। ये युवा साथी एक प्रॉमिस कर रहे हो आज मेरे से, एक प्रॉमिस कर रहे हो आप, किस चीज का? हाँ बोलने में बहुत है, टीचर ने हाँ बोला है, लाइफ स्टाइल चेंज करने का, कि हमें 10 से 11 के बीच में सोना है और सुबह 4:30 से 5 के बीच में उठना है। प्रॉमिस कर रहे हैं आप? प्रॉमिस कर रहे हैं कि नहीं? यस या नो? अपने प्रॉमिस पे कायम रखना, क्योंकि फौजी भी राष्ट्र से प्रॉमिस करता है कि मैं रहूं या ना रहूं, लेकिन मेरा राष्ट्र जरूर रहेगा। तो अगर आपने ये 90 दिन कर लिया, 90 दिन, आपकी लाइफ के अंदर बहुत बड़े चमत्कार हो जाएंगे, बहुत बड़े चमत्कार। इसलिए आपने जीवन की शैली को बदली कीजिए और अपने जीवन को नई तरीके से कीजिए। सुबह 4:30-5 बजे उठ करके थोड़ा सा योग, प्राणायाम, ब्रीदिंग एक्सरसाइज कीजिए, और जितनी गहरी सांसें आपकी आती जाएंगी उतना मन और मस्तिष्क के अंदर स्थिरता आएगी, स्थिरता और एकाग्रता आएगी, उतना ही आप अपने लक्ष्य को बहुत आसानी से प्राप्त कर सकते हैं। तो ये आपने प्रॉमिस किया है और इस प्रॉमिस को मैं लेकर के जा रहा हूं। तो आपसे लास्ट में फिर 2 लाइन कहकर के वाणी को विराम देता हूं कि ये सांसों के तराने, ये सांसों के तराने हिंद का नवगान गाएगा, हमारा शौर्य ध्वज लेकर वो चंद्रयान गाएगा, हमारे प्राण माता भारती के पक्ष समर्पित हैं, हमारे लहू का हर कतरा हिंदुस्तान गाएगा, हिंदुस्तान गाएगा। जय हिंद, जय भारत, बहुत बहुत धन्यवाद। थैंक यू। भारत माता की, भारत माता की। ಕಾರ್ಗಿಲ್ ವಿಜಯದ ನಿಮಿತ್ತ ನಡೆದಂತಹ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನವನ್ನು ಪಡೆದಂತಹ ವಿದ್ಯಾರ್ಥಿಗಳು ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಈ ಕೂಡಲೇ ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಬಹುಮಾನ ವಿಜೇತರಾದಂಥ ವಿದ್ಯಾರ್ಥಿಗಳು. ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉಪಸ್ಥಿತರಿದ್ದು ತಮ್ಮ ಸ್ಫೂರ್ತಿದಾಯಕ ಮಾತುಗಳಿಂದ ನಮಗೆಲ್ಲರಿಗೂ ಹೆಮ್ಮೆಯನ್ನ ತಂದಂತಹ ಪರಮವೀರ ಚಕ್ರ ಪುರಸ್ಕೃತ ಕ್ಯಾಪ್ಟನ್ ಯೋಗೇಂದ್ರ ಸಿಂಗ್ ಯಾದವ್ ಮತ್ತು ಕನ್ನಡದ ಕಣ್ಮಣಿ, ಹುಬ್ಬಳ್ಳಿಯ ಹುಲಿ, ನಮ್ಮೆಲ್ಲರ ನೆಚ್ಚಿನ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರಿಗೆ ಅಂಬಿಕಾ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾಗಿರುವಂತಹ ಶ್ರೀ ಸುಬ್ರಹ್ಮಣ್ಯ ನಟ್ಟೋಜ ಅವರು ಸೇನೆಯ ಗೌರವ ಸಮ್ಮಾನ ಆದರದ ಸ್ವರ್ಣ ಪದಕವನ್ನು ಸಮರ್ಪಿಸ್ತಾ ಇದ್ದಾರೆ. ಇಡೀ ಪುತ್ತೂರಿನ ಮಹಾಜನತೆಯ ಪರವಾಗಿ ಪರಮವೀರ ಚಕ್ರ ಪುರಸ್ಕೃತ ಕ್ಯಾಪ್ಟನ್ ಯೋಗೇಂದ್ರ ಸಿಂಗ್ ಯಾದವ್. ಕನ್ನಡ ನಾಡಿನ ಹೆಮ್ಮೆಯ ಕುವರ, ಹುಬ್ಬಳ್ಳಿಯ ಹುಲಿ ಕ್ಯಾಪ್ಟನ್ ನವೀನ್ ನಾಗಪ್ಪ. ನಮ್ಮ ಗೌರವವನ್ನು ಸ್ವೀಕರಿಸಿದಂತಹ ಇಬ್ಬರು ವೀರ ಯೋಧರಿಗೆ ಪ್ರೇಮ ಪೂರ್ವಕ ಪ್ರಣಾಮಗಳನ್ನ, ಅಭಿನಂದನೆಗಳನ್ನ, ಗೌರವಗಳನ್ನ ಸಮರ್ಪಿಸ್ತಾ ನಮ್ಮ ಸುಂದರ ನಾಳೆಗಳಿಗಾಗಿ ನಿಮ್ಮ ಯೌವನವನ್ನ ಧಾರೆ ಎರೆದಿದ್ದೀರಿ. ಶತ 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 ಪ್ರಣಾಮಗಳನ್ನ ಅಂಬಿಕಾ ಸಮೂಹ ಸಂಸ್ಥೆಗಳ ಸಹಸ್ರ ಸಹಸ್ರ ವಿದ್ಯಾರ್ಥಿಗಳು ಸಮರ್ಪಿಸ್ತಾ ಇದ್ದಾರೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ದುರ್ಗೆ ಮಾತಾ ಕಿ, ದುರ್ಗೆ ಮಾತಾ ಕಿ. ಕಾರ್ಗಿಲ್ 25ರ ಸಂಭ್ರಮದ ಸಂದರ್ಭದಲ್ಲಿ ಆಯೋಜಿಸಿದ ಸ್ಪರ್ಧೆಗಳ ವಿಜೇತರಿಗೆ ಇದೀಗ ಬಹುಮಾನವನ್ನು ನೀಡುವಂತಹ ಸಮಯ. ಶ್ರೀ ಸತೀಶ್ ಕೆ, ನಿಮ್ಮ ಮುಂದೆ. ಆದರಣೀಯರೇ, ಕಾರ್ಗಿಲ್ ವಿಜಯೋತ್ಸವದ 25ನೇ ವರ್ಷದ ಬೆಳ್ಳಿ ಹಬ್ಬದ ಸಂಭ್ರಮದ ಪ್ರಯುಕ್ತ ಅಂತರ್ಜಿಲ್ಲಾ ಮಟ್ಟದ ವಿದ್ಯಾರ್ಥಿಗಳಿಗಾಗಿ ಏರ್ಪಡಿಸಿದಂಥ ಸ್ಪರ್ಧೆಗಳಲ್ಲಿ ವಿಜೇತರಾದಂಥ ವಿದ್ಯಾರ್ಥಿಗಳ ವಿವರ. ಮೊದಲಿಗೆ ಕನ್ನಡ ಭಾಷಣ ಸ್ಪರ್ಧೆ, ಭಾರತೀಯ ಸೈನ್ಯ ಸಾಧನೆ ಹಾಗೂ ಸಾಮರ್ಥ್ಯದ ಕುರಿತಾಗಿ ಏರ್ಪಡಿಸಿದಂಥ
ಸ್ಪರ್ಧೆಯಲ್ಲಿ ವಿಜೇತರಾದವರು ಶ್ರಮ ಕೆ, ಶ್ರೀ ಗುರುದೇವದತ್ತ ವಿದ್ಯಾಪೀಠ ಒಡಿಯೂರು. ಇದನ್ನು ನಮ್ಮ ಸೈನಿಕರಾಗಿರುವಂತಹ ವೀರಯೋಧರಾಗಿರುವಂತಹ ಶ್ರೀಯುತ ಪರಮೇಶ್ವರ ಚಕ್ರ ಯೋಗೇಂದ್ರ ಸಿಂಗ್ ಯಾದವ್ ಅವರು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ದ್ವಿತೀಯ ಬಹುಮಾನವನ್ನು ಪಡೆದವರು ಮಣಿ, ಗೌರ್ಮೆಂಟ್ ಹೈಸ್ಕೂಲ್ ಕೊಂಬೆಟ್ಟು ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ವೇದಿಕೆಗೆ ಬೇಗನೆ ಬರಬೇಕು. ಹಾಗೆಯೇ ಇಂಗ್ಲಿಷ್ ಭಾಷಣ ಸ್ಪರ್ಧೆಯನ್ನು ನಡೆಸಿದ್ದೆವು. ಇಂಗ್ಲಿಷ್ ಭಾಷಣದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದವರು ಲಾವಣ್ಯ, ಶ್ರೀ ರಾಮಕೃಷ್ಣ ಹೈಸ್ಕೂಲ್ ಪುತ್ತೂರು ಪ್ರಥಮ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಕುಮಾರಿ ಲಾವಣ್ಯ. ದ್ವಿತೀಯ ಬಹುಮಾನ ಸುಹೃತ್ ಹೊಳ್ಳ, ಶ್ರೀ ಭಾರತಿ ವಿದ್ಯಾಪೀಠ ಬದಿಯಡ್ಕ, ಇವರು ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಮುಂದಿನ ಸ್ಪರ್ಧೆಯ ವಿಜೇತರನ್ನ ಶ್ರೀಯುತ ನವೀನ್ ನಾಗಪ್ಪ ಅವರು ವಿತರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ದೇಶಭಕ್ತಿ ಗೀತೆ ಗಾಯನ ಸಮೂಹ ಗಾಯನ ಸ್ಪರ್ಧೆಯಲ್ಲಿ ವಿಜೇತರಾದಂತಹ ವಿದ್ಯಾರ್ಥಿಗಳ ತಂಡ ಶ್ರೀಲಕ್ಷ್ಮಿ SV ಮತ್ತು ಬಳಗ, ಶ್ರೀ ಭಾರತಿ ವಿದ್ಯಾಪೀಠ ಬದಿಯಡ್ಕ ಪ್ರಥಮ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ. ದ್ವಿತೀಯ ಬಹುಮಾನವನ್ನು ಆತ್ಮಿಕ ಗೌರಿ ಮತ್ತು ಬಳಗ, ವಿಠಲ JC ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ವಿಟ್ಲ. ಪ್ರಥಮ ಸ್ಥಾನವನ್ನು ಪಡೆದಂಥ ತಂಡ ವಿದ್ಯಾಪೀಠ ಬದಿಯಡ್ಕ. ದ್ವಿತೀಯ ಸ್ಥಾನವನ್ನು ಪಡ್ಕೊಂಡವರು ಆತ್ಮಿಕ ಗೌರಿ ಮತ್ತು ಬಳಗ, ವಿಠಲ JC ಆಂಗ್ಲ ಮಾಧ್ಯಮ ಪ್ರೌಢಶಾಲೆ. ವಿಜೇತರನ್ನ ಅಭಿನಂದಿಸಿದಂತಹ ಈರ್ವರು ಯೋಧರಿಗೂ ಕೂಡ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಂದನೆಗಳು. ಇದೀಗ ಕಾರ್ಯಕ್ರಮದ ಕೊನೆಯಲ್ಲಿ ವಂದನಾರ್ಪಣೆ ಶ್ರೀ ಮಹೇಶ್ ಕಜೆ ಇವರಿಂದ. ದೇಶಭಕ್ತ ಬಂಧುಗಳೇ, 2 ದಿನ ಬಾಳಿದರೂ ಗರುಡನಂತೆ ಬಾಳಬೇಕು, ರೆಕ್ಕೆ ಬೀಸುತ್ತಾ ಗಗನದಗಲ ಹಾರಬೇಕು, ಕಂಡ ಜನ ಬೆರಗುಗೊಂಡು ಏನು ಚಂದ ಅನ್ನಬೇಕು, ಮೆಚ್ಚು ತೋರುತ್ತಾ ಉಗೆ ಉಗೆ ಕೂಗಬೇಕು. ಈ ನಲ್ನುಡಿಗೆ ಉಪಮೆಯಂತೆ ಇರುವವರು ಪರಮವೀರ ಚಕ್ರ ಪ್ರಶಸ್ತಿ ಪುರಸ್ಕೃತ ಮಾನನೀಯ ಕ್ಯಾಪ್ಟನ್ ಶ್ರೀ ಯೋಗೇಂದ್ರ ಸಿಂಗ್ ಯಾದವ್ ಮತ್ತು ಸೇನಾ ಪದಕ ಪುರಸ್ಕೃತ ಕ್ಯಾಪ್ಟನ್ ನವೀನ್ ನಾಗಪ್ಪ. ಕಾರ್ಗಿಲ್ ವಿಜಯೋತ್ಸವದ 20ನೆಯ ಸಂಭ್ರಮಾಚರಣೆಯ ಈ ಕಾರ್ಯಕ್ರಮದಲ್ಲಿ ಭರತ ಮಾತೆಯ ಸುಂದರ ಮೊಗದ ಹೊಳೆವ 2 ಕಂಗಳಂತೆ ಈ ವೇದಿಕೆಯಲ್ಲಿ ಮಿನುಗಿದವರು. ಅವರ ಉಪಸ್ಥಿತಿಯಿಂದ ನಾವು ಧನ್ಯರಾಗಿದ್ದೇವೆ. ಒನ್ಸ್ ಇನ್ ಎ ಲೈಫ್ ಟೈಮ್ ಎಂಬಂತಹ ಅಪರೂಪದ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ವಹಿಸಿಕೊಂಡವರು ಪುತ್ತೂರಿನ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಶ್ರೀಯುತ MK ನಾರಾಯಣ ಭಟ್. ನಿಮಗೆ ಇದು ನಮ್ಮ ಬಿಗ್ ಸಲ್ಯೂಟ್. ವಿಜಯೋತ್ಸವ 25ನೆಯ ಸಂಭ್ರಮಾಚರಣೆಗೆ ಮತ್ತಷ್ಟು ಹೆಚ್ಚಿನ ಸಂಭ್ರಮವನ್ನು ತಮ್ಮ ಉಪಸ್ಥಿತಿಯಿಂದ ಕರುಣಿಸಿದವರು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಶ್ರೀ ಸಂಜೀವ ಮಠಂದೂರು, ಮಾಜಿ ಶಾಸಕಿ ಶ್ರೀಮತಿ ಶಕುಂತಲಾ ಶೆಟ್ಟಿ, ಪುತ್ತೂರು ನಗರಸಭೆಯ ಆಯುಕ್ತರಾದ ಶ್ರೀ ಮಧು S ಮನೋಹರ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಲೋಕೇಶ್ SR. ನಿಮಗೆ ನಾವು ಚಿರಋಣಿಗಳು. ಕನಸು ಕಾಣುವುದಿದ್ದರೆ ಆಕಾಶಕ್ಕೆ ಏನಿಡಬೇಕು, ಕನಸು ಕಾಣಬೇಕು ಎಂಬ ಮಾತೊಂದಿದೆ. ತಮ್ಮ ಯಾವುದೇ ಕಲ್ಪನೆಗಳು ಹಗಲು ಕನಸಾಗದೆ ಸುಂದರ ಕನಸನ್ನಾಗಿ ಪಡಿಮೂಡಿಸಿದಂತಹ ದಿಟ್ಟ ಜಾತಿಯ ಶಿವ ಪಾರ್ವತಿಯರಂತಹ ದಂಪತಿಗಳು, ಪುತ್ತೂರು ಶಿಕ್ಷಣ ಕ್ಷೇತ್ರದ ಅಮೂಲ್ಯ ರತ್ನಗಳು, ಅಂಬಿಕಾ ಸಮೂಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಯುತ ಸುಬ್ರಹ್ಮಣ್ಯ ನಟ್ಟೋಜ ಮತ್ತು ಕಾರ್ಯದರ್ಶಿಗಳಾದ ಶ್ರೀಮತಿ ರಾಜಶ್ರೀ ಎಸ್ ನಟ್ಟೋಜ. ನಿಮಗೆ 100 ಮಾತು ಯಾಕೆ ಬೇಕು, 1 ಮಾತು ಅಷ್ಟೇ ಸಾಕು. ಧನ್ಯರು, ಧನ್ಯರು, ನೀವು ಧನ್ಯರು. ದೇಶಕ್ಕೆ ಮಾದರಿಯಾಗಬಲ್ಲ ಅಪರೂಪದ ಈ ಕಾರ್ಯಕ್ರಮದ ಬೆನ್ನೆಲುಬಾಗಿ ಒಂದು ಅರ್ಥದಲ್ಲಿ ಯೋಧರಂತೆ ಹಗಲು ಇರುಳು ಎನ್ನದೆ ಸುರಿಯುವ ಮಳೆಗೂ ಬಿಸಿಲಿಗೂ ಗಾಳಿಗೂ ಬಗ್ಗದೆ ತೆಗ್ಗದೆ ಟೊಂಕ ಕಟ್ಟಿ ಬೆವರು ಸುರಿಸಿ ನಿಸ್ವಾರ್ಥವಾಗಿ ದುಡಿದವರು ಅಂಬಿಕಾ ಸಮೂಹ ಶಿಕ್ಷಣ ಸಂಸ್ಥೆಯ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು, ಪೋಷಕರು. ನಿಮ್ಮ ಶ್ರಮ ಸಾರ್ಥಕ. ಅದನ್ನು ನಾವು ಹೇಗೆ ತಾನೇ ಮರೆತೇವೆ. ಇದು ನಿಮಗೆ 100 ನಮಸ್ಕಾರ. ಕಾರ್ಯಕ್ರಮದ ಯಶಸ್ಸಿಗೆ ಸರ್ವ ರೀತಿಯಿಂದಲೂ ಸಹಕರಿಸಿದ ಜಿಲ್ಲಾಡಳಿತ, ಪೊಲೀಸ್ ಅಧಿಕಾರಿಗಳು,
ಸಿಬ್ಬಂದಿಗಳು, ಪುತ್ತೂರಿನ ದೇಶಭಕ್ತ ವರ್ತಕರು, ನಾಗರಿಕರು, ಪತ್ರಕರ್ತ ಮಿತ್ರರು, ಮಾಧ್ಯಮ ಮಿತ್ರರು, ಅಮರ್ ಜವಾನ್ ಜ್ಯೋತಿ ಸಂರಕ್ಷಣಾ ಸಮಿತಿ ಪುತ್ತೂರು ಇದರ ಸರ್ವ ಸದಸ್ಯರು, ಮಾಜಿ ಸೈನಿಕರ ಸಂಘ ಪುತ್ತೂರು ಮತ್ತು ಕಾಣದೆ ಕೇಳದೆ ಯಾವುದೇ ಹೆಗ್ಗಳಿಕೆಯನ್ನು ಬಯಸದೆ ನಮ್ಮೊಂದಿಗೆ ನಮ್ಮವರಾಗಿ ನಿಂತಹ ನಿಮ್ಮೆಲ್ಲರಿಗೂ ನಮ್ಮ ಶತಕೋಟಿ ನಮನಗಳು, ಶತಕೋಟಿ ನಮನಗಳು. ಬಂಧುಗಳೇ, ಒಂದೇ ಒಂದು ಘಟನೆಯನ್ನು ಮುಗಿಸುವ ಮುನ್ನ ನಿಮ್ಮ ಮುಂದೆ ಹಂಚಿಕೊಳ್ಳುತ್ತೇವೆ. ಈಗಿನ ಮೆರವಣಿಗೆ ಬರ್ತಾ ಇರಬೇಕಿದ್ರೆ ಒಂದು ಮಗು ತಲೆಯೆಲ್ಲ ಚಂಡಿಯಾಗಿತ್ತು, ಹೆಣ್ಣು ಮಗು. ಆಕೆಯಲ್ಲಿ ನಾವು ಕೇಳಿದೆವು, ಅಮ್ಮ ನಿನ್ನ ತಲೆ ಚಂಡಿಯಾಗಿದೆ, ಜ್ವರ ಬರುವುದಿಲ್ವಾ, ಮನೆಯಲ್ಲಿ ಬೈಯುವುದಿಲ್ವಾ ಅಂತ. ಆ ಮಗು ಹೇಳಿದ ಒಂದೇ ಮಾತು ಏನಂತ ಹೇಳಿದ್ರೆ, ಸರ್ ನಮಗೆ ಬೇಕಾಗಿ ವರ್ಷ ಇಡೀ ಮಳೆ ಬಿಸಿಲು ಎನ್ನದೆ ಚಳಿ ಅಂತ ಹೇಳದೆ ಯೋಧರು ಗೈಕಡಿ ಕಾಯ್ತಾ ಇರ್ತಾರಲ್ಲ, ಹಾಗಿರುವಾಗ ಇವತ್ತು ಒಂದು ದಿವಸ ನಾವು ಚಂಡಿ ಆದ್ರೆ ಏನೂ ಆಗುದಿಲ್ಲ, ಮಳೆ ಬಂದರೂ ಏನು ತೊಂದರೆ ಇಲ್ಲ ಅಂತ ಹೇಳುವಂತ ಇವತ್ತಿನ ಇಡೀ ಕಾರ್ಯಕ್ರಮದ ಯಶಸ್ಸು ಆ ವಿದ್ಯಾರ್ಥಿಗಳದ್ದು, ಆ ಹೆಮ್ಮೆಯ ಮಕ್ಕಳದ್ದು. ನಿಮಗೆ ಮತ್ತೊಮ್ಮೆ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನಿಮ್ಮ ಈ ಗೌರವ ಅದು ನಿಜಕ್ಕಾದರೂ ಯೋಧರಿಗೆ ಸಲ್ಲಿಸಿದಂತಹ ಗೌರವ ಎಂಬಂತಹ ಮಾತುಗಳೊಂದಿಗೆ ನಮಸ್ಕಾರ. ಸಭಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಕೊನೆಯದಾಗಿ ರಾಷ್ಟ್ರಗೀತೆ. ಸಭೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ನಿವೃತ್ತ ಯೋಧರು ಕೂಡ ಅಂಬಿಕಾ ವಸತಿಯುತ ವಿದ್ಯಾಲಯದ ಶ್ರೀ ಶಂಕರ ಸಭಾಭವನಕ್ಕೆ ಆಗಮಿಸಿ ಅಂಬಿಕಾ ವಿದ್ಯಾಸಂಸ್ಥೆಯ ಗೌರವವನ್ನು ತಾವುಗಳೆಲ್ಲರೂ ಕೂಡ ಸ್ವೀಕರಿಸಬೇಕು. ಸಹಭೋಜನದಲ್ಲಿ ಎಲ್ಲ ನಿವೃತ್ತ ಸೈನಿಕರು ಕೂಡ ಭಾಗವಹಿಸಬೇಕು ಅಂತ ಮತ್ತೊಮ್ಮೆ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಸ್ತಾ ಇದ್ದೇವೆ. भारत माता की, भारत माता की, दुर्गे माता की, दुर्गे माता की, वंदे वंदे वंदे. ಎಲ್ಲ ನಿವೃತ್ತ ಸೈನಿಕರು ದಯವಿಟ್ಟು ಅಂಬಿಕಾ ವಸತಿಯುತ ಶಿಕ್ಷಣ ಸಂಸ್ಥೆಯ ಶ್ರೀ ಶಂಕರ ಸಭಾಭವನದಲ್ಲಿ ತಮಗಾಗಿ ಏರ್ಪಡಿಸಿದಂತಹ ಸಹಭೋಜನದಲ್ಲಿ